ಯಾರೋ ಲೈಕ್ ಕೊಟ್ಟರು. ಒಮ್ಮೆ ಕಟ್ ಮಾಡಿ ವಾಪಸ್ ಮಾಡಿದೆ ನಾನು. ಸುಬ್ರಹ್ಮಣ್ಯ ಸರ್ ಬಂದರು. ಹಾಯ್ ಸಿಸ್ಟರ್, ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ಆನ್ ಸಪೋರ್ಟಲ್ಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮಗೆ ಊಟ ಆಯ್ತಾ ನಿಮ್ಮದು? ಆನ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸರ್. ನನಗೆ ಒಂದು ಗಿಫ್ಟು ಕೂಡ ಬಂದಿಲ್ಲ. ಆವಾಗ ಕೊಟ್ಟೆ ಅಲ್ವಾ, ಯಾರ್ದು ಕೂಡ ಒಂದು ಕೂಡ ಬಂದಿಲ್ಲ ನನಗೆ. ವಾಪಸ್ ರಿಟರ್ನ್ ಕೊಟ್ಟೇ ಇಲ್ಲ ಅವರು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. ಟೂ ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಹಾರ್ಟ್, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬನ್ನಿ ಸಪೋರ್ಟ್ ಮಾಡಿ. ಟೂ ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಅಲ್ವಾ. ಸೆಟ್, ಹಾಯ್ ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್. GATZ ಜೆಟ್, ವೆಲ್ಕಮ್ ವೆಲ್ಕಮ್. ಯುವರ್ ನೇಮ್? ಮೈ ನೇಮ್ ಈಸ್ ಹರಿಣಿ. ಹೆಲೋ ಜಿ, ಹೆಲೋ ಹೆಲೋ. ಪ್ಲೀಸ್ ಗಿವ್ ಮೀ ಲೈಕ್. ಇಂಡಿಯಾ. ಪ್ಲೀಸ್ 7 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ಹಾಂ, ಪ್ಲೀಸ್ ಲೈಕ್ ಮೀ, ಗಿವ್ ಮೀ ಲೈಕ್. 7 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬನ್ನಿ. ರಾಜ್ಕುಮಾರ ಹಾಯ್ ಅಂತ. ಕಂಟೆಂಟ್ ಸರ್ಕಲ್ ಅನ್ನೆ ಬತ್ತೀರು ತುಲೆ ಎನ್ನ ಅನ್ನೆ ಯಾನ್ ಇತ್ತದ ಕಡುವರ ಚಾಲ್ ಮಲ್ತು ಕಟ್ ಮಲ್ತೀನಿ ಅವು ಇನ್ನ ಸ್ಟ್ರಕ್ ಅಂಡ್ ಅದನ್ನು ಗೊತ್ತಿಚ್ಚು. ಹೆಲೋ ಅನ್ನ, ಎಂಚ ಉಳ್ಳಾರು ಒಣಸಾಂಡೆ ಇರ್ನ ಬಾಲೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಓ ಅಮೇರಿಕದಾಗ ಹೋಯ್ದಿರಂದಿ ತುಲೆ ಐಕ್ ಆನ್ಸರ್ ಮಲ್ತೊಂದು ಇಜ್ಜಾನ್.
ಅಂದೇ ಅಂದಿ ಅಷ್ಟಕ್ಕಂಡು ಈ ನಂದು ಗೊತ್ತಜ್ಜಿ ಆಯ್ತು ಒಂಜಿ ಏಳು ಎಡ್ಮ ಜನ ಆದಿತ್ತೇರು ಅವು ಈ ನನ್ನ ಆಂಡ್ ಕೂಡ ಸ್ಟಾರ್ಟ್ ಮಾಡ್ತೀನಿ ಮನಸ್ಸು ಮಲ್ಪೋಡು ನನ್ನ ಅಂದೆ ದಾದ ಸ್ಪೆಷಲ್ ಉಂಟೀನಿ 4 ಮೆಂಬರ್ಸ್ ಇದ್ದೀರಾ ಇದರಲ್ಲಿ ಬಂದು ಸಪೋರ್ಟ್ ಮಾಡಿ ಅಲ್ವಾ ಮನಸ್ಸು ಮಲ್ಪೋಡು ಯಾರೋ ಜಟ್ಗೆ 7 ಬ್ಯೂಟಿಫುಲ್ ವರ್ಕ್ ಥ್ಯಾಂಕ್ ಯು ಸೋ ಮಚ್ ತಂಡ್ ಓನ್ಲಿ ಒನ್ ಟೈಮ್ ಎಂಥದ ಮಾಡ್ತಾಯಿದ್ರು ಎಂಥದ ಮೆಸೇಜ್ ಮಾಡ್ತಾರಪ್ಪ ದೇವ್ರೇ ಎಂತೆಂಥ ಜನರು ಬರ್ತಾರಾ ದೇವ್ರೇ ಗ್ರೇಟ್ ಜಾಬ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಕೂಲ್ ಇನ್ನು ಏರ್ಲೈಜಿ ನನ್ನ ಬರೋಡಂದು ಬತ್ತದು ತೂದು ಬಲ್ಪೇರಿದ ಹಿಂಗೆ ಗೊತ್ತು ಕಾಣೆ ಮಸ್ತ್ ಜನ ಐತೇರು ಒಂದು 5 ವಾರ ನಿಂತಿತ್ತೇರು ಸೂಪರ್ ಕೂಲ್ ಅಪ್ಪಟ ಕನ್ನಡತಿಯವರು ಬಂದರು ಹಾಯ್ ಕನ್ನಡತಿಯವರೇ ವೆಲ್ಕಮ್ ನಿಮಗೆ ಹಾಯ್ ವೆಲ್ಕಮ್ ಊಟ ಆಯ್ತಾ ನಿಮ್ಮದು ಅಮೃತ ಅವರೇ ಊಟ ಆಯ್ತಾ ಒಂದು ಲೈಕ್ ಕೊಡಿ ಪ್ಲೀಸ್ ಹೇಗಿದ್ದೀರಾ ವೈಟಿ ಜರ್ನಿ ಎಂತ ಏನು ಇಲ್ಲ ಬ್ರದರ್ ಅಣ್ಣ ಏದಾಲೈಜಿ ನೋಡಿ ಬರ್ತಾ ಇದ್ದಾರೆ ಅಪ್ಪಟ ಊಟ ಆಯಿತು ಸಿಸ್ ನಿಮ್ದು ಆಯ್ತಾ ನನಗೊಂದು ಲೈಕ್ ಕೊಡಿ ಸಿಸ್ ನೀವು ಅಪ್ಪಟ ಕನ್ನಡತಿ ಅಮೃತ ಅವರೇ ನಿಮ್ಮದು ಊಟ ಆಯ್ತಾ ಶ್ರವಣ್ ಅವ್ರು ಬಂದರು ಹಾಯ್ ಶ್ರವಣ್ ಅವರೇ ವೆಲ್ಕಮ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡಿ ಒಂದು ಶ್ರವಣ್ ಅವರೇ ಊಟ ಆಯ್ತಾ ನಿಮ್ಮದು ಮಲ್ಟಿ ಅವರು ಬಂದರು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪೂರ ಒಂದು ಲೈಕ್ ಕೊಡಿ ಪ್ಲೀಸ್ ಶ್ರವಣ್ ಅವರೇ ಒಂದು ಲೈಕ್ ಕೊಡಿ ಮಲ್ಟಿ ಅವರೇ ಒಂದು ಲೈಕ್ ಕೊಡಿ ಅಪ್ಪಟ ಕನ್ನಡತಿ ಅಮೃತ ಅವರೇ ಒಂದು ಲೈಕ್ ಕೊಡಿ ನಂದು ಊಟ ಆಗಿಲ್ಲ ಅಮೃತ ಅವರೇ ನಿಮ್ದು ಆಯ್ತಾ ಊಟ ಶ್ರವಣ್ ಅವರೇ ಊಟ ಆಯ್ತಾ ನಿಮ್ಮದು ಏನು ಸ್ಪೆಷಲ್ ಇವತ್ತು ಮಲ್ಟಿ ಅವರೇ ಊಟ ಆಯ್ತಾ ಮಲ್ಟಿ ಎಂಥ ಸ್ಪೆಷಲ್ ಅನ್ನಂದು ಆಗಿಲ್ಲ ಅಂತೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಮಲ್ಟಿ ಅವರು ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ ನನ್ನ ಮಗನದ್ದು ಎಕ್ಸಾಮ್ ಮಲ್ಟಿ ಅವರೇ ಎಂಥ ಟೈಮೇ ಇಲ್ಲಪ್ಪ ಎಲ್ಲಿ ಹೋಗ್ಲಿಕ್ಕೂ ಕೂಡ ಗ್ರೇಟ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಕೆ ಆಯಿತು ನೀವು ಮಾಡಿ ಆಯ್ತಾ ನಿಮ್ಮದು ಹೌದಾ ಕಂಟೆಂಟ್ ಚೆನ್ನಾಗಿದೆ ಹೌದಾ ಥ್ಯಾಂಕ್ ಯು ಸೋ ಮಚ್ ಹಾಯ್ ಅಣ್ಣ ಅಂತಿದ್ದಾರೆ ನೋಡಿ ಮಲ್ಟಿ ಅವರು ಅಣ್ಣ ಫಸ್ಟ್ ಬಂದ್ರಿ ಇವತ್ತು ನಂದು ಊಟ ಮಾಡಿದ್ರಾ ನಾನು ಅಣ್ಣ ನೀವು ಊಟ ಮಾಡಿದ್ರಾ ಅಂತೆ ನೋಡಿ ಮಲ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ ಒಡೆ ಪೋಯಾರಣ್ಣ ಇರು ದೂರ ಪೋಯಾರು ಇಲ್ಲಾರಾ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ 3 ಮೆಂಬರ್ಸ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಅಲ್ವಾ ಅಣ್ಣೆ ಒಳ್ಳೆಯರು ನಮಗೆ ಸ್ಪೋರ್ಟ್ಸ್ ಸಿಗ್ತಾ ಇಲ್ಲ ಅದಕ್ಕೆ ವೈಟಿಯಿಂದ ದೂರ ಇದ್ದೀನಿ ಹಾಗಂದರೆ ಎಂತ ಸಿಗುವುದಿಲ್ಲ ನಿಮಗೆ ಊಟ ಇಲ್ಲ ಅಂತಿದ್ದಾರೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಮಲ್ಟಿ ಅವರು ಸ್ಪೋರ್ಟ್ಸ್ ಸಿಗಲ್ಲ ಅಂದರೆ ಸಪೋರ್ಟು ಸಿಗಲ್ಲ ಅಂದರೆ ಅಂತ ನಾವು ಎಲ್ಲ ನೋಡ್ತೀವಲ್ವ ಒಂದೊಂದು ವಿಡಿಯೋ ನೀವು ಡೈಲಿ ಹಾಕಿ ಅಣ್ಣ ನಾನು ನೋಡ್ತೀನಿ ನೀವು ಟೆನ್ಷನ್ ಬೇಡ ನಾನು ನೋಡ್ತೀನಿ ಒಂದೊಂದು ವಿಡಿಯೋ ಯಾಕೆ ಅಣ್ಣ ಅಂತಿದ್ದಾರೆ ಸೂಪರ್ ಸಪೋರ್ಟ್ ನೋಡಿ ನೀವು ಮಲ್ಟಿ ಅವರದ್ದು ಇದಕ್ಕೆ ಲೈವ್ಗೆ ಹೋಗಿ ಅವರು ಕೂಡ ನಿಮ್ಮ ವಿಡಿಯೋ ನೋಡ್ತಾರೆ ಒಂದು ಇಲ್ಲಾದರೆ ನಿಮ್ಮ ಲೈವ್ಗೆ ಜಾಯ್ನ್ ಆಗ್ತಾರೆ ರಮೇಶ್ ಅವರು ಬಂದರು ಹಾಯ್ ರಮೇಶ್ ಅವರೇ ಪಡುಬಿದ್ರಿ ಓಕೆ ರಮೇಶ್ ಅಣ್ಣ ಓಕೆ ಥ್ಯಾಂಕ್ ಯು ಬಂದಿದ್ದಕ್ಕೆ ಒಂದು ಲೈಕ್ ಕೊಡಿ ರಮೇಶ್ ಅಣ್ಣ ಒಂದು ಲೈಕ್ ನನಗೆ ಕೊಡಿ ನಿಮ್ಮ ಕಡೆಯಿಂದ ಊಟ ಆಯ್ತಾ ನಿಮ್ಮದು ವೆಲ್ಕಮ್ ನಿಮಗೆ ಹೊಸದಾಗಿ ಬಂದಿದ್ದೀರಿ ನಿಮ್ಮದು ಚಾನಲ್ ಇದೆಯಾ ರಮೇಶ್ ಅಣ್ಣ
ರಮೇಶ್ ನಂದು ಚಾನಲ್ ಇದೆಯಾ? ರಮೇಶ್ ಬ್ರೂದು ನನ್ನ ಲೈವಿಗೆ ಜನ ಬರಲ್ಲ, ಅದಕ್ಕೆ ಲೈವ್ ಕೂಡ ಇಲ್ಲ. ಯಾಕೆ ಬರ್ತಾರೆ, ನಾನು ಇದ್ರೆ ಬರ್ತೀನಿ. ನಿಮ್ದು ಇರಲ್ಲ, ವಿಡಿಯೋ ಕೂಡ ಹಾಕಲ್ಲ ನೀವು. ಡೈಲಿ ಒಂದೊಂದು ವಿಡಿಯೋ ಹಾಕಿ ಅನ್ನ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಮಲ್ಟಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶ್ರವಣ್ ಜೀವನ್ ಜಲಾಕ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಮಲ್ಟಿ ನೋ ಅಂತಿದ್ದಾರೆ ರಮೇಶ್ ಅವರೇ. ಒಂದು ಲೈಕ್ ನನಗೆ ಕೊಡಲ್ವಾ? ಕೊಡಿ. ಕಂಟೆಂಟ್ ನಾನು ಎಲ್ಲರ ವಿಡಿಯೋ ನೋಡಿ ಸುತ್ತುದೇ, ಎಲ್ಲ ಕಮೆಂಟ್ ಕೊಡ್ತಾರೆ, ವಿಡಿಯೋ ನೋಡಲ್ಲ. ನಾನು ನೋಡ್ತೀನಿ ನಾನು ನೋಡ್ತಾ ಇದ್ದೇನೆ ಡೈಲಿ. ನಿನ್ನೆ ಕೂಡ ಒಂದು ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದೀನಿ, ಪೂರ್ತಿ ವಿಡಿಯೋ ನೋಡಿದ್ದೇನೆ. ಇವತ್ತೊಂದು ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀನಿ. ಓಕೆ, ವೈಫೈ ತಗೋತೀನಿ ಒಂದು ತಿಂಗಳ ನಂತರ. ಆಮೇಲೆ ನಿಮ್ಮದು ವಿಡಿಯೋ ಚೆನ್ನಾಗಿ ನೋಡ್ತೀನಿ. ಈಗ MB ಒಂದೊಂದೇ ವಿಡಿಯೋ ನೋಡ್ಲಿಕ್ಕೆ ಆಗೋದು, ಮತ್ತೆ ವಿಡಿಯೋ ನೋಡ್ತೀನಿ ನಾನು. ವೈಫೈ ಆದಮೇಲೆ ನಾನು ಎಲ್ಲರದ್ದು ವಿಡಿಯೋ ನೋಡ್ತೀನಿ. ಈಗ ಅಂದರೆ ಒಂದೊಂದೇ ನೋಡ್ಲಿಕ್ಕೆ ಆಗೋದಲ್ವಾ, ಅದಕ್ಕೆ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ರಮ್ಯಾ ಕನ್ನಡ ಅವರು ಬಂದರು. ರಮ್ಯಾ ಅವರೇ, ನಿಮ್ಮದು ವಿಡಿಯೋ ನೋಡಿದೆ. ಚಿಕನ್ ತುಂಬ ಇಷ್ಟ ಆಯಿತು, ತಿಂದೆ, ಹೊಟ್ಟೆ ಫುಲ್ ಆಯ್ತು ನಂದು. ಲೈಕ್ ಡ್ಯಾನ್ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ನಿಮ್ಮದು ವಿಡಿಯೋ ನೋಡಿ ಬಂದಿದ್ದೇನೆ. ನೋಡಿದ್ರಾ? ಒಂದು ಲೈಕ್ ಕಡಿಮೆ ಆಯಿತು. ಹೌದು, ಯಾರ್ದು? ನೀವೇನಾ ತೆಗ್ದ್ರಾ ಅನ್ನ? ತೆಗಿಬೇಡಿ, ನೀವು ತೆಗಲ್ಲಪ್ಪ, ನೀವು ತೆಗೆಯುವುದಿಲ್ಲ. ಸೂಪರ್ ಪಡುಬಿದ್ರಿ ಪಿ ಕೆ ರಮೇಶ್ ಅವರೇ, ನಿಮ್ಮದು ಚಾನಲ್ ಇದೆಯಾ? ಚಾನಲ್ ಇದ್ದರೆ ನಿಮಗೆ ಬ್ಲೂ ಕೊಡ್ತೀನಿ ನಾನು. ಮಲ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್ ಸ್ಕ್ವಿಡನ್. ಅಮ್ಮ, ನನಗೆ ಕನ್ನಡ ಬರಲ್ಲ, ನೀನು ನನ್ನ ಚಂದದಾರ ಹಲೋ ಎಂದು ಮೆಸೇಜ್ ಕಳುಹಿಸಿದೆ. ವಿಡಿಯೋಗಳು ಸೂಪರ್ ಲೈವ್ ಆಗಿವೆ. ಯಾರಪ್ಪ ಇದು? ಸ್ಕ್ವಿಡನ್. ಅಮ್ಮ, ನನಗೆ ಕನ್ನಡ ಬರಲ್ಲ, ನೀನು ನನ್ನ ಚಂದದಾರ ಹಲೋ ಎಂದು ಮೆಸೇಜ್ ಕಳುಹಿಸಿದೆ. ವಿಡಿಯೋಗಳು ಸೂಪರ್ ಲೈವ್ ಆಗಿವೆ. ಅಯ್ಯೋ ದೇವ, ಯಾವುದಪ್ಪ ಅದು? ಗೀತಾ ಕನ್ನಡ ಬ್ಲಾಗ್ಸ್ ಅವರು ಬಂದರು. ಹಾಯ್ ವೆಲ್ಕಮ್. ಯಾರೆಲ್ಲ ನನಗೆ ಇದು ಲೈಕ್ ಕೊಟ್ಟಿಲ್ಲ, ಒಂದು ಲೈಕ್ ಕೊಡಿ ಪ್ಲೀಸ್. ನಿಮ್ಮ ಕಡೆಯಿಂದ ಒಂದು ಲೈಕ್ ಬರಲಿ. ಊಟ ಆಯ್ತಾ ಸೀಸನ್? ನಂದು ಊಟ ಆಗಿಲ್ಲ ಸೀಸನ್, ಇನ್ನೂ ಆಗಬೇಕಷ್ಟೇ. ಗೀತಾ ಸಿಸ್ಟರ್, ಸಿಸ್ಟರ್, ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು ಗೀತಾ ಅವರೇ? ಊಟ ವೆಲ್ಕಮ್ ನಿಮಗೆ. ಪಡಿಬಿದ್ರಿ ಅವರಿಗೆ ನಮಸ್ತೆ ಅಂತಿದ್ದಾರೆ ನಮ್ಮದು ಅಣ್ಣ ಕಂಟೆಂಟ್ ಸರ್ಕಲ್. ಗೀತಾ ಅವರು, ಊಟ ಆಯ್ತಾ ಸಿಸ್ಟರ್ ಅಂತಿದ್ದಾರೆ. ಇಲ್ಲ ಅದು ಗೀತಾ ಅವರೇ, ನಂದು ಊಟ ಇನ್ನಾಗಬೇಕು. ನಿಮ್ದು ಆಯ್ತಾ? ನನಗೊಂದು ಲೈಕ್ ಕೊಡಿ ಗೀತಾ ಅವರೇ. ಎಲ್ಲಿಂದ ಹೋಗಿ ರಮೇಶ್ ಅವರು ಕೊಟ್ರಾ ನೀವು? ಪಡುಬಿದ್ರಿ, ಓಕೆ ಎಸ್. ಪಡುಬಿದ್ರಿ ಗೊತ್ತುಂಟು. ಪಡುಬಿದ್ರಿ ಬೆದ್ರ, ಪಡುಬಿದ್ರಿ ಆ ಕಡೆ ಗೊತ್ತುಂಟು. ಹಾಕಿ ಅಣ್ಣ, ನೋಡ್ತೀವಿ ಅಣ್ಣ, ನೀವು ಹಾಕಿ, ನಾವೆಲ್ಲ ಇದ್ದೀವಿ ಅಲ್ವಾ, ನೋಡ್ತೀವಿ. ನಿಮ್ಮದು ವಿಡಿಯೋ ನೋಡಲ್ಲ ಅಂತ ಅಂದಿವ ನಾವು, ನೋಡ್ತೀವಿ. ಗೀತಾ ಕನ್ನಡ ಬ್ಲಾಗ್ ಸೂಪರ್. ನಾನು ಈಗ ಒಂದೊಂದು ನೋಡ್ತೀನಿ, ಮತ್ತು ನಾನು ವೈಫೈ ಕನೆಕ್ಷನ್ ತಗೋತೀನಿ, ಆಗ ತುಂಬ ನೋಡ್ತೀನಿ. ಯಾವಾಗಂತ ಗೊತ್ತಿಲ್ಲ. ನನ್ನ ಯಜಮಾನ್ರ ಹತ್ರ ಈಗ ರಿಕ್ವೆಸ್ಟ್ ಆಗಿದೆ, ಎಂತ ಮಾಡ್ತಾರಂತ ನೋಡಬೇಕು. ಸೂಪರ್ ಮಲ್ಟಿ ಅವರು, ಗೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ. ರಮ್ಯಾ ಅವರು ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಯಾಕೆ ಥ್ಯಾಂಕ್ ಯು? ನೀವು ಸಪೋರ್ಟ್ ಮಾಡುವಾಗ ನಾವು ನಿಮ್ಮ ವಿಡಿಯೋ ನೋಡೋದ್ರಲ್ಲಿ ಏನಿದೆ, ಅದಕ್ಕೆಲ್ಲ ಥ್ಯಾಂಕ್ ಯು ಬೇಡ. ನೀವು ನಮಗೆ ಸಪೋರ್ಟ್ ಮಾಡುವಾಗ ನಿಮಗೆ ನಾವು ಸಪೋರ್ಟ್ ಮಾಡಲೇಬೇಕಲ್ವಾ? ನಾನು ಹಾಗೆ, ನನಗೆ ಯಾರು ಮಾಡ್ತಾರೆ ಅವ್ರದ್ದು ವಿಡಿಯೋ ನೋಡ್ತೀನಿ. ನಾನು ಲೈವ್ ಮಾಡಲ್ಲಲ್ವ, ಹಾಗೆ ವಿಡಿಯೋ ನೋಡ್ತೀನಿ. ಸೂಪರ್. ಯಾಕೋ ಬೆಳೀತಾ ಇಲ್ಲ ಚಾನಲ್? ಬೇಜಾರ್ ಅಲ್ವಾ? ಇಲ್ಲ, ನಿಮ್ಮದು ವಿಡಿಯೋ ಎಷ್ಟು ಚೆನ್ನಾಗಿದೆ ನಿಮ್ಮದು. ನಿಜವಾಗ್ಲೂ ನಿಮ್ಮ ವಿಡಿಯೋಸ್ ತುಂಬ ಚೆನ್ನಾಗಿದೆ, ನೋಡ್ಲಿಕ್ಕೆ ಖುಷಿ ಆಗುತ್ತೆ.
ಸೂಪರ್ ಅಂತಿದ್ದಾರೆ. ಮಲ್ಟಿ ಅವರು ಕೂಡ ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಮ್ಮಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ದರ್ಶನ ಕನ್ನಡಿಗ ಅವರು ಬಂದರು. ಆಯ್ ದರ್ಶನ್ ಅವರೇ, ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಏನು ತಿಂದ್ರಿ ಇವತ್ತು ಊಟಕ್ಕೆ? ರಮೇಶ್ ಸಿಸ್ಟರ್ ವಿಡಿಯೋ ನೋಡಿ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಗೀತಾ ಅವರು. ನೋಡಿ, ಗೀತಾ ಅವರಿಗೆ ರಮ್ಯ ಅವರಿಗೆ ಗಿಫ್ಟ್ ಕೊಡಬೇಕಂತೆ. ವಿಡಿಯೋ ನೋಡಿ ರಿಟರ್ನ್ ಮಾಡ್ತಾರಂತೆ ಅವರು. ರಮೇಶ್ ಸಿಸ್ಟರ್ ವಿಡಿಯೋ ನೋಡಿ ಕೊಡಬೇಕಂತೆ ಗೀತಾ ಅವರಿಗೆ, ಅವರು ಕೂಡ ರಿಟರ್ನ್ ಮಾಡ್ತಾರೆ. ಮಲ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಲಿ ಓಕೆ ಗೀತಾ ಸಿಸ್ ಅಂತಿದ್ದಾರೆ ನೋಡಿ. ಗೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್ ಅಂತಿದ್ದಾರೆ ನೋಡಿ. ದರ್ಶನ್ ಕನ್ನಡಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರಿಗೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ, ಥ್ಯಾಂಕ್ ಯು. ರಮ್ಯ ಅವರೇ 6655 ಡನ್. ಗೀತಾ ಸಿಸ್ ರಿಟರ್ನ್ ಕೊಡಿ ಅಂತಿದ್ದಾರೆ ನೋಡಿ. ಕೊಟ್ರಂತೆ ನೋಡಿ. ಪಡುಬಿದ್ರೆ ಓಕೆ 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 ಪಡುಬಿದ್ರೆ. ರಮೇಶ್ ಅಣ್ಣ, ನಿಮ್ಮದು ಚಾನಲ್ ಇದ್ದರೆ ಬ್ಲೂ ಕೊಡ್ತೀನಿ. ಸಪೋರ್ಟ್ ಐಡಿಯಾ ಎಂಥ ಚಾನಲ್ ಇದೆಯಾ? ಸಂಡೇ ಬಂಡೆ ಅವರು ಬಂದರು. ಆಯ್ಸಿ ಸಂಡೇ ಬಂಡೆ ಅವರೇ, ನಿಮ್ಮದು ಲೈವ್ಗೆ ಬಂದಾಗ ನೀವು ಮಾತಾಡೋದೇ ಇಲ್ಲ ನೋಡಿ. ನಿನ್ನೆ ಸಿಕ್ಕಿಲ್ಲ, ಇವತ್ತು ಬಂದೆ. ಹಾಯ್ ಎಲ್ಲ ಮೆಸೇಜ್ ಇಟ್ಟೆ. ನೀವು ಯಾವುದೋ ರೋಡ್ ಅಂತ ತೋರಿಸ್ತಿದ್ರಿ, ನಾನು ನೋಡಿ ಬಂದೆ. ಮೆಸೇಜ್ ಒಂದು ಹಾಕಿ ಬಂದೆ, ಯಾರು ಇರಲಿಲ್ಲ ಅಲ್ಲಿ, ನೀವು ಇದ್ದೇ ಇಲ್ಲ. ದರ್ಶನ್ ಬ್ರೂ ವಿಡಿಯೋ ನೋಡಿ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಗೀತಾ ಅವರು ನೋಡಿ. ದರ್ಶನ್ ಬ್ರೂ ಅವರೇ. ಗೀತಾ ಸಿಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ರಮ್ಯಾ ಅವರು. ಹಾಂ ಗೀತಾ ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಹಾಯ್ ದರ್ಶನ್ ಅಂತಿದ್ದಾರೆ ಸಂಡೇ ಅವರು. ಸಂಡೇ ಅವರು, ಅಮ್ಮ ನನಗೆ ಕನ್ನಡ ಬರಲ್ಲ, ನೀವೇ ನನ್ನ ಚಂದದಾರ ಭಾಗ್ಯಲಕ್ಷ್ಮಿಯನ್ನು ನೇರವಾಗಿ ಭೇಟಿಯಾದೆ. ಅಯ್ಯೋ ದೇವ, ಯಾರದಿದು ಹಿಟ್ಟವರು? ಬ್ಲೂ ಕೊಡ್ಬೇಕಂತಲೇ ಗೊತ್ತಿಲ್ಲ. ಇದು ನಮ್ಮದು ಅಣ್ಣಯ್ಯ ಅವ್ರು ಇರಬೇಕು. ಅಣ್ಣಯ್ಯ ಬಂದರು ನೋಡಿ. ಸೂಪರ್ ಅಣ್ಣಯ್ಯ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ರಮ್ಯ ಅವರು ಸೂಪರ್, ಅಣ್ಣಯ್ಯ ಸೂಪರ್, ರಮ್ಯ ಅವರು ಸೂಪರು, ಅಣ್ಣಯ್ಯ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ, ಥ್ಯಾಂಕ್ ಯು. ದರ್ಶನ್ ಕನ್ನಡಿಗ ಹಲೋ ಸಂಡೇ ಅಂತಿದ್ದಾರೆ ನೋಡಿ. ಸೂಪರ್ ಅಣ್ಣಯ್ಯ, ಸೂಪರ್ ರಮ್ಯ ಸೂಪರ್. ಲೈಕ್ ಕೊಟ್ಟು ಹೋಗೋಣ ಅಂತ ಬಂದೆ. ಗುಡ್ ನೈಟ್. ಯಾಕೆ ಅಣ್ಣ ಇಷ್ಟು ಬೇಗ ಹೋಗುದು ನೀವು? ಅಣ್ಣಯ್ಯ ತುಂಬ ಬೇಗ ಹೋದ್ರಿ ಇವತ್ತು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸಂಡೇ ಹಾಯ್ ಅಣ್ಣಯ್ಯ ಅಂತಿದ್ದಾರೆ. ಅಣ್ಣಯ್ಯ ಇರಿ. ಪಡುಬಿದ್ರಿ ಹಾಯ್ ಅಂತಿದ್ದಾರೆ. ಯಾರದು ಪಡುಬಿದ್ರಿ ಹಾಯ್? ರಮೇಶ್ ಅಣ್ಣನವರದು. ರಮೇಶ್ ಇಷ್ಟ ಡನ್ 606 ನೋಡಿ ಗೀತಾ ಅವರು. ರಮ್ಯ ಸೂಪರ್ ಅಂತಿದ್ದಾರೆ. ರಮ್ಯಾ ಅವರು. ಥ್ಯಾಂಕ್ ಯು ಗೀತಾ ಸಿಸ್ ಅಂತಿದ್ದಾರೆ. ದರ್ಶನ್ ಕನ್ನಡಿಗೆ ಏನೂ ಇಲ್ಲ ಅಂತಿದ್ದಾರೆ ನೋಡಿ. ಗೀತಾ ಅವರು ಸೂಪರ್ ಅಂತಿದ್ದಾರೆ. ಇದು ಯಾರಪ್ಪ? ಬಸ್ಸು. ಬ್ಲೂ ಕೊಡ್ತೀನಿ ಬಸ್ಸು ಅವರಿಗೆ. ಬಸ್ಸು PCD. ಕನ್ನಡದವರಿಗೆ ಅಂತ ಬ್ಲೂ ಕೊಡಬೇಕು, ಮತ್ತು ಯಾರಿಗೆ ಕೊಡಬಾರ್ದು. ಆಗ 4-5 ಜನ ಬಂದರು, ಯಾರೆಲ್ಲ ಲೈಕ್ ಕೊಟ್ಟಿಲ್ಲ. ಬಸ್ಸು ಅವರು ಥ್ಯಾಂಕ್ ಯು ಸೋ ಮಚ್. ಹಾಯ್ ವೆಲ್ಕಮ್ ನಿಮಗೆ. ನಮಸ್ತೆ, ಹೊಸದಾಗಿ ಬಂದಿದ್ದೀರಾ, ಬನ್ನಿ, ವೆಲ್ಕಮ್ ನಿಮಗೆ. ತುಂಬ ಹೃದಯದ ಧನ್ಯವಾದ ನಿಮಗೆ. ರಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಿನ್ ಮಾಡಿ ಅಕ್ಕೋ ಅಂತಿದ್ದಾರೆ. ಇದು ಯಾರಪ್ಪ ಬಸ್ಸು? ಅಕ್ಕೋ ಬಸ್ಸು. ಓಕೆ ಅಕ್ಕೋ, ಮಾಡ್ತೀನಿ ಅಣ್ಣ ನಿಮಗೆ. ನೀವು ಮಾತ್ರ ಇರಲೇಬೇಕು ಇಲ್ಲಿ, ಇಲ್ಲ ಅಂದರೆ ಪಿನ್ ತೆಗೆದು ಬಿಡ್ತೀನಿ. ಇದ್ದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಮಾಡಿದೆ ನೋಡಿ, ಇರಬೇಕು, ಕೊಡಬೇಕು. ಸೂಪರ್ ಸಂಡೇ ಹಾಯ್ ಅಂತಿದ್ದಾರೆ ಅಣ್ಣಯ್ಯ ಅವರು ನೋಡಿ. ಅಣ್ಣ ಅವರು. ರಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರಿನಾ ಅಕ್ಕು ಅಂತಿದ್ದಾರೆ. ಇದು ಯಾರಪ್ಪ ನನ್ನ ಹೆಸರು ಕರೆಯೋರು? ಇದು ಯಾರು ಅಕ್ಕು? ಬಸ್ಸು PCD ಅವರು. ಯಾರಂತ ಗೊತ್ತಿಲ್ಲ. ಯಾರಪ್ಪ ಇದು ಅಕ್ಕೋ? ಏನು ತಮ್ಮ? ಅಣ್ಣಯ್ಯ ರಮ್ಯಾ ಆಯ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ರಮ್ಯಾ ಅವರು. ದರ್ಶನ್ ಕನ್ನಡಿಗ ಗೀತಾ ಅವರೇ ಡನ್ ಅಂತಿದ್ದಾರೆ ನೋಡಿ. ಗೀತಾ ಸಿಸ್ ನಿಮಗೆ ಕೊಟ್ಟಿದ್ದಾರೆ ನೋಡಿ ದರ್ಶನ್ ಅವರು. ಬಸ್ಸು ಪಿನ್ ಮಾಡಿ ಅಕ್ಕೋ. ಮಾಡಿದೆ ನೋಡಿ, ಮಾಡಿದೆ ಅಲ್ವಾ? ಯಾರೋ ಇದು ಗೊತ್ತಿರುವವರೆಗೆ ಇರಬೇಕು. ಅಣ್ಣಯ್ಯ ಬ್ರೂ ವಿಡಿಯೋ ನೋಡಿ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಅಣ್ಣಯ್ಯ ಇದ್ದೀರಾ? ಗೀತಾ ಮೇಡಮ್, ಗೀತಾ ಸಿಸ್ ಗಿಫ್ಟ್ ಕೊಡ್ತಾರಂತೆ ನೋಡಿ, ಕೊಡಿ ಅಂತಿದ್ದಾರೆ. ನೀವು ಅವರಿಗೆ ರಿಟರ್ನ್ ಕೊಡ್ತಾರಂತೆ ಅವರು ನೋಡಿ.
RAS ಅವ್ರ ಚಾನಲ್ ಅವರು ಸೂಪರ್ ಅಂತಿದ್ದಾರೆ. ನನ್ನ ಮಗಳು ಬಂದ್ಲು. RA ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್, ನಿಮಗೆ ವೆಲ್ಕಮ್. ಬಸು BCD ಆಯ್ ಎಂತಿದ್ದಾರೆ. ಆಯ್ ಆಯ್ ಆಯ್. ಬೆಸ್ಟ್ ತಮ್ಮ ಬಂದರು. ಎಲ್ಲರೂ ಬನ್ನಿ ಬನ್ನಿ. ನಮ್ಮ ಬೆಲದಿಂಗುಲ ಅಕ್ಕ ಮತ್ತು ಎಜೆಸ್ ಚಾನಲ್ಗೆ ಲೈಕ್ ಮಾಡಿ, ಸಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರೂ ಸಪೋರ್ಟ್ 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 ಅಂತಿದ್ದಾನೆ ನನ್ನ ತಮ್ಮ. ಬೆಸ್ಟ್. ನಿನ್ನೆ ಬಂದೇ ಇಲ್ಲ ತಮ್ಮ, ಎಲ್ಲಿ ಹೋಗಿದ್ದಾನಂತಲೇ ಗೊತ್ತಿಲ್ಲ. ಹಾಯ್ ರಮ್ಯಾ ಅಂತಿದ್ದಾರೆ. ರಮ್ಯಾ ಅಣ್ಣಯ್ಯ ಅಂತಿದ್ದಾರೆ. ರಮ್ಯಾ ಅವರು ಸಂಡೇ ಅವರು ಅಣ್ಣಯ್ಯ ಗಿಫ್ಟ್ ಕೊಡಿ ಅಂತಿದ್ದಾರೆ. ಅಣ್ಣಯ್ಯ ಗೀತಾ ಹಾಯ್ ಅಂತಿದ್ದಾರೆ. ಗೀತಾ ಅವರು ಸೂಪರ್ ಅಂತಿದ್ದಾರೆ. ಬೆಸ್ಟ್ ಅವರು ಎಲ್ಲರೂ ಬನ್ನಿ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು ಹೆಲೋ ಹೆಲೋ. ಬಸ್ಸು ಅವರೇ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗಿ ಅವರು ರಿಟರ್ನ್ ಕೊಡ್ಬೋದು ಅಂತ ನಂದು ಇದು ಕೊಡ್ತಾರೆ ಅನ್ನೋದು. ರಂಗನಾಯಕ ಅವರು ಬಂದರು ನೋಡಿ. ಹಾಯ್ ಮೇಡಮ್ ನಮಸ್ತೆ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಂಗನಾಯಕ್ ಅವರು ಹಲೋ ನಮಸ್ತೆ ಅಂತಿದ್ದಾರೆ. ಹಲೋ ನಮಸ್ತೆ ರಂಗಣ್ಣ. ಬಸ್ಸು ಅವರು ಹಲೋ ಅಕ್ಕ ಅಂತಿದ್ದಾರೆ. ಹಾಯ್ ತಮ್ಮ. ಏನು ಯಾರಂತ ಗೊತ್ತಾಗಿಲ್ಲ ತಮ್ಮ ನನಗೆ. ಯಾರೇ ಆಗಲಿ ತಮ್ಮ ತಮ್ಮನೇ ಅಲ್ವಾ. ಓಕೆ ಅಣ್ಣಯ್ಯ ಓಕೆ ಅಂತಿದ್ದಾರೆ. ರಮೇಶ್ ಅವರು ಬಂದರು. ಪಡುಬಿದ್ರಿ 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 ಬನ್ನಿ 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 ಅಂತಿದ್ದಾರೆ ನೋಡಿ. ಪಡುಬಿದ್ರಿಗೆ ಬರ್ಬೇಕಂತೆ ರಮೇಶಣ್ಣ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ರಮೇಶಣ್ಣ, ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನಿಮಗೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸ್ವಾತಿ ಗೌಡ ಅವರು ಬಂದರು. ಹಾಯ್ ಅಕ್ಕ. ಹಾಯ್ ಸ್ವಾತಿ ಅವರೇ, ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ನನಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶಕುಂತಲಾ ವಾಲ್ಮೀಕಿ ಅವರು ಬಂದರು. ಹಾಯ್ ವಾಲ್ಮೀಕಿ ಅವರೇ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ಊಟ ಆಯ್ತಾ ನಿಮ್ಮದು? ಒಂದು ಲೈಕ್ ಕೊಟ್ರಾ ನನಗೆ ಕೊಡಿ. ಹಾಯ್ ಬ್ರೂ ಅಂತಿದ್ದಾರೆ ಗೀತಾ ಕನ್ನಡ ಅವರು. ಸ್ವಾತಿ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅವರೇ. ಎಲ್ಲರೂ ಬನ್ನಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಮನಸಾಂಡೆ ಅಕ್ಕ ಇಜ್ಜಿ ಸ್ವಾತಿ ಎನ್ನ ಮನಸ್ಸು ನನೋಡು ಸಿಸಿ ಇರ್ನಾಂಡ ಮನಸ್ಸು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗೀತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಗೀತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಗೀತಾ ಸೂಪರ್ ಸಪೋರ್ಟ್. ಶಕುಂತಲಾ ವಾಲ್ಮೀಕಿ ಯೂಟ್ಯೂಬ್ ಚಾನಲ್ ಸೂಪರ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಮ್ಮ ಬೆಸ್ಟ್ ತಮ್ಮ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನನ್ನ ಬೆಸ್ಟ್ ತಮ್ಮ. ಲೈಕ್ ಆ್ಯಂಡ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್. ಶಕುಂತಲಾ ವಾಲ್ಮೀಕಿ ಅವರೇ ಥ್ಯಾಂಕ್ ಯು ನಿಮಗೆ. ಊಟ ಆಯ್ತಾ ನಿಮ್ಮದು? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಬೆಸ್ಟ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಕುಂತಲಾ ಅವರೇ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಶಕುಂತಲಾ ಅವರೇ. ಥ್ಯಾಂಕ್ ಯು ಬೆಸ್ಟ್ ಅವರೇ. ಸೂಪರ್ ಅಂತಿದ್ದಾರೆ ನಮ್ಮ RAS ಚಾನಲ್ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ವಾಲ್ಮೀಕಿ ಯೂಟ್ಯೂಬ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಂಡೇ ಅವರು ಯಾಕೋ ಬೇಗ ಹೋಗಿದ್ದೀರಾ? ಯಾಕೆ ಬೇಗ ಹೋಗಿದ್ದೀರಾ? ಏನು ನೀವು ಮಾತಾಡಲೇ ಇಲ್ಲ. ನನಗೆ ನಿಮ್ಮ ಹತ್ರ ಮಾತಾಡ್ಬೇಕಂತಿತ್ತು. ನೀವು ಬಂದು ಹೋದ್ರಿ ಅಲ್ವಾ? ನಿಮ್ಮದು ನಿನ್ನೆ ನೋಡಿ ನೀವು ಬಂದಿಲ್ವಾ? ನಿನ್ನೆ ನೀವು ನನಗೆ ಸಿಗಲಿಲ್ಲ. ಎಲ್ಲಿ ಹೋಗಿದ್ದೀರಿ ನೀವು? ಇವತ್ತಾದರೂ ಸರ್ಚ್ ಮಾಡ್ಕೊಂಡು ಬಂದೆ, ನೀವು ಇರಲೇ ಇಲ್ಲ. ಮತ್ತೆ ಸ್ವಲ್ಪ ಮೆಸೇಜ್ ಮಾಡಿ ಹೋದೆ ನಾನು. ಯಾಕೆ ಇರಲಿಲ್ಲ? ನೀವು ಇರಬೇಕಲ್ವಾ? ನೀವು ಮಾತಾಡಬೇಕಲ್ವಾ? ಮಾತಾಡಿದರೆ ಚೆನ್ನಾಗಿರುತ್ತೆ ನನಗೆ. ಎಲ್ಲದರಲ್ಲಿ ಮಾತಾಡಬೇಕು, ಖುಷಿಯಾಗುತ್ತೆ. ಕಂಟೆಂಟ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. RAS ಅವರು ಹಾಯ್. ಥ್ಯಾಂಕ್ ಯು RAS. ಅಭಿಜ್ಞಾ ಮನಸಾಂಡ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು. ಗೀತಾ ಅವರು ದರ್ಶನ್ ಬ್ರೂ ಗಿಫ್ಟ್ ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು. ಗೀತಾ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ರಮ್ಯಾ ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. RAS ಚಾನಲ್ ವಿಡಿಯೋ ನೋಡಿ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಅವ್ರದ್ದು ಸಪೋರ್ಟ್ ID ಗೀತಾ ಸೀಸ್ ಅವರು ಸಪೋರ್ಟ್ ID ಅವರು.
ಅವ್ರಿಗೆ ರಿಟರ್ನ್ ಮಾಡಲಿಕ್ಕೆ ಗೊತ್ತುಂಟಾ ಏನಂತ ಗೊತ್ತಿಲ್ಲ ನನಗೆ. ನಂದು ನಮ್ಮ ಫ್ಯಾಮಿಲಿ ಅವ್ರದ್ದು ಅದು, ಹಾಗೆ ಅವರು ಗೊತ್ತಿಲ್ಲ ನನಗೆ. ಗೀತಾ ಸೂಪರ್ ಸೂಪರ್ ಸೂಪರ್, ಗೀತಾ ಸೂಪರ್ ಸೂಪರ್. ಡಿ ಸಿ ಲೋಕೇಶ್ ಅಣ್ಣ ಬಂದರು, ಇದು ಅವ್ರದ್ದೇ ಏನಂತ ಅಕ್ಕೋ ಅಂತ ಅಂದರು. ಸೂಪರ್ ಸಪೋರ್ಟಲ್ಲಿದ್ದಾರೆ ಲೋಕೇಶ್ ಅಣ್ಣ ಅವರು. ಥ್ಯಾಂಕ್ ಯು ಸೋ ಮಚ್ ಡಿ ಸಿ ಲೋಕೇಶ್ ಅಣ್ಣ. ಗೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೋಕೇಶ್ ಅಣ್ಣ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಅಣ್ಣ. ಡಿ ಸಿ ಅಣ್ಣ ಗೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಜನರಲ್ ನಾಲೆಜ್ ಅವರು, ಜನರಲ್ ನಾಲೆಜ್ ಭಯ್ಯ ವೆಲ್ಕಮ್ ವೆಲ್ಕಮ್, ನಿಮಗೆ ವೆಲ್ಕಮ್. खाना हो गया आपका? ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಸೀಸ್ ಪಿನ್ ಮಾಡಿ ಸೀಸ್. ಇದು ಯಾರಂತ ಗೊತ್ತಿಲ್ಲ, ಅವರು ಹೋದ್ರು, ಅಕ್ಕೋ ಅವ್ರು ಹೋದ್ರು. ಪಿನ್ ಮಾಡ್ತೀನಿ ರಮ್ಯಾ ಅವರೇ, ನಿಮ್ಮದು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಂಡೇ ಅವರು ಹಾಯ್ ಜನರಲ್ ಅಂತಿದ್ದಾರೆ. ಸಂಡೇ ಅವರು ಹಾಯ್ ಜನರಲ್ ನಾಲೆಜ್ ಅವರೇ ಹಾಯ್ ಅಂತಿದ್ದಾರೆ. ಸಂಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಬೆಸ್ಟ್ ಅವರೇ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ತಮ್ಮ. ಡಿ ಸಿ ಅವರೇ ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲು ಇವತ್ತು? ಡಿ ಸಿ ಗೀತಾ ಗಿಫ್ಟ್ ಕೊಟ್ಟಿದ್ದೇನೆ ನೋಡಿ ಅಂತಿದ್ದಾರೆ. ಡಿ ಸಿ ಅವರೇ ಗಿಫ್ಟ್, ಗೀತಾ ಅವರೇ ನಿಮಗೆ ಡಿ ಸಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಂಡೇ ಅವರು ಹಾಯ್ ಬಸು ಅಂತಿದ್ದಾರೆ. ಬಸು ಜನರಲ್ ಜಾಯಿನ್ ಅಂತಿದ್ದಾರೆ. ಯಾರೆಲ್ಲ ಜನರಲ್ ನಾಲೆಜ್ ಅವರಿಗೆ ಗಿಫ್ಟ್ ಜಾಯಿನ್ ಆಗಿಲ್ಲ ಅವರಿಗೆ ಕನೆಕ್ಟ್ ಆಗಿ, ಅವರು ಕನೆಕ್ಟ್ ಆಗ್ತಾರೆ. ಬೆಸ್ಟ್ ಅವರು ಅಕ್ಕ ಹೆಲ್ತ್ ಸರಿ ಇರಲಿಲ್ಲ ಅದಕ್ಕೆ ಬರಲಿಲ್ಲ. ಹೌದು ಗೊತ್ತಾಯ್ತು ನನಗೆ, ಬಂದಿಲ್ಲ ಅಲ್ವಾ, ಗೊತ್ತಾಯ್ತು ಏನೋ ಹೆಲ್ತ್ ಸರಿ ಇರಲಿಲ್ವಾ, ಅಲ್ಲ ಎಕ್ಸಾಮ್ ಇತ್ತಾ ಏನಂತ ಅಂದ್ಕೊಂಡೆ ನಾನು. ಬಸ್ಸು ಅವರು ದರಿಕಾಸಿಸ್ಗೆ ಹೋದರು, ಪಿನ್ ಮಾಡಿಕೊಂಡ್ರು. ಹೌದು, ಅವರು ಎಲ್ಲ ಕಡೆಗೆ ಹೋಗಿ ಪಿನ್ ಮಾಡಿ ಬರುದಂತ ಹೋಗುದಂತ. ಅದೇಕೆ ಮಾಡೋದು? ಇಲ್ಲಿದ್ದವರಿಗೆ ನಾನು ಗಿಫ್ಟ್ ಕೊಡೋದಾ ಅಲ್ವಾ? ರಮ್ಯಾ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಡಿ ಸಿ ಅವರು ರಮ್ಯಾ ಗಿಫ್ಟ್ ಕೊಟ್ಟಿದ್ದೀನಿ ವಾಪಸ್ ಕೊಡಿ ಅಂತಿದ್ದಾರೆ. ಡಿ ಸಿ ಅವರು ರಮ್ಯಾ ಸಿಸ್ ಗಿಫ್ಟ್ ಕೊಟ್ಟಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಡಿ ಸಿ ಅವರು ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟು, ಥ್ಯಾಂಕ್ ಯು ಸೋ ಮಚ್. ಹಾಯ್ ಡಿ ಸಿ ಅಂತಿದ್ದಾರೆ. ನಮ್ಮ ಸಂಡೇ ಅವರು ಲೋಕೇಶ್ ಅವರು ಹಾಯ್ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಡಿ ಸಿ ಲೋಕೇಶ್ ಕನೆಕ್ಟ್ ಡನ್ ಅಂತಿದ್ದಾರೆ. ಸಂಡೇ ಅವರು ಕನೆಕ್ಟ್ ಆಗಿ ಪ್ಲೀಸ್ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಭಾನುಪ್ರಿಯಾ ಅವರು ಬಂದರು. ಲೋಕೇಶ್ ಅಣ್ಣ ಹಾಯ್ ಅಂತಿದ್ದಾರೆ. ಭಾನುಪ್ರಿಯಾ ಅವರು ಬಂದರು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ಊಟ ಆಯ್ತಾ ಭಾನುಪ್ರಿಯಾ ಅವರೇ? ಏನು ಇವತ್ತು ಊಟಕ್ಕೆ? ರಮ್ಯಾ ಅವರು ಸೂಪರ್ ಸಪೋರ್ಟು ಲೈಕ್ ಆಯ್ತು ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಾನುಪ್ರಿಯಾ ಅವರೇ, ಥ್ಯಾಂಕ್ ಯು. ಲೋಕೇಶ್ ಅಣ್ಣ ಊಟ ಆಯ್ತಾ ಅಂತಿದ್ದಾರೆ ಭಾನುಪ್ರಿಯಾ ಅವರು. ರಮ್ಯಾ ಅವರು ಸೂಪರ್ ಸಪೋರ್ಟ್. ಮುತ್ತುರಾಮ್ ಅವರು ಬಂದರು. ಹಾಯ್ ಮುತ್ತುರಾಮ್ ಅವರೇ, ವೆಲ್ಕಮ್ ನಿಮಗೆ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಖಾನಾ ಹೋಗಯಾ ಆಪ್ಕಾ? ಊಟ ಆಯ್ತಾ? ಕನ್ನಡವ ಹಿಂದಿಯ ಗೊತ್ತಾಗಿಲ್ಲ ನನಗೆ. ಸೂಪರ್ ಸಪೋರ್ಟ್. ಮುತ್ತುರಾಮ್ ಹಾಯ್ ಸಿಸ್ಟರ್, ಯು ಡೋಂಟ್ ವಾಂಟ್ ಕಮ್, ಡು ನಾಟ್ ವಾಂಟ್ ಕಮ್, ವೈ? नो इंग्लिश भैया, हिंदी में बात करो भैया. मुतराम सिस भैया पता नहीं. मुतराम सुपर सपोर्ट. रम्या सुपर सपोर्ट. ये बेस्ट सुपर सपोर्ट. रम्या बेस्ट सुपर सपोर्ट. बेस्ट सुपर सपोर्ट. रम्या बेस्ट. थैंक यू बेस्ट ಅವರೇ. ತಮ್ಮ ಥ್ಯಾಂಕ್ ಯು ರಮ್ಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತಮ್ಮ. ಥ್ಯಾಂಕ್ ಯು ಸೋ ಮಚ್. ಕಂಟೆಂಟನ್ನು ಸೂಪರ್ ಕೂಲ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಕಂಟೆಂಟನ್ನು ಗ್ರೇಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಬ್ಯೂಟಿಫುಲ್ ವರ್ಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ಸೂಪರ್ ಸಪೋರ್ಟು ಬೆಸ್ಟ್ ವೇ ಅಂತಿದ್ದಾರೆ. ಸೂಪರ್ ಕೂಲ್ ಅಂತಿದ್ದಾರೆ. ಗ್ರೇಟ್ ಜಾಬ್ ಅಂತಿದ್ದಾರೆ. ನೋಡಿ ನಮ್ಮ ಅಣ್ಣ ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. BMH ಅವರು ಬಂದರು ನೋಡಿ. ಮುತ್ರಾಮ್ 737 ಗಿಫ್ಟ್ ಕೊಟ್ಟಿದ್ದೀನಿ. ನೀವು ನನ್ನ ಐಡಿಗೆ ಚಾನಲ್ ನೋಡಿ ಗಿಫ್ಟ್ ಕಮೆಂಟ್ ಹಾಕಿ. ಮುತ್ರಾಮ್ ಪ್ಲೀಸ್ ಗಿಫ್ಟ್ ಡನ್. BMHS ಪ್ಲೀಸ್ ರಿಟರ್ನ್. ರಮ್ಯಾ ಅವರು BMHS ಕನೆಕ್ಟ್ ಆಗಿ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಸೂಪರ್ ಅಂತಿದ್ದಾರೆ ರಮ್ಯಾ ಅವರು. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಎಲ್ಲರೂ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಸೂಪರ್ ಸಪೋರ್ಟ್. 1 ಸೆಕೆಂಡ್ ರಮ್ಯಾ ಬೆಸ್ಟ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ ಬೆಸ್ಟ್ ಅವರೇ. ಥ್ಯಾಂಕ್ ಯು ರಮ್ಯಾ ಬೆಸ್ಟ್ ಅವರೇ. ಥ್ಯಾಂಕ್ ಯು
ಥ್ಯಾಂಕ್ ಯು ಮುತ್ರಾಮ್ ಮುತ್ರಾಮ್ ಪ್ಲೀಸ್ ಗಿಫ್ಟ್ ಡನ್ ಬಿ ಬಿ ಅಂತ ಎಂತ ನನಗೆ ನೆನಪೋಯ್ತು. गिफ्ट डन हो गया, आप रिटर्न कीजिए उनको. किसको? BMHS मुत्राम अवरे BMHS गिफ्ट डन प्लीज रिटर्न. सुपर सपोर्ट सुपर सपोर्ट सुपर सपोर्ट सुपर सपोर्ट सुपर सपोर्ट सुपर सपोर्ट. रम्या मत बेस्ट थैंक यू सो मच. 1 सेकेंड. थैंक यू थैंक यू थैंक यू. हरे राम हरे राम 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 हरे कृष्ण कृष्ण राम हरे राम. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲರೂ ಬನ್ನಿ ಬನ್ನಿ ನಮ್ಮ ಬೆಲವಿಂಗಲ್ ಅಕ್ಕ ಮತ್ತು ಎಜೆಸ್ ಚಾನಲ್ಗೆ ಲೈಕ್ ಮಾಡಿ, ಸಬ್ ಮಾಡಿ, ಸೂಪರ್ ಸಪೋರ್ಟ್ ಮಾಡಿ. ಏನು ಹೆಲ್ತ್ ಹುಷಾರಿರಲಿಲ್ಲ ನಿನಗೆ ಬೆಸ್ಟ್ ತಮ್ಮ. ರಮ್ಯಾ ಸೂಪರ್ ರಮ್ಯಾ ಥ್ಯಾಂಕ್ ಯು ರಮ್ಯಾ. ಥ್ಯಾಂಕ್ ಯು ರಮ್ಯಾ ಬೆಸ್ಟ್ ಅವರೇ. ಥ್ಯಾಂಕ್ ಯು ರಮ್ಯಾ ಅವರೇ. ಥ್ಯಾಂಕ್ ಯು ಬೆಸ್ಟ್ ಅವರೇ. ಥ್ಯಾಂಕ್ ಯು ರಮ್ಯಾ ಅವರೇ. ಥ್ಯಾಂಕ್ ಯು ಬೆಸ್ಟ್ ಅವರೇ. ಥ್ಯಾಂಕ್ ಯು ರಮ್ಯಾ ಅವರೇ. ಥ್ಯಾಂಕ್ ಯು. ಆಯಿತಾ? ಪೂರ ಓದ್ದೆ ಥ್ಯಾಂಕ್ ಯು ಅಂತ. ಇನ್ಯಾರ್ದು ಬರಲಿಲ್ಲ. ಬಂದಿದೆ ನೋಡಿ ರಮ್ಯಾ ಕನ್ನಡ ಬ್ಲಾಗ್ಸ್ 6 ಎಷ್ಟು ಗಿಫ್ಟ್ ಡನ್ ಅಂತೆ ನೋಡಿ. BMHS ಅವರು ರಮ್ಯಾ ಅವರು ಕೊಟ್ಟಿದ್ದಾರಂತೆ. ಓಕೆ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಮಾಡ್ತಾರೆ ಅವರು. ರಮ್ಯಾ ಅವರು ಮಾಡ್ತಾರೆ, ಬೆಸ್ಟ್ ಅವರು ಎಲ್ಲರೂ ಮಾಡ್ತಾರಪ್ಪ. ಈಗ ರಿಟರ್ನ್ ಒಮ್ಮೆ ಹೊಸಬ್ರು ಬರ್ತಾರಲ್ವ, ಅವರೆಲ್ಲ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ನಾನು ಇವತ್ತೊಂದು ಲೈವ್ಗೆ ಹೋಗಿದ್ದೆ, ನನಗೆ ಒಂದು ವಾಪಸ್ ಬರಲಿಲ್ಲ. ತುಂಬಾ ಬೇಜಾರಾಯಿತು. ಓಡೋಡಿ ವಾಪಸ್ ಬಂದೆ. ಬೇಡವೇ ಬೇಡ ಅಂತ ಸುಮ್ಮನೆ ಅದೇ. ಬೇಜಾರಾಯಿತು, ಯಾಕೆ ಬಂದಿಲ್ಲ, ನಾನು ಕೊಟ್ಟದ್ದಕ್ಕೆ ಯಾರು ಕೊಟ್ಟಿಲ್ಲ ಅಂತ. ಬನ್ನಿ 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 ಜನರೇ, ಬನ್ನಿ ಸಪೋರ್ಟ್ ಮಾಡಿ ನನಗೆ. ನಿಮಗೂ ಇಲ್ಲಿ ಗಿಫ್ಟ್ ತಗೊಂಡು ನೀವು ತಗೊಂಡೋಗಿ ಗಿಫ್ಟ್. ನಾನು ಫಸ್ಟ್ ಅದರಲ್ಲಿ 8 ಆಗಿತ್ತು, ನಾನು ಕಟ್ ಮಾಡಿದೆ. ಯಾಕೊತ್ತ ನನಗೆ ಇದಾಯಿತು, ಎಂತ ಅದಾಯಿತು. 199 ಕನೆಕ್ಟ್ ಡನ್. BMHS ಅವರೇ, ಮಾರ್ನಿಂಗು ಕೂಡ ಬನ್ನಿ, ನಿಮಗೆ ಗಿಫ್ಟ್ ಸಿಗುತ್ತೆ. ತುಂಬ ಜನ ಇರ್ತಾರೆ ಮಾರ್ನಿಂಗ್, ಗಿಫ್ಟ್ ಸಿಗುತ್ತೆ. 3 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ ಸಪೋರ್ಟ್ ಮಾಡಿ ನೋಡಿ, ಹೊಸಬ್ರಿಗೆ ಕನೆಕ್ಟ್ ಆಗಿ. ಯಾರು ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ ಅಲ್ವಾ. ಯಾರನ್ನು ತುಳಿದು ಬದುಕು ಎಲ್ಲರನ್ನು ಇಳಿದು ಬದುಕಬೇಕು ಅಲ್ವಾ ಮೇಡಮ್? ಹೌದು, ಯಾವತ್ತು ಯಾರನ್ನು ತುಳಿದು ಬದುಕಲೇಬಾರ್ದು. ನಾವು ಇದು ಮಾಡಬೇಕು. ನಮಗೂ ಒಳ್ಳೇದಾಗಬೇಕು, ನಮ್ಮ ಎದುರುಗಡೆ ಇದ್ದವರಿಗೂ ಒಳ್ಳೇದಾಗಬೇಕು, ಅದು ನಮ್ಮದು. ಹರೇ ರಾಮ್ ಅಂತಿದ್ದಾರೆ. ಓಕೆ ರಮ್ಯಾ ಅವರೇ ಅಂತಿದ್ದಾರೆ. ನಾವು ಒಳ್ಳೇದಾಗಬೇಕು, ಎದುರುಗಡೆ ಇದ್ದವರಿಗೂ ಆಗಬೇಕು. ಹೌದು ಮೇಡಮ್, ಹೌದು ಕರೆಕ್ಟ್, ನಿಮ್ಮದು ನಿಜ ಮೇಡಮ್. ನಮ್ಮದು ಹಾಗೇನೆ, ಎಲ್ಲರೂ ಇದಾಗಬೇಕು. ನಂದು ಚಾನಲ್ಗೆ ಬಂದವ್ರದ್ದು ಅವ್ರದ್ದು ಲೈವ್ಗೆ ಹೋಗ್ತೀನಿ. ಇಲ್ಲ ಅವ್ರದ್ದು ಇಲ್ಲ ಅಂದರೆ ವಿಡಿಯೋ ಆದರೂ ನೋಡಿ ಬರ್ತೀನಿ ನಾನು. ಹರೇ ರಾಮ್. ನೀವು ಲೈವ್ ಮಾಡಲ್ವಾ BHM ಅವರೇ? ನಿಮ್ಮದು ಕನೆಕ್ಟ್ ಆಗಿದ್ದೀರಾ? ಇಲ್ಲ, 150 ಆಯಿತು. ನಿಮಗೆ ಮಾಡ್ಬೋದಲ್ವಾ? ಮಾಡ್ತೀರಾ ನೀವು BHM? ರಮ್ಯಾ ಅವರು, ನಮ್ಮ ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ನೀವು ಸೂಪರ್, ನೋಡಲಿಕ್ಕೂ ಸೂಪರ್. ನಿಮ್ಮ ಮಗ ಸೂಪರ್. ಖುಷಿಯಾಗುತ್ತೆ ನಿಮ್ಮನ್ನು ನೋಡುವಾಗ ನನಗೆ. ರಮ್ಯಾ ಅವ್ರದ್ದು ನನ್ನ ಒಂದು ಸ್ಮಾಲ್ ಸಿಸ್ಟರ್ ಥರ ಇದ್ದೀರಿ ನೀವು, ಹಾಗೆ ಖುಷಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಸ್ಮಾಲ್ ಸಿಸ್ಟರ್ ಥರ ನಿಮ್ಮನ್ನು ನೋಡುವಾಗ ಆಗುತ್ತೆ. ನೀವು ನೋಡಲಿಕ್ಕೆ ಸೂಪರ್ ಬ್ಯೂಟಿಫುಲ್. ನಿಮ್ಮ ಮಗ ಬ್ಯೂಟಿಫುಲ್, ಸೂಪರ್.
ಹರೇ ರಾಮ್ ಹರೇ ರಾಮ್ ಹರೇ ರಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯ ಅವರೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಮ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ಮಗ ಕೂಡ ಇದ್ದಾನೆ ಸಣ್ಣವನು, ನನಗೆ ಉಪದ್ರ ಕೊಡ್ತಾನೇ ಇದ್ದಾನೆ ಇರುವುದು ಅವನು. ಈಗ ಮಲಗ್ದ ನಿದ್ದೆ ಬಂತು. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ ಬನ್ನಿ. ತ್ರೀ ಮೆಂಬರ್ಸ್ 18 ಲೈಕ್ ಡನ್ ಅಂದಿದ್ದಾರೆ. ಯಾರು ಬಂದ್ರಂತ ಗೊತ್ತಿಲ್ಲ ನನಗೆ. ಬಂದರು ನೋಡಿ. ಜಗನ್ನಾಥ್ ದೇವಡಿಗ ಅವರು ಆಯ್ ಜಗನ್ನಾಥರೇ ಇಂಚ ಒಲ್ಲಾರು ಒಣಸ್ ಮಲ್ತಾರ ಅನಿಲಾನ ಆಂಡ ಸುರು ಆಂಡ ನಮ್ಮನ ಏಜೆಸ್ ಸಿಸ್ಸನ ಯಾನ್ ಮಲ್ಪನಾಗನ ಯಾರು ಮಲ್ಪೀರ ಅರೆಗೆ ಸಪೋರ್ಟ್ ಹೋಗಾರ ಇಂಕ ಟೈಮೇ ಇಜ್ಜಿ ಹೈಡಲ್ಲಿ ಇರ್ತೀನಿ ಸಿಸ್ ಪಾಪು ಮಲ್ಕೋ. ಓಕೆ ಓಕೆ ಸಿಸ್, ಓಕೆ 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 ಪರವಾಗಿಲ್ಲ ಸಿಸ್. ಆಯಿತಾ ಜಗನ್ನಾಥ್ ದೇವಡಿಗರವರೇ ಊಟ ಆಯ್ತಾ? ಜಗನ್ನಾಥ್ ಅವರೇ ಬಂದ್ರಲ್ವಾ ಇವತ್ತಾದರೂ ಬರ್ತಾರತೆ ಇರು ಖುಷಿ ಆಣಿಯೇ ಇರು ಬರೋಡು ಬಂದು ದಿತ್ತು ನಿಂಗೆ ಹೊರ ಯಾಪ ಬರ್ಪೇರಿ ಹಿಂಗಲ್ಲ ಜಗನ್ನಾಥೇರು ಅಂದದು ಇನಿ ಖುಷಿ ಆಂಡ್ ಹಾಯ್ ಆಂಡಲ್ಲ ಒಂಜಿ ಪಂಡರು ಲೈಕ್ ಒಂಜಿ ಕೊರಿಯರು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಅಲ್ವಾ, ಮಾಡಿ ಬನ್ನಿ ಸಪೋರ್ಟ್ ಮಾಡಿ. ಬೆಸ್ಟ್ ತಮ್ಮ ಇದ್ದಾನೆ ನಮ್ಮದು ನೋಡಿ, ನಂದು ಮತ್ತು ಏಜೆಸ್ ಅವ್ರದ್ದು ಬೆಸ್ಟ್ ತಮ್ಮ ಇದ್ದಾನೆ ಒಂದು ಬೆಸ್ಟ್ ಬಂದ ನೋಡಿ. ಏಜೆಸ್ ಅವರಿಗೂ ಮತ್ತು ಯಾರಿಗೆ ಬೆಲ್ಲದಿಂಗಲ್ ಅವರಿಗೆ ಸಪೋರ್ಟ್ ಮಾಡಿ ಅಂತ ಎಷ್ಟು ಚೆನ್ನಾಗಿ ಮೆಸೇಜ್ ಬರೀತಾ ಇದ್ದಾನೆ ನೋಡಿ. ಜಗನ್ನಾಥ್ ದೇವಡಿಗ ನನ್ನ ಚಾನಲ್ ವಾಚ್ ಮಾಡಿ ಕಮೆಂಟ್ ಮಾಡಿದ್ದಾರೆ. ಅವ್ರದ್ದು ಸಪೋರ್ಟ್ ಐ ಡಿ ಜಗನ್ನಾಥ್ ದೇವಡಿಗ ಅವ್ರದ್ದು, ಅವರು ಕೊಡ್ತಾರೋ ಇಲ್ವಾ ಅಂತ ಗೊತ್ತಿಲ್ಲ ನನಗೆ. ಅವ್ರದ್ದು ಸಪೋರ್ಟ್ ಐ ಡಿ. ಹಾಯ್ ಹಲೋ ಭಾವ ಅಂತಿದ್ದಾರೆ. ಹಾಂ ಭಾವ ಬಂದ್ರಾ? ನಿಮ್ಗೆ ಗೊತ್ತಾಯ್ತಾ ಅದು ಭಾವ ಅಂತ ನಿಮಗೆ? ಅಯ್ಯೋ ಗೊತ್ತಾಯ್ತು ನಿಮಗೆ. ಹಾಂ ನನ್ನ ಭಾವ ನನ್ನ ಹಸ್ಬೆಂಡ್ ಯಾರು ಅಂತ ಗೊತ್ತಾ ನಿನಗೆ? ಬೆಸ್ಟು ಅವ್ರು ಬಂದಿಲ್ಲ ಇವತ್ತು, ಬಂದ ಮೇಲೆ ನಿಮಗೆ ಇದು ಮಾಡ್ತೀನಿ ನಾನು. ಸಂಜನಾ ಹಲೋ ಅಂತಿದ್ದಾರೆ. ಊಟ ಆಯ್ತಾ ಸಿಸ್ಟರ್? ಆಯಿತು ಸಿಸ್ಟರ್ ಊಟ. ಒಂದು ಲೈಕ್ ಕೊಡಿ ಸಂಜನಾ ಅವರೇ. ಒಂದು ನಿಮ್ದು ಆಯ್ತಾ ಊಟ? ವೆಲ್ಕಮ್ ನಿಮಗೆ ವೆಲ್ಕಮ್. ನೋಡಿ ರಮ್ಯಾ ಅವರು ಇದ್ದಾರೆ, ಅವ್ರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಒಂದು ಲೈಕ್ ನಿಮ್ಮ ಕಡೆಯಿಂದ ಬರಲಿ ನನಗೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಿಮಗೆ ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಜನಾ ಕುಕಿಂಗ್ ಅವರೇ. ಜಗನ್ನಾಥ್ ಅವರೇ ಎಲ್ಲಿ ಹೋದ್ರಿ ನೀವು? ಜಗನ್ನಾಥ್ ದೇವಡಿಗರವರೇ ಎಲ್ಲಿ ಹೋದ್ರಿ? ಯಾಕೆ ಬಂದು ಹೋಗಿದ್ದು? ಕಿಚನ್ ಅವರು ಬಂದರು ನೋಡಿ. ಪ್ರಚಾಸ್ ಕಿಚನ್ ಸಪೋರ್ಟ್ ಮೀ ಅಂತಿದ್ದಾರೆ. ಓಕೆ ಸಪೋರ್ಟ್ ಮಾಡುವ ಬನ್ನಿ, ಸಪೋರ್ಟ್ ಮಾಡಲಿಕ್ಕೇ ಇದ್ದೀವಿ ನಾವು ಇಲ್ಲಿ. ಬನ್ನಿ ಬನ್ನಿ, ಗಿಫ್ಟ್ ಇದ್ದರೆ ತಗೊಂಡು ಹೋಗಿ. ನಿಮಗೆ ಕನೆಕ್ಟ್ ಆಗಿಲ್ಲ ಅಂದರೆ ಅವರು ಎದ್ದು ತಗೊಂಡು ಹೋಗಿ. ನಿಮಗೆ ಬ್ಲೂ ಕೊಡ್ತೀನಿ, ಕನೆಕ್ಟ್ ಆಗಿಲ್ಲ ಅಂದರೆ ಎಲ್ರಿಗೂ ಕನೆಕ್ಟ್ ಆಗಿ ಕೊಡ್ತೀನಿ ನಿಮಗೆ ಬ್ಲೂ. ಊಟ ಆಯಿತಾ ನಿಮ್ಮದು? ವೆಲ್ಕಮ್ ನಿಮಗೆ, ಫಸ್ಟ್ ಟೈಮ್ ಬಂದಿದ್ದೀರಾ. ಒಂದು ಲೈಕ್ ಕೊಡಿ ಆಯಿತಾ? ಲೈಕ್ ಕೊಡಿ. ನಿಮಗೆ ಬ್ಲೂ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಆಲ್ರೆಡಿ ಕನೆಕ್ಟ್ ಆಗಿದ್ದೀನಿ ಅಂತಿದ್ದಾರೆ. ಹೌದಾ, ಆಲ್ರೆಡಿ ಕನೆಕ್ಟ್ ಆಗಿದ್ದೀರಾ? ಸೂಪರ್ ಸೂಪರ್ ಅಂತಿದ್ದಾರೆ ಸಂಜನಾ. ಥ್ಯಾಂಕ್ ಯು ಸೋ ಮಚ್ ಸಂಜನಾ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಎಂಥ ಹೆಸರು ನಿಮ್ಮದು? ಪ್ರಾಚಸ್ ಕಿಚನ್. ಪ್ರಾಚಸ್. ರಮ್ಯಾ ಕನೆಕ್ಟ್ ಮಾಡಿ ಅಂತಿದ್ದಾರೆ. ರಮ್ಯಾ ಅವರು ಇದ್ದಾರೆ, ಆದರೆ ಅವರು ಐಡಲ್ ಇದ್ದಾರೆ. ಯಾಕಂದರೆ ಅವರು ಮಗು ಅಲ್ತಿದೆ, ಅದಕ್ಕೆ ಇದ್ದಾರೆ. ಅವರಿಗೆ ಕೊಡಿ, ಅವ್ರು ರಿಟರ್ನ್ ಮಾಡ್ತಾರೆ, 100% ಮಾಡ್ತಾರೆ. ಈಗ ಬರ್ತಾರೆ ಅವರು. ಸಂಜನಾ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಜನಾ ಕುಕಿಂಗ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಪ್ರಚಸ್ ಕುಕ್ಕಿಂಗ್ ಕಿಚನ್ ಅವರೇ ನನಗೊಂದು ಲೈಕ್ ಕೊಡಿ ನಿಮ್ಮದು. ಪ್ರಚಿಸ್ ಕಿಚನ್ ಐ ಇದೆ.
ಸಂಜನಾ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ, ನಿಮ್ಮ ಅಮೂಲ್ಯವಾದ ಒಂದು ಲೈಕ್. ರಮ್ಯಾ ಅವರೇ ಇದ್ದೀರಾ ನೋಡಿ, ರಮ್ಯಾ ಅವರು ಬಂದರು ನೋಡಿ ಕಿಚನ್ ಅವರೇ. ಅವರಿಗೆ ಕನೆಕ್ಟ್ ಆಗಿ ಅವರು ಕೊಡ್ತಾರೆ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನನ್ನ ತಮ್ಮ ಬಂದ, ತಮ್ಮ ಏಜಸ್ ಅವರಲ್ಲಿಗೆ ಹೋಗಿ ಬಂದ್ರ, ಎಲ್ಲಿ ಇದ್ದಾರ ಜನ ಏಜಸ್ ಅವರಿಗೆ? ಅವರು ನಾನು ಮಾಡುವಾಗ ಮಾಡ್ತಾರೆ, ಇಲ್ಲಾಂದರೆ ನಾನು ಹೋಗ್ತಿದ್ದೆ ಸಪೋರ್ಟಿಗೆ ಅವರಿಗೂ ಕೂಡ. ಪಾಪ ಅವರಿಗೂ ಟೈಮ್ ಇಲ್ಲ, ಮಗು ಚಿಕ್ಕದಲ್ವಾ ಅದಕ್ಕೆ. ಪ್ರಚಿಸ್ ಕನೆಕ್ಟೆಡ್ ಆಗಿದ್ದೀನಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ರಚಿಸ್ ಕನೆಕ್ಟ್ ಆಗಿದ್ದಾರಂತೆ ಸಂಜನವರು, ನೀವು ರಿಟರ್ನ್ ಮಾಡಿ. ಅಕ್ಕ ಭಾವ ಎಲ್ಲಿ ಹೋದ್ರು? ಯಾರು? ಜಗನ್ನಾಥ್ ಭಾವನ? ನನ್ನ ಭಾವ ಅವರು ಜಗನ್ನಾಥ್ ಅವರು. ಅವರು ಹೋದ್ರು, ಅವರು ಏಜಿಸ್ ಅವರಿಗೆ ಹೋದ್ರು. ಬೆಸ್ಟ್, ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಸೂಪರ್ ಸಪೋರ್ಟಲ್ಲಿದ್ದಾರೆ ಸಂಜನಾ ಕುಕಿಂಗ್ ಅವರು. ರಮ್ಯಾ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಪ್ರಚಿಸ್ ಕಿಚನ್ ಅವರೇ, ನೀವು ಕನೆಕ್ಟ್ ಆಗಿ ನೋಡಿ. ಸಂಜನಾ ಅವರಿದ್ದಾರೆ, ಸಂಜನಾ ಅವರು ಕೊಟ್ಟಿದ್ದಾರಂತೆ ನೋಡಿ. ರಮ್ಯಾ ಅವರಿದ್ದಾರೆ, ಬೆಸ್ಟ್ ಅವರಿದ್ದಾರೆ. ಅಲ್ಲಿ ಕಮ್ಮಿ ಜನ. ಹೌದು, ಅವರಿಗೆ ಮಗು ಬಿಟ್ಟಿಲ್ಲ, ಮಧ್ಯಾಹ್ನ ಮಾಡಲಿಕ್ಕೆ ಬಿಟ್ಟಿಲ್ಲ, ಮಗು ಮಲ್ಕಿಲ್ಲ. ಅದೇ ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. ರಮ್ಯಾ ಅವರು ಇದ್ದಾರೆ, ಬೆಸ್ಟ್ ಅವರಿದ್ದಾರೆ ನೋಡಿ. ಎಲ್ಲರೂ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನನಗೂ ಭಾವ ಅವರು ನನಗೆ ಗೊತ್ತಾಯಿತು. ಹೌದು, ಯಜೇಶ್ ಅವ್ರದ್ದು ಹಸ್ಬೆಂಡ್ ಅವರು. ಸೂಪರ್ ಸಪೋರ್ಟ್. ಕಮೆಂಟ್ ಹಾಕಿ ಕನೆಕ್ಟ್ ಆಗಿ. ಅವರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದು, ನಮ್ಮ ಜಗನ್ನಾಥ್ ದೇವರಿಗೆರವರು ಒಂದು ಹಾಯ್ ಅಂತ ಓಡಿ ಹೋದ್ರು. ಬರಲಿ ಅವರಿಗೆ ಕನೆಕ್ಟ್ ಹಾಕಿ ಕಮೆಂಟ್ ಹಾಕಿ ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ. ಸಂಜನಾ ಕುಕಿಂಗ್ ಅವರು, ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರಾಚಿಸ್ ಕಿಚನ್ ಅವರು ಬೆಸ್ಟ್ ಕನೆಕ್ಟ್ ಮಾಡಿ ಅಂತಿದ್ದಾರೆ. ಸಂಜನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. BMHS ಅವರು ಸಂಜನಾ ಕುಕಿಂಗ್ 744 ಗಿಫ್ಟ್ ಕೊಟ್ಟಿದ್ದೀನಿ. ನೀವು ನನ್ನ ಚಾನಲ್ಗೆ ನೋಡಿ ಕಮೆಂಟ್ ಮಾಡಿ, ವಿಡಿಯೋ ನೋಡಿ ಕಮೆಂಟ್ ಮಾಡಿ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಸಂಜನಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ. BMHS ಅವರೇ ನೋಡಿ ಇದ್ದಾರೆ ಇಲ್ಲಿ. ಪ್ರಾಚಿಸ್ ಕಿಚನ್ ಅವರು ಇದ್ದಾರೆ. ಅವರಿಗೆ ಕನೆಕ್ಟ್ ಆಗಿ ಅವರು ಹೊಸಬ್ರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂಜನಾ ಅವರು ಥ್ಯಾಂಕ್ ಯು. ಸಾರಿ, ಹೆಸರು ಹೇಳುವಾಗ ಸ್ವಲ್ಪ ಮಿಸ್ಟೇಕ್ ಆದರೆ ಸಾರಿ. ನಿಮ್ಮ ಕಡೆಯಿಂದ ನನಗೆ ಬೈಬೇಡಿ ನನಗೆ. ಹಾಯ್ ಪ್ರಾಚಿಸ್ ಕಿಚನ್ ಅವರೇ ಅಂತಿದ್ದಾರೆ. ಬೆಸ್ಟ್ ಅವರು. ಇದ್ಯಾರು? ಬುರಸ್ ವ್ಲಾಗಿಂಗ್ ವರ್ಲ್ಡ್ ಬುಷರ್ಸ್ ಬ್ಲಾಗಿಂಗ್ ವಾಲ್ಟ್ ಯಾರಂತ ಗೊತ್ತಾಗಿಲ್ಲ ನನಗೆ. ವೆಲ್ಕಮ್ ನಿಮಗೆ, ಹೊಸದಾಗಿ ಬಂದಿದ್ದೀರಾ. ವೆಲ್ಕಮ್ ನಿಮಗೆ, ವೆಲ್ಕಮ್. ಬುಷಾರ್ಸ್ ಬ್ಲಾಗಿಂಗ್ ವರ್ಲ್ಡ್ ಅವರೇ ಹಾಯ್, ವೆಲ್ಕಮ್ ನಿಮಗೆ. ಪ್ರಾಚಿ ಕನೆಕ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ರಮ್ಯಾ ಅವರು. ಕುಮಾರ್ ಆರ್ಟ್ಸ್ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ನಿಮಗೆ, ವೆಲ್ಕಮ್ ಸಿಸ್ಟರ್. ಸಂಜನಾ ಕುಕಿಂಗ್ ಅವರು ಆಲ್ರೆಡಿ 744 ಇದ್ದಿದ್ದು ಅಂತಿದ್ದಾರೆ ನೋಡಿ. 744 ಇತ್ತಂತೆ. BMHS ಅವರೇ ನೋಡಿ ಚೆಕ್ ಮಾಡಿ, ಅವರಿಗೆ ರಿಟರ್ನ್ ಕೊಡಿ. ಬೆಸ್ಟ್, ನಾನು ನಿಮಗೆ ಕನೆಕ್ಟ್ ಆಗಿದ್ದೀನಿ ಅಂತಿದ್ದಾರೆ. ಬೆಸ್ಟ್ ಅವರೇ ನೋಡಿ ನಿಮಗೆ ಕನೆಕ್ಟ್ ಆಗಿದ್ದಾರಂತೆ. ಪ್ರಾಚಿಸ್ ಕಿಚನ್ ಅವರು, ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಕುಮಾರ್ ಕಾರ್ಡ್ಸ್ ಅವರು 20 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಕಾರ್ಡ್ಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ರೇವತಿ ಸಿ ಸಾಯಿ ಬಿಲದಿಂಗಲ ಬಾಲೆ ಇದ್ದೀನಿ. ಉಲ್ಲೆ ಓಲ್ಲರಿ ಇತ್ತೆ ಬತ್ತೀನಿ ಇತ್ತೆ ನೆನ್ಪಾಣ ಅಂಚೆನ್ನ ಅತ್ತೆ ಒಂಜಿ ಲೈಕ್ ಕೊರ್ಲೆ ಅತ್ತೆ. ರೇವತಿ ಸೀಸ್ ಒಂದು ಲೈಕ್. ಬುಷರ್ಸ್ ಬ್ಲಾಗಿಂಗ್ ಅವರು ಕೀಪ್ ಸಪೋರ್ಟ್ ಮೀ ಆಲ್ ಅಂತಿದ್ದಾರೆ ನೋಡಿ. ಬುಷರ್ಸ್ ಬ್ಲಾಗಿಂಗ್ ಅವರೇ ಎಲ್ರಿಗೂ ಕನೆಕ್ಟ್ ಆಗಿ ಇದ್ದಾರೆ ನೋಡಿ. ಅವರು ಆಗ್ತಾರೆ, ನೀವು ಆಗಿ. ಅಡುಗೆ ಸಖಿ ಅವರು ಬಂದರು, ನಿಮ್ಮ ಅಡುಗೆ ಸಖಿ ಅವರು ಬಂದರು ನೋಡಿ. ಹಾಯ್ ಅಂತಿದ್ದಾರೆ. ಹಾಯ್, ವೆಲ್ಕಮ್ ನಿಮಗೆ. ಊಟ ಆಯ್ತು ಸಿಸ್ ನಿಮ್ಮದು? ಪ್ರಾಚಿಸ್ ಕಿಚನ್ ಕನೆಕ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ರಮ್ಯಾ ಅವರು ನೋಡಿ. ಪ್ರಾಚಿಸ್ ಕಿಚನ್ ಅವರೇ ಕನೆಕ್ಟ್ ಆಗಿ
ಅವರು ರಮ್ಯ ಅವರು ಕೊಟ್ಟಿದ್ದಾರೆ, ರಿಟರ್ನ್ ಕೊಡಿ ಅವರಿಗೆ. 20 ಲೈಕ್ ಡನ್ ಅಂತಿದ್ದಾರೆ ನಿಮ್ಮ ಅಡುಗೆ ಸಖಿ ಅವರು. ರೇವತಿ 6 ಲೈಕ್ ಡನ್ ಅಂತಿದ್ದಾರೆ 21 ಅಂತ ಅವರು. ಪಿನ್ ಐಡಿಗೆ ಕನೆಕ್ಟ್ ಆಗಿ ರಿಟರ್ನ್ ಕನೆಕ್ಟ್ ಆಗ್ತೀನಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ರಿಟರ್ನ್ ಮಾಡ್ತಾರೆ. ರಮ್ಯ ಅವರು ಇದ್ದಾರೆ, ಇಲ್ಲಿಯೇ ಕೊಡ್ತಾರೆ, ಇವಾಗಲೇ ವಿಡಿಯೋ ನೋಡಿ ಕೊಡ್ತಾರೆ. ನಿಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ ಪ್ರಾಚಿಸ್ ಕಿಚನ್ ಅವರು. ರಮ್ಯಾ ನಾನು ನಿಮಗೆ ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ. ರಮ್ಯಾ ಅವರೇ ನೋಡಿ ರಿಟರ್ನ್ ಮಾಡಿದ್ದಾರಂತೆ, ನೋಡಿ ಚೆಕ್ ಮಾಡಿ. ಸಂಜನಾ ಕುಕಿಂಗ್ ಅವರು BMH ಕನೆಕ್ಟ್ ಆಗಿದ್ದೀನಿ ಅಂತಿದ್ದಾರೆ ನೋಡಿ. ಎವ್ರಿಡೇ ಅನ್ಕಟ್ ಅವರು ಬಂದರು. ಎವ್ರಿಡೇ ಅನ್ಕಟ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಡೇ ಅನ್ಕಟ್. ಊಟ ಆಯ್ತಾ ಸೀಸ್? ನಂದಾಯ್ತು, ನಿಮ್ದು ಆಯ್ತಾ ಊಟ? ಏನು ಸ್ಪೆಷಲ್ ಇವತ್ತು? ರಮ್ಯಾ ಕನ್ನಡ ಬ್ಲಾಗ್ಸ್ ಕಮೆಂಟ್ ಮಾಡಿ. ಪ್ರಾಚಿಸ್ ಕಿಚನ್ ಸಿಸ್ ಅಂತಿದ್ದಾರೆ, ಕಮೆಂಟ್ ಹಾಕಿ ಪ್ರಾಚಿಸ್ ಸಿಸ್ ಕಿಚನ್ ಅವರೇ, ಯಾಕಂದರೆ ಇಲ್ಲ ಅಂದರೆ ಲೆಸ್ ಆಗುತ್ತೆ. BMH ಕನೆಕ್ಟ್ ಮಾಡಿ ಅಂತಿದ್ದಾರೆ ಪ್ರಾಚಿಸ್ ಕಿಚನ್ ಅವರು. BMH ಇದ್ದೀರಾ ನೋಡಿ, ಇವರಿಗೆ ಕನೆಕ್ಟ್ ಆಗಿ. ಪ್ರಾಚಿಸ್ ಕಿಚನ್ 241 ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ಅವರು ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಪ್ರಾಚಿಸ್ ಕಿಚನ್ ಅವರೇ ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅರೆ ರಾಮ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಂಜನಾ ಅವರು ಎವ್ರಿಡೇ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಪ್ರಾಚಿಸ್ ಕಿಚನ್ ಅವರು ರಮ್ಯಾ ಕನೆಕ್ಟ್ ಆಗಿದ್ದೀನಿ ಸಿಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸಂಜನಾ ಅವರು. ನವ್ಯಾ ಕುಕಿಂಗ್ ಚಾನಲ್ ಅವರು ಬಂದರು. ರಮ್ಯಾ ಅವರೇ ವೆಲ್ಕಮ್ ನಿಮಗೆ. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ವೆಲ್ಕಮ್ ನಿಮಗೆ. ಪ್ರಾಚಿಸ್ 242 ಗಿಫ್ಟ್ ಡನ್. ವಿಡಿಯೋ ನೋಡಿ ರಿಟರ್ನ್ ಕೊಡಿ ಅಂತಿದ್ದಾರೆ ನಿಮ್ಮ ಅಡುಗೆ ಸಖಿ ಅವರು. ಪ್ರಾಚಿಸ್ ಅವರೇ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಅಡುಗೆ ಸಖಿ ಅವರು. ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೆ. ಸಪೋರ್ಟಲ್ಲಿದ್ದಾರೆ ಸಂಜನಾ ಕುಕಿಂಗ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಮ್ಯಾ ಕನ್ನಡ ಬ್ಲಾಗ್ಸ್ ಥ್ಯಾಂಕ್ ಯು. ಪ್ರಾಚಿಸ್ ಕಿಚನ್ ಸಿಸ್ ಅಂದಿದ್ದಾರೆ. ಸೂಪರ್ ಸಂಜನಾ ಕುಕಿಂಗ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿ ಪ್ರಸನ್ನ ಚಾನಲ್ ತುಂಬ ಗಿಡ್ಡ ಆಯಿತು ಚಾನಲ್. ಯಾರದು? ಸೂಪರ್ ಸಪೋರ್ಟಲ್ಲಿ. ಥ್ಯಾಂಕ್ ಯು ಸೋ ಮಚ್ ಶ್ರೀ ರಾಘವೇಂದ್ರ ಸ್ವಾಮಿ ಪ್ರಸನ್ನ ಚಾನಲ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ಬಂದಿದ್ದೀರಾ, ವೆಲ್ಕಮ್ ನಿಮಗೆ. ವೆಲ್ಕಮ್ ನಿಮಗೆ ಬ್ಲೂ ಕೊಡ್ತೀನಿ. ಕನೆಕ್ಟ್ ಆಗಿ ಎಲ್ರಿಗೂ ಕೊಡುವ. ಯಾರಾದರೂ ಕೊಡದೇ ಇರಬಾರ್ದು. ಅವರು ನಮ್ಮವರೇ ಅನ್ನುವಾಗ ನಾವು ಕೊಡಲೇಬೇಕು ಅವರಿಗೆ. ಬ್ಲೂ ಕೊಟ್ಟೆ, ಎಲ್ರಿಗೂ ಕನೆಕ್ಟ್ ಆಗಿ. ಎವ್ರಿಡೇ ಓಕೆ ಸಂಜನಾ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಪ್ರಾಚಿಸ್ ಕಿಚನ್ ಅವರು ನಿಮ್ಮ ಅಡುಗೆ ನಾನು ನಿಮಗೆ ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ. ನಿಮ್ಮ ಅಡುಗೆಯವರೇ ನಿಮಗೆ ಯಾವಾಗಲೇ ರಿಟರ್ನ್ ಮಾಡಿದ್ದೀರಂತೆ ನೋಡಿ. ಚೆಕ್ ಮಾಡಿ. ಸಪೋರ್ಟ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು. ಹೇಮಂತ್ ಗೌಡ ಬಂದರು. ಹೇಮಂತ್ ಅವರೇ ಒಂದು ಲೈಕ್ ಕೊಡಿ. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ದಾದೆ ಒಣಸಗಿನಿ ಸ್ಪೆಷಲ್. ರಮ್ಯಾ ಅವರು ಹರೇ ರಾಮ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ರಮ್ಯಾ ಅಕ್ಕ ಹಾಯ್ ಅಂತಿದ್ದಾರೆ. ಹೇಮಂತ್ ಗೌಡ ಅವರು. ಸಂಜನಾ ಕುಕಿಂಗ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೇಮಂತ್ ಅವರು. ಒಣಸಾಂಡಿಯೇ ಇರ್ನಾಂಡೆ ನಿಮ್ಮ ಅಡುಗೆ ಸಖಿ. ಥ್ಯಾಂಕ್ ಯು ಪ್ರಚಿ ಅಂತಿದ್ದಾರೆ. ಎವ್ರಿಡೇ ಪ್ರಾಚಿಸ್ ಕಿಚನ್ ಕನೆಕ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಸಂಜನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಜನಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಎವ್ರಿಡೇ ಅನ್ಕಟ್ 465 ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರೇ ನಿಮಗೆ ಬೆಸ್ಟ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ನಿಮ್ಮ ಅಡುಗೆ ಸಖಿ ಸೂಪರ್ ಅಂತಿದ್ದಾರೆ. ನಮ್ಮ ಕುಕಿಂಗ್ ಚಾನಲ್ ಅವರು ರಿಟರ್ನ್ ಗಿಫ್ಟ್ ಶ್ರೀ ರಾಘವೇಂದ್ರ ಅವರೇ ಅಂತಿದ್ದಾರೆ. ನಮ್ಮ ಕುಕಿಂಗ್ ಚಾನಲ್ ಅವರೇ ರಿಟರ್ನ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ರಾಘವೇಂದ್ರ ಅವರೇ ನಿಮಗೆ ಕೊಡಿ ಅವರಿಗೆ. ಅವರು ಇದ್ದಾರೆ ಏನೋ ಗೊತ್ತಿಲ್ಲ, ಇನ್ನು ನೋಡಬೇಕು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರಾಚಿಸ್ ಕಿಚನ್ ಕನೆಕ್ಟ್ ಗಿಫ್ಟ್ ಡನ್ ಅಂತಿದೆ. ಪ್ರೀತಿ ಕುಮಾರ್ ಅವರು ಬಂದರು. ಪ್ರೀತಿ ಸೀಸ್ ಒಂದು ಲೈಕ್ ಆದರೂ ಕೊಡಿ ನನಗೆ. ನೋಡಿ ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. BMHS ಅವರು. ಪ್ರಾಚಿಸ್ ಕಿಚನ್ 242 ವಾಚ್ ಮೈ ಚಾನಲ್ ಕಮೆಂಟ್ ಮಾಡಿ ಡನ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಎವ್ರಿಡೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರೀತಿ ಅವರು ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ. ಪ್ರೀತಿ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಹಲೋ ಹೇಮಂತ್ ಬ್ರೂ ಅಂತಿದ್ದಾರೆ. ರಮ್ಯಾ ಅವರು ಬೆಸ್ಟ್ ಅವರು ಎವ್ರಿಡೇ ಅನ್ಕಟ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಗಿಫ್ಟ್ ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ. ಪ್ರಾಚಿಸ್ ಕಿಚನ್ ಅವರು. ಎವ್ರಿಡೇ ಅನ್ಕಟ್ ಅವರೇ ನೀವು ಇವರಿಗೆ ಬೆಸ್ಟ್ ಅವರಿಗೆ ರಿಟರ್ನ್ ಕೊಡಿ. ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಿಟರ್ನ್ ಗಿಫ್ಟ್ ಪ್ರಾಚಿಸ್ ಅಂತಿದ್ದಾರೆ. ನಮ್ಯಾ ಕುಕಿಂಗ್ ಚಾನಲ್ ಅವರು.
ಮಂಗಲ ಪ್ರಭುರಾಜ್ ಬಂದರು. ಆಯ್ ಅಲ್ಲ ಆಯ್ ವೆಲ್ಕಮ್, ನಿಮಗೆ ವೆಲ್ಕಮ್ ಮಂಗಲ ಪ್ರಭುರಾಜ್ ಅವರೇ, ನಿಮಗೆ ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಎವ್ರಿಡೇ ಅನ್ಕಟ್ ಓಕೆ. ಪ್ರಾಚಿ ಸಿಸ್ ಅಂತಿದ್ದಾರೆ. ಸಂಜನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಅವರ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಪ್ರಾಚಿಸ್ ಕಿಚನ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ಅವರು ಪ್ರಾಚಿಸ್ ಕಿಚನ್ ಗಿಫ್ಟ್ ಬೆಸ್ಟ್ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಟ್ಟು ಸಹಕರಿಸಿ ನನಗೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಅವರು ಥ್ಯಾಂಕ್ ಯು ಸೋ ಮಚ್. ಪ್ರಾಚಿಸ್ ಕಿಚನ್ BMH ನಾನು ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ. ನೋಡಿ ಮಾಡಿದ್ದಾರಂತೆ, ಚೆಕ್ ಮಾಡಿ ನೋಡಿ. ಎಲ್ಲರೂ ಕಮೆಂಟ್ ಹಾಕಿ, ಆಗ ಬರುತ್ತೆ ಗಿಫ್ಟು. ಸೂಪರ್ ಸಪೋರ್ಟ್ ರಮ್ಯಾ ಕಮೆಂಟ್ ಹಾಕಿ ಸಬ್ ಮಾಡಿ. ಕನೆಕ್ಟ್ ಆಗಿ ರಿಟರ್ನ್ ಮಾಡಿದ್ದೀನಿ, ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ರಿಟರ್ನ್ ಮಾಡ್ತಾರೆ. ಪ್ರಾಚಿಸ್ ಕಿಚನ್ ಗಿಫ್ಟ್ ರಿಟರ್ನ್ ಮಾಡಿ. ಪ್ರಾಚಿಸ್ ಕಿಚನ್ ಅವರೇ ಬೆಸ್ಟ್ ಅವರಿಗೆ ರಿಟರ್ನ್ ಮಾಡಬೇಕಂತೆ. ನೋಡಿ ಚೆಕ್ ಮಾಡಿ, ಅವರಿಗೆ ಬಂದಿಲ್ವೇ ನೀವು ಚೆಕ್ ಮಾಡಿ ಪ್ಲೀಸ್. ಸೂಪರ್ ಸಪೋರ್ಟ್ ಇಲ್ಲದೆ ರಮ್ಯಾ ಅವರು ಸೂಪರ್ ಸಪೋರ್ಟ್. ರಮ್ಯಾ ಕುಕಿಂಗ್ ಎವ್ರಿಡೇ ಅನ್ಕಟ್ ರಿಟರ್ನ್ ಗಿಫ್ಟ್. ಎವ್ರಿಡೇ ಅನ್ಕಟ್ ಅವರೇ ರಮ್ಯಾ ಅವರಿಗೆ ರಿಟರ್ನ್ ಗಿಫ್ಟ್ ಕೊಡಿ. ಎವ್ರಿಡೇ ಅನ್ಕಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ಅವರು ಪ್ಲೀಸ್ ಎಲ್ಲರೂ ಗಿಫ್ಟ್ ಕೊಟ್ಟಿದ್ದಾರಲ್ವಾ ನೋಡಿ ಚೆಕ್ ಮಾಡಿ, ಅವರಿಗೂ ರಿಟರ್ನ್ ಕೊಡಿ ಪ್ಲೀಸ್ ಎಲ್ರಿಗೂ ರಿಟರ್ನ್ ಕೊಡಿ. ಒಂದು 2 ನಿಮಿಷ ಟೈಮ್ ಕೊಡಿ ಅವರಿಗೂ ಕೂಡ, ಅವರು ನೋಡಿ ವಿಡಿಯೋ ನೋಡಿ ಕೊಡಬೇಕಲ್ವಾ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ನವಿ ಅವರು ಐಸಿಸ್ ಅಂತಿದ್ದಾರೆ. ಆಯ್ ವೆಲ್ಕಮ್ ನಿಮಗೆ. ಮಂಗಲ ಪ್ರಭುರಾಜ್ ಅವರೇ ಆಯ್ ವೆಲ್ಕಮ್ ನಿಮಗೆ. ನೋಡಿ ಮಂಗಲ ಪ್ರಭುರಾಜ್ ಅವರಿದ್ದಾರೆ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ರಿಟರ್ನ್ ಕೊಡ್ತಾರೆ. ಎವ್ರಿಡೇ ಅನ್ಕಟ್ ಅವರು ಆಯ್ ನವಿಯಾ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ನಾನು ತುಂಬ ಕೆಳಗೆ ಇದ್ದೀನಲ್ವಾ, ಸಾರಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೌಮ್ಯ ಅಶೋಕ್ ರಂಗೋಲಿ ಅವರು ಬಂದರು. ಎಲ್ಲರೂ ಒಂದು ಲೈಕ್ ಕೊಡಿ ಪ್ಲೀಸ್. ಸೌಮ್ಯ ಅವರೇ ಒಂದು ಲೈಕ್. ಆಯ್ ವೆಲ್ಕಮ್ ನಿಮಗೆ. ಸೌಮ್ಯ ಅವರು ಸೂಪರ್ ಸಪೋರ್ಟ್ ಆಲ್ ಅಂತಿದ್ದಾರೆ. ಪ್ಲೀಸ್ ಒಂದು ಲೈಕ್. ಮಂಗಲ ನಾನು ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ. ಪ್ರಾಚಿಸ್ ಕಿಚನ್ ಅವರು ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. TV17 ಅವರು ರಮ್ಯಾ ಅತ್ತೆ ಹಾಯ್ ಅಂತಿದ್ದಾರೆ. TV17 ಅವರೇ ನನಗೆ ಒಂದು ಲೈಕ್ ಕೊಡಿ. ಎವ್ರಿಡೇ ಅನ್ಕಟ್ ಗಿಫ್ಟ್ ಡನ್ ಥ್ಯಾಂಕ್ ಯು ಅಂತಿದ್ದಾರೆ. ರಮ್ಯಾ ಸಿಸ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಪ್ರಾಚಿಸ್ ಕಿಚನ್ ಗಿಫ್ಟ್ ನೋಡಿ. ಪ್ರಾಚಿಸ್ ಕಿಚನ್ ಅವರೇ ಬೆಸ್ಟ್ ಅವರಿಗೆ ಒಂದು ಗಿಫ್ಟ್ ಕೊಡಿ. ಅವರು ಕೊಟ್ಟಿದ್ದಾರಂತೆ, ರಿಟರ್ನ್ ಕೊಡಿ ಅವರಿಗೆ ಪ್ಲೀಸ್. ಅವರು ಯಾವಾಗದಿಂದ ಮೆಸೇಜ್ ಆಗ್ತಿದ್ದಾರೆ. ಹಾಯ್ TV ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೋಡಿ ಯಾರೆಲ್ಲ ಒಂದು ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಆದರೂ ಕೊಡ್ಬೋದಲ್ವಾ ನಿಮಗೆ. ಆಲ್ ಪ್ಲೀಸ್ ಸಬ್ ಆಗಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ರಮ್ಯಾ ಅತ್ತೆ ಊಟ ಆಯ್ತಾ ಅಂತಿದ್ದಾರೆ. ಅಲಿಯಾ ಬಂದ. TV17 ಅಲಿಯಾ ಅವರು ಬಂದರು. ಮಂಗಲ ಪ್ರಭುರಾಜ್ 110 ಕನೆಕ್ಟ್ ಆಗಿದ್ದೀನಿ ನಾನು. ಗಿಫ್ಟ್ ರಿಟರ್ನ್ ಮಾಡಿ, ಚಾನಲ್ ನೋಡಿ ಕಮೆಂಟ್ ಮಾಡಿ ಅಂತಿದ್ದಾರೆ. ನೋಡಿ ಮಂಗಲ ಪ್ರಭುರಾಜ್ ಅವರೇ ನಿಮಗೆ BMHS ಮೆಲೋಡಿ ವರ್ಡ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅವರಿಗೆ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ನಿಮ್ಮ ವಿಡಿಯೋ ನೋಡಿ ಅವರು ಕಮೆಂಟ್ ಹಾಕಿದ್ದಾರಂತೆ. ಲೈಕ್ ಡನ್ ಅಂತಿದ್ದಾರೆ ನಮ್ಮ ಮಂಗಲಾ ಪ್ರಭುರಾಜ್ ಅವರು. ಗೊತ್ತಾಯಿತು ನನಗೆ ನೀವೇ ಕೊಟ್ಟಿಲ್ಲ ಅಂತ. ರಮ್ಯಾ ಅವರು ಆಯಿತು ನಿಮ್ಮದು ಅಂತಿದ್ದಾರೆ. ಕೊಡ್ತೀನಿ ಅತ್ತೆ, ಕೊಡಿ TV7 ಅವರೇ. ಅಲಿಯಾ ಒಂದು ಗಿಫ್ಟ್ ಕೊಡಿ. BMHS ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನೋಡಿ ಮಂಗಲಾ ಪ್ರಭುರಾಜ್ ಅವರು ಕೊಡ್ತಾರೆ. ಒಂದು ಕಮೆಂಟ್ ಹಾಕಿ. ಎಂತ ಗೊತ್ತುಂಟಾ, ಕಮೆಂಟ್ ಹಾಕಿದರೆ ಎಂಥದ್ದು ಟೆನ್ಷನ್ ಇಲ್ಲ. 4 ಮೆಸೇಜ್ ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ. ನೋಡಿ ಒಂದಿಲ್ಲ ಅಂದರೆ 2 ಕಮೆಂಟ್ ಹಾಕಿ, ಅದರಲ್ಲೇನು. ಶಾರ್ಟ್ಗೆ ಹಾಕಬೇಡಿ, ಲಾಂಗ್ ವಿಡಿಯೋ ನೋಡಿ ಹಾಕಿ. ಸ್ವಲ್ಪ ನೋಡಿ, ಹೆಚ್ಚು ಪೂರ ನೋಡಬೇಕು, ಟೈಮ್ ಬೇಕಲ್ವ, MB ಬೇಕಲ್ವ, ಸ್ವಲ್ಪ ಆದರೂ ನೋಡಿ ಕೊಡಿ. ಪ್ರಾಚಿಸ್ ಕಿಚನ್ ಸಬ್ ಆಗಿ ಅಂತಿದ್ದಾರೆ. ನೋಡಿ ಸೌಮ್ಯ ಅಶೋಕ್ ರಂಗೋಲಿ ಅವರು ಪ್ರಾಚಿಸ್ ಕಿಚನ್ ಅವರೇ ನಿಮಗೆ ಸಬ್ ಆಗಿದ್ದಾರೆ. ನೀವು ಅವರಿಗೆ ರಿಟರ್ನ್ ಕೊಡಿ. ರಮ್ಯಾ ಅವರು ಸೂಪರ್ ಸಪೋರ್ಟ್. ರಮ್ಯಾ ಅತ್ತೆ ಊಟ ಆಯ್ತಾ? ಅವರು ಆಯ್ತು ಅಂದರು. ಎಷ್ಟು ಸಲ ಊಟ ಮಾಡಬೇಕು TV17 ಅವರೇ. ಎವ್ರಿಡೇ ಅನ್ಕಟ್ ರಮ್ಯಾ ಸಿಸ್ ಅಂತಿದ್ದಾರೆ. ನೋಡಿ ರಮ್ಯಾ ಅವರು ಕನ್ನಡ ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಂಗಲ ಪ್ರಭುರಾಜ್ ಅವರು ಆಲ್ ಪ್ಲೀಸ್ ಸಬ್ ಆಗಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನೋಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಅವರು ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ರಮ್ಯಾ ಥ್ಯಾಂಕ್ ಯು ಸೋ ಮಚ್. ಪ್ರಾಚಿಸ್ ಕಿಚನ್ ಗಿಫ್ಟ್ ರಿಟರ್ನ್ ಮಾಡಿ. ಪ್ರಾಚಿಸ್ ಕಿಚನ್ ಇದ್ದೀರಾ ಗಿಫ್ಟ್ ರಿಟರ್ನ್ ಮಾಡಿ. ಬೆಸ್ಟ್ ಅವರಿಗೆ
ಸೂಪರ್ ಸಪೋರ್ಟ್. ಅವ್ರು ಇಲ್ಲವಾ ಏನೋ. ಬೆಸ್ಟ್ ಅವರೇ ಇನ್ನೊಂದು ಮೆಸೇಜ್ ಹಾಕಿ ಅವರಿಗೆ, ನೋಡಿ ಒಂದು ಮೆಸೇಜ್ ಹಾಕಿ ಅವರಿಗೆ ಇನ್ನೊಂದು. ಮಂಗಲ ಅವರೇ ಸಬ್ ಆಗಿ ಅಂತಿದ್ದಾರೆ. ಸೌಮ್ಯ ಅಶೋಕ್ ಅವರು ಎವ್ರಿಡೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರಾಚಿಸ್ ಕಿಚಾನ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ಅವ್ರು ಸೂಪರ್ ಸಪೋರ್ಟ್ ಎವ್ರಿಡೇ ಸೂಪರ್ ಸಪೋರ್ಟ್. ಅತ್ತೆ ನಾನು ಬಂದು ತುಂಬ ಹೊತ್ತಾಯಿತು. ಹೌದು ಅಲಿಯಾ, ನಾನು ಕೆಳಗೆ ಇದ್ದೆ, ಮೇಲೆ ಇದ್ದಿದ್ದೆ, ಅದಕ್ಕೆ ಈಗ ಕೆಳಗೆ ಬಂದೆ. ಸಾರಿ ಅಲಿಯಾ, ನಿಮಗೆ ಒಂದು ಲೈಕ್ ಕೊಡಿ ಅಲ್ವಾ. ಬೆಸ್ಟ್ ಅವ್ರು ಸೂಪರ್ ಸಪೋರ್ಟ್. ನನ್ನ ತಮ್ಮ ಸೂಪರ್ ಸಪೋರ್ಟ್ ಅಲ್ಲಿದ್ದಾನೆ ನೋಡಿ. ಕೃಷ್ಣ ಪ್ಲೀಸ್ ಮೆಸೇಜ್ ಮಾಡಿ. ಯಾರದು ಕೃಷ್ಣ ನೋಡಿ. ಪ್ರಾಚೀಸ್ ಕಿಚನ್ ಅವರೇ, ನಿಮಗೆ ಇವರು ಬೆಸ್ಟ್ ಅವರು ಕಮೆಂಟ್ ಹಾಕಿ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಪ್ಲೀಸ್ ಅವರಿಗೆ ಚೆಕ್ ಮಾಡಿ ಒಂದು ರಿಟರ್ನ್ ಕೊಡಿ. ಎವ್ರಿಡೇ ಸೂಪರ್. ಥ್ಯಾಂಕ್ ಯು ಎವ್ರಿಡೇ ಥ್ಯಾಂಕ್ ಯು ಅನ್ಕಟ್ ಅವರೇ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು. ಪ್ರಾಚೀಸ್ ಕಿಶಾನ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ನೋಡಿ. ಮಾಡಿದ್ದಾರೆ ನೋಡಿ. ಸೀಸ್ ಮಾಡಿ ಅವರಿಗೆ ಪ್ಲೀಸ್ ಮಾಡಿ ಚೆಕ್ ಮಾಡಿ. ಅವರು 50 ಮೆಸೇಜ್ ಹಾಕಿದ್ರು ಬೆಸ್ಟ್ ಅವರು ಪಾಪ. ಅತ್ತೆಗೆ ಬಸ್ ಚಾರ್ಜ್ ಫ್ರೀ. ಯಾಕೆ, ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅತ್ತೆಗೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಡೇ ಅವರೇ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಅತ್ತೆಗೆ ಬಸ್ ಫ್ರೀ. ನಾನು ಎಲ್ಲಿ ಹೋಗೋದಿಲ್ಲ ಇವತ್ತಿನವರೆಗೂ ಬಸ್ಸಲ್ಲಿ ಫ್ರೀ ಬಸ್ಸಲ್ಲಿ ಹೋಗಿಲ್ಲ ನಾನು. ಎವ್ರಿಡೇ ಅವರೇ ಸಬ್ ಆಗಿದ್ದೀನಿ. ನನಗೂ ಸಬ್ ಆಗಿ ಅಂತಿದ್ದಾರೆ ಸೌಮ್ಯ ಅಶೋಕ್ ಅವರು. ಎವ್ರಿಡೇ ಅವರೇ ನೋಡಿ, ಸೌಮ್ಯ ಅವರಿಗೆ ಸಬ್ ಆಗಿ ಅವರು ಕೂಡ ಆಗಿದ್ದಾರಂತೆ. ನೀವು ಕೂಡ ಆಗಿ ಎವ್ರಿಡೇ ಅವರೇ. ಪ್ರಾಚೀಸ್ ಕಿಚನ್ ಗಿಫ್ಟ್ ಅವರು ನಿಮ್ಮದು ಮೆಸೇಜ್ ನೋಡಲ್ವ ಅಂತ. ಅಯ್ಯೋ ದೇವ. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಬೆಸ್ಟ್ ಅವರನ್ನು. ಸೂಪರ್ ಸಪೋರ್ಟು ಬೆಸ್ಟ್ ಅವರೇ ರಿಟರ್ನ್ ಮಾಡಿದ್ದೀನಿ ನೋಡಿ. ಮಾಡಿದ್ದಾರಂತೆ ನೋಡಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಂಗಲ ಪ್ರಭು ಸೌಮ್ಯ ಸಿಸ್ ಗಿಫ್ಟ್ ಡನ್. ನೀವು ರಿಟರ್ನ್ ಮಾಡಿ. ಆಲ್ ದ ಬೆಸ್ಟ್. ಆಲ್ಮೋಸ್ಟ್ ನಿಯರ್ ಇದ್ದೀರಾ. ನನಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿಲ್ಲ ಅವರೆಲ್ಲ ಕೊಡಿ. ನಾನು ಕೂಡ 800 ಹತ್ತಿರ ಇದ್ದೇನೆ. 1200 ಬಾಕಿ ಇದೆ, ಕೊಡಿ. ಬೆಸ್ಟ್ ಅವರೇ ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. ಬೆಸ್ಟ್ ಅಣ್ಣ ಹಾಯ್ ಅಂತಿದ್ದಾರೆ TV17 ಅವರು. ರಮ್ಯಾ ಅವರು ಸೂಪರ್. ಅಕ್ಕ ಬಸ್ಸು ಓನರ್ ಇನ್ನು ಯಾಕೆ ಬಸ್ ಫ್ರೀ. ಯಾರ ಬಸ್ ಇದ್ದು ಓನರ್. ಎಂತ ಟಿಕೆಟ್ ತಗೊಳ್ತಿದ್ದೀನ ನಾನು ಇವತ್ತು. ಅದೇ ಲೈಕ್ ಸೂಪರ್. ಅಕ್ಕ ಹತ್ರ ಕಾರ್ ಇದೆ, ನನ್ನ ಹತ್ರ ಕಾರ್ ಇಲ್ವಾ? ನಾನು ತುಂಬ ಬಡವಿ ನಾನು ಸ್ವಲ್ಪ ತುಂಬ. ನನ್ನ ಹತ್ರ ಕಾರ್ ಇಲ್ಲಪ್ಪ. ಸೂಪರ್ ಸಪೋರ್ಟ್. ಜನರಲ್ ನಾಲೆಜ್ ಜಾಯಿನ್. ಸೂಪರ್ ಸಪೋರ್ಟ್. BMHS ಆಗಿದ್ದೀನಿ ಆಗಿ ಅಂತಿದ್ದಾರೆ ನೋಡಿ. ಸೌಮ್ಯ ಅವರು BMHS ಅವರು ಇದ್ದೀರಾ ನೋಡಿ. ಸೌಮ್ಯ ಅವರಿಗೆ ರಿಟರ್ನ್ ಕೊಡಿ. ಸೌಮ್ಯ ಅಶೋಕ್ ಅವರಿಗೆ ರಿಟರ್ನ್ ಕೊಡಿ. ಪ್ರಾಚೀಸ್ ಅವರು ಕೃಷ್ಣ ಪ್ಲೀಸ್ ಮೆಸೇಜ್ ಮಾಡಿ. ನಿಮ್ಮ ಚಾನಲ್ ಸಿಗ್ತಾ ಇಲ್ಲ. ಯಾರದು ಕೃಷ್ಣ ಯಾರಂತ ಗೊತ್ತಿಲ್ಲ ನಮಗೆ. ಸೂಪರ್ ಸಪೋರ್ಟು. ಸಾರಾ ಬ್ಯೂಟಿ ವರ್ಲ್ಡ್ ಅವರು ಬಂದರು. ಸಾರಾ ಬ್ಯೂಟಿ ವರ್ಲ್ಡ್. ಸೌಮ್ಯ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸಾರಿ ನಿಮ್ಮದೆಲ್ಲ ಮೆಸೇಜು ನೋಡಲಿಕ್ಕೆ ಅದು ಓಡಿ ಹೋಯ್ತು, ಎಂತ ಅಂತ ಗೊತ್ತಿಲ್ಲ, ಮೇಲೆ ಹೋಯ್ತು. ಸಾರಿ ವೆಲ್ಕಮ್ ನಿಮಗೆ. ಸಾರಿ ಸರ್ ಅವರೇ, ವೆಲ್ಕಮ್ ನಿಮಗೆ. ವೆಲ್ಕಮ್, ಹೊಸದಾಗಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಊಟ ಆಯ್ತಾ ನಿಮ್ಮದು? ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. TV17 ಅವನೇ ಹಲೋ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟು. ಜನರಲ್ ನಾಲೆಜ್ ಅವರಿದ್ದಾರೆ ನೋಡಿ. ನೇಪಾಲ್ ಅವರು ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಕುಮಾರ್ ಆರ್ಸ್ ಅವರು ಇದ್ದಾರೆ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಆಯ್ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೆ ಲೈಕ್ ಕೊಟ್ಟಿಲ್ಲ, ಒಂದು ಲೈಕನ್ನು ಕೊಟ್ಟು ಸಹಕರಿಸಿ. ಬನ್ನಿ. ಸೂಪರ್ ಎವ್ರಿಡೇ ಅನ್ಕಟ್ ಅವರು. ಮಂಗಲಾ ಪ್ರಭುರಾಜ್ ಅವರು TV17 ಗಿಫ್ಟ್ ಡನ್. ನೀವು ರಿಟರ್ನ್ ಮಾಡಿ ಅಂತಿದ್ದಾರೆ. ಮಂಗಲಾ ಪ್ರಭುರಾಜ್ ಅವರು TV17 ಅವರೇ ಗಿಫ್ಟ್ ಡನ್. ಇದ್ದೀರಾ ಅಲಿಯಾ? ಕೊಡಿ. ಅತ್ತೆ ಅಂತ ಕರೀತಾರೆ, ಅದಕ್ಕೆ ಅಲಿ ಅಂತ ಕರೆಯುವುದು ನಾನು.
ರಿಚೆಸ್ಟ್ ಅಕ್ಕ, ನಮ್ಮ ಬೆಳದಿಂಗೊಲ ಅಕ್ಕ. ಎಂಥ ತಮ್ಮ ರಿಚೆಸ್ಟ್? ಇಲ್ಲಪ್ಪ, ಇಲ್ಲ. ನಾವು ಎಂಥ ರಿಚೆಸ್ಟ್ ನಾವು. ಕುಮಾರ್ ಆರ್ಟ್ಸ್ 28 ಲೈಕ್ ಡನ್. ಎಲ್ಲಿದೆ ಕುಮಾರ್ ಆರ್ಟ್ಸ್ ಅವರೇ? 28, 26 ಇದೆ ನೋಡಿ. 26 ಇದೆ, 27 ಆಯ್ತು. ಈಗ 27 ಆಯಿತು ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಬೆಸ್ಟ್ ಅವರು. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರು. ಆನಂದ್ ಪಾಟೀಲ್ ಅವರು ಬಂದರು. ಹಾಯ್ ಆನಂದ್ ಪಾಟೀಲ್ ಅವರೇ, ಒಂದು ಲೈಕ್ ಕೊಡಿ ಪ್ಲೀಸ್. ಆನಂದ್ ಪಾಟೀಲ್ ಅವರೇ ವೆಲ್ಕಮ್. ನಿಮಗೆ ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಟಿವಿ ಪ್ರಭು ಅತ್ತೆ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡು. ಪ್ರಭು ಅವರು ನಿಮಗೆ ಕೊಟ್ಟರು, ಪ್ರಭುರಾಜ್ ಅವರು ಕೊಟ್ಟರು ಅವರು ನಿಮಗೆ ಚಂಡಲಾಳಿ ಸೂಪರ್ ಸಪೋರ್ಟ್ ಅಲ್ಲಿ ಎವ್ರಿ ಡೇ. ಹಾಯ್ ಆನಂದ್ ಬ್ರೂ ಅಂತಿದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಾಲಪ್ಪ ಅವರು ಬಂದರು. ಮಾಲಪ್ಪ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಲೈಕ್ ಡನ್ ಅಂತಲೇ ಬಂದಿದ್ದಾರೆ ಮಾಲಪ್ಪ ಅವರು. ವೆಲ್ಕಮ್. ನಿಮಗೆ ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಮಂಗಲ ಅವರೇ ಸಬ್ ಆಗಿದ್ದೀನಿ ಆಗಿ ಥ್ಯಾಂಕ್ ಯು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಕುಮಾರ್ ಅವರು ಲೈಕ್ ಅಂತಿದ್ದಾರೆ. ಕುಮಾರ್ ಅವರು ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಕುಮಾರ್ ಅವರೇ ಇಲ್ಲಿಗೆ ಯಾರು ಕನೆಕ್ಟ್ ಆಗಿಲ್ಲ ನೀವು ಆಗಿ. ಅವರಿಗೂ ಕೂಡ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಲ್ಲಪ್ಪ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜನರಲ್ ನಾಲೆಜ್ ಅವರು ಸಬ್ ಅಂತಿದ್ದಾರೆ ನೋಡಿ. ಜನರಲ್ ನಾಲೆಜ್ ಭಯ್ಯ ಅವರಿದ್ದಾರೆ, ಅವರಿಗೆ ಕನೆಕ್ಟ್ ಆಗದಿದ್ದವರು ಆಗಿ. ಮಂಗಲ ಅತ್ತೆ ಗಿಫ್ಟ್ ಡನ್ ಅಂತಿದ್ದಾರೆ. ಎವ್ರಿ ಕಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ಎವ್ರಿ ಕಟ್ ಅವರಿದ್ದಾರೆ, ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಅವರು ಕೂಡ ಆಗ್ತಾರೆ. ಸಾರಾ ಬ್ಯೂಟಿ ವರ್ಲ್ಡ್ ಅವರು ಇದ್ದಾರೆ. ಸೌಮ್ಯ ರಿಟರ್ನ್ ಮಾಡ್ತೀರಾ? ಸೌಮ್ಯ ಅವರೇ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಸಾರಾ ಬ್ಯೂಟಿ ವರ್ಲ್ಡ್ ಅವರು ಅವರಿಗೆ ರಿಟರ್ನ್ ಕೊಡಿ, ಮೆಸೇಜ್ ಹಾಕಿ. ಸಾರಾ ಅವರೇ ಅವರಿಗೂ ಕೂಡ ಸೂಪರ್ ಸಪೋರ್ಟ್. ಅವರಿಗೆ ಅನ್ಕಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಾಲಪ್ಪ ಅವರು ಥ್ಯಾಂಕ್ ಯು ಸೋ ಮಚ್. ಆನಂದ ಪಟೇಲ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ. ಹಾಯ್ ಸಿಸ್ಟರ್, ಊಟ ಆಯ್ತಾ? ಜಾಯ್ಸಪ್ ಮಲೆನಾಡ್ ಅವರೇ ಊಟ ಆಯಿತು, ನಿಮ್ದು ಆಯ್ತಾ? ಏನು ಜಾಯ್ಸಪ್ ಅವರೇ, ನಿಮ್ಮದು ಲೈವಿಗೆ ಬಂದಿದ್ದೀನಿ ಇವತ್ತು ನಾನು. ಯಾರ್ದು ಲೈವ್ಗೆ ಬಂದಿದ್ದೆ? ನನಗೆ ನಂದು ಮೆಸೇಜ್ ಶೋ ಆಗ್ತಿರ್ಲಿಲ್ಲ. ಮೆಸೇಜ್ ಹಾಕಿ ಓಡಿ ಬಂದೆ ಮತ್ತೆ. ಜಾಯ್ಸಪ್ಪ ನಿಮ್ಮದೇ ಲೈವ್ಗೆ ಬಂದಿದ್ದೆ ಸೀಸನ್ ನಾನು. ಒಂದು ಲೈಕ್ ಕೊಡಿ ಪ್ಲೀಸ್. ಸಪೋರ್ಟ್ ಇವರಿಗೆ ಅನ್ಕಟ್ಟು ಸೂಪರ್ ಸಪೋರ್ಟ್. ಸೌಮ್ಯ ಅವರು ಜನರಲ್ ಸಬ್ ಆಗಿದ್ದೀನಿ. जनरल नॉलेज भैया सब हो गया आपको? सौम्या अशोक रंगोली प्लीज़ रिटर्न कीजिए उन दीदी को. BMHS ಮೆಲೋಡಿ ಸೌಮ್ಯ ಅಶೋಕ್ ರಂಗೋಲಿ ಕನೆಕ್ಟ್ ಆಗಿದ್ದೀನಿ. ನೀವು ಗಿಫ್ಟ್ ಮಾಡಿ, ಚಾನಲ್ ವಾಚ್ ಮಾಡಿ, ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ. ಟಿವಿನ ಸಾರಾ ಅತ್ತೆ ವಿಡಿಯೋ ಹಾಕಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಬೆಸ್ಟ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೌಮ್ಯ ಅಶೋಕ್ ರಂಗೋಲಿ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಡೇ ಅವರು. ಆನಂದ್ ಪಾಟೀಲ್ ಕನೆಕ್ಟ್ ಹಾಯ್ ಅಂತಿದ್ದಾರೆ. ಎವ್ರಿ ಡೇ ಅನ್ಕಟ್ ಅವರು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಡೇ ಅನ್ಕಟ್ ಅವರೇ. ಥ್ಯಾಂಕ್ ಯು. मंगला प्रभुराज ಅವರು जनरल नॉलेज नेपाल गिफ्ट डन आप भी की रिटर्न कीजिए नोड़ी. जनरल नॉलेज भैया आपको सौम्या रंगोली एंड जनरल एंड मंगला प्रभुराज सीस गिफ्ट डन हो गया. आप प्लीज़ रिटर्न कीजिए उनको. 2 गिफ्ट डन हो गए, आपको रिटर्न कीजिए. आनंद पटेल ನಾವು ವಿಡಿಯೋಗೆ ಕಮೆಂಟ್ ಮಾಡಿದ್ದೀರಿ, ರಿಟರ್ನ್ ಸಿಗುತ್ತೆ. ನನ್ನ ವಿಡಿಯೋಗೆ ಕಮೆಂಟ್ ಮಾಡಿದರೆ ರಿಟರ್ನ್ ಸಿಗುತ್ತೆ ಅಂತ ಆನಂದ್ ಪಟೀಲ್ ಅವರು. ಮಂಗಲಾ ಪ್ರಭುರಾಜ್ ಅವರು TV17 ಅವರು ನಗರ್ತಿದ್ದಾರೆ ನೋಡಿ. ಅನ್ಕಟ್ ಗಿಫ್ಟ್ ರಿಟರ್ನ್ ಡನ್ ಅಂತಿದ್ದಾರೆ. ಸಾರಾ ಬ್ಯೂಟಿ ಅವರು ಹಾಕಬೇಕು ಅಂತ ಹಾಸ್ಪಿಟಲಲ್ಲಿ ಇದ್ದರೆ ವಿಡಿಯೋ ಲೇಟ್ ಇದ್ದೆ. ಹೌದೌದು ಪ್ರಾಬ್ಲಮ್ ಇದ್ದರೆ ಹಾಗೆ ಆಗುತ್ತೆ, ಎಂತಾದರೂ ಲೇಟೇ ಆಗುತ್ತೆ ವಿಡಿಯೋ ಎಲ್ಲ. ಕೌಶಿಕ್ ಭಂಡಾರಿ ಹಾಯ್ ಪುಟ್ಟಿ ಅಂತಿದ್ದಾರೆ. ಯಾರಿಗೆ ಅಪ್ಪೋ ದೇವ ಹಾಯ್ ಕೌಶಿಕ್ ಭಂಡಾರಿ ಅವರೇ, ವೆಲ್ಕಮ್ ನಿಮಗೆ. ವೆಲ್ಕಮ್. ಹೆಲೋ ವೆಲ್ಕಮ್ ನಿಮಗೆ. ಏನು ಊಟಕ್ಕೆ ಇವತ್ತು? ಏನು ಸ್ಪೆಷಲ್ ಇವತ್ತು ಊಟಕ್ಕೆ ನಿಮಗೆ? ಕೌಶಿಕ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಹೌ ಆರ್ ಯು ಜಿ? ಐ ಆಮ್ ಫೈನ್. आप कैसा है? वो ಲೈಕ್ ಪ್ಲೀಸ್ ಗಿವ್ ಮೀ ಲೈಕ್. ಕೌಶಿಕ್ ಭಂಡಾರಿ ಅವರೇ ನನಗೆ ಒಂದು ಲೈಕ್ ಕೊಡಿ. ಸಾರಾ ಬ್ಯೂಟಿ ಅವರು ಪುಟ್ಟ ಅಂತಿದ್ದಾರೆ. ಯಾರಿಗೆ ಕೊಡ್ತಿಲ್ಲ ಪುಟ್ಟ ಅಂತಿದ್ದಾರೆ ಅವರು. ಪುಟ್ಟಿ
ಯಾರಿಗಂತೆ ಗೊತ್ತಿಲ್ಲ. ನಿಮಗೆ ಅಂದಿದ್ದವರು. ಆನಂದ್ ಬ್ರೂ ಸಬ್ಬಾಗಿದ್ದೀನಿ, ಸಬ್ಬಾಗಿ ಅಂತಿದ್ದಾರೆ. ಇನ್ನು ಇರಿ ಏನು ರೀ ಪುಟ್ಟಿ, ಇಲ್ಲಿ ರೀ ಅಂತಿದ್ದಾರೆ ನೋಡಿ ಕೌಶಿಕ್ ಭಂಡಾರಿ. ಆನಂದ್ ಪಟೇಲ್ ಓಕೆ ಅಂತಿದ್ದಾರೆ. ಕೌಶಿಕ್ ವೆಲ್ಕಮ್ 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 ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೌಶಿಕ್ ಭಂಡಾರಿ ಅವರೇ. ವೆಲ್ಕಮ್ ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಪುಟ್ಟ ಅಂತಿದ್ದಾರೆ ನಮ್ಮ ಸಾರಾ ಬ್ಯೂಟಿ ವರ್ಲ್ಡ್ ಅವರು. ಕೌಶಿಕ್ ಲೈಕ್ ಡನ್ ಜಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೌಶಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಅಂತಿದ್ದೀರಾ, 29 ಐತೆ. ಆನಂದ್ ಪಟೇಲ್ ಬ್ರೂ ಗಿಫ್ಟ್ ಡನ್, ನೀವು ರಿಟರ್ನ್ ಮಾಡಿ ಅಂತಿದ್ದಾರೆ. ಮಂಗಲ ಪ್ರಭುರಾಜ್ ಅವರು ನೋಡಿ. ಆನಂದ್ ಬ್ರೂ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಮಂಗಲ ಪ್ರಭುರಾಜ್ ಅವರು ಯಾರೋ ಆರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರಂತ ಗೊತ್ತಿಲ್ಲ. ವೆಲ್ಕಮ್ ವೆಲ್ಕಮ್ ಕೌಶಿಕ್ ಅವರೇ. ಓಕೆ ಪುಟ್ಟಿ ಅಂತಿದ್ದಾರೆ. ಸೌಮ್ಯ ಅಶೋಕ್ BMHS ಸಬ್ಬಾಗಿದ್ದೀನಿ. BMHS ಅವರೇ ನಿಮಗೆ ಸಬ್ಬಾಗಿದ್ದಾರಂತೆ ಸೌಮ್ಯ ಅಶೋಕ್ ಅವರು. ಅವರಿಗೆ ಪ್ಲೀಸ್ ಒಂದು ರಿಟರ್ನ್ ಕೊಡ್ತೀರಾ? ಆಗದಿಂದ ಮೆಸೇಜ್ ಮಾಡ್ತಿದ್ದಾರೆ ಅವರು. ಅವರಿಗೆ ರಿಟರ್ನ್ ಕೊಡಿ. BMHS ಅವರೇ ಒಂದು ಚೆಕ್ ಮಾಡಿ, ಅವರಿಗೆ ರಿಟರ್ನ್ ಕೊಡಿ. ಅವರಿಗೆ ಮೆಸೇಜ್ ಹೋಗಿಲ್ಲ ಅಂದರೆ ಇನ್ನೊಂದು ಸತಿ ಚೆಕ್ ಮಾಡಿ, ಅವರಿಗೆ ಒಂದು ಮೆಸೇಜ್ ಹಾಕಿ ಬನ್ನಿ ಹೋಗಿ. BMHS ಅವರು ಕೌಶಿಕ್ ಭಂಡಾರಿ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಜಾಯ್ಸಪ್ ಮಲೆನಾಡು ಲೈವ್ ಮಾಡಿಲ್ಲ ಇವತ್ತು ಸಿಸ್ಟರ್ ನಾನು. ಹೌದಾ, ನೀವು ಮಾಡಿಲ್ಲ? ಇನ್ನೊಂದು ಒಬ್ರಿಗೂ ಯಾವುದಕ್ಕೂ ಹೋಗಿದ್ದೆ, ಅವರಿಗೆ ಕೊಟ್ಟೆ, ಅವ್ರದ್ದು ಬಂದಿಲ್ಲ. ನೀವು ಮಾಡಿಲ್ವಾ? ಅದೇ ನಾನು ಇನ್ನೊಬ್ಬರು ಜಸ್ಟ್ ವಿತ್ ಲೈಫ್ ಅವ್ರದ್ದು ಅದಕ್ಕೆ ಹೋಗಿದ್ದು. ಜಸ್ಟ್ ವಿತ್ ಲೈಫ್ ನೀವು ಮಾಡಿಲ್ವಾ? ಹಾಯ್ ಆಲ್ ಪ್ಲೀಸ್ ಸಬ್ಬಾಗಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಮಂಗಲ ಪ್ರಭುರಾಜ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ, ಅವರು ರಿಟರ್ನ್ ಮಾಡ್ತಾರೆ. ಹಾಯ್ ಆಲ್ ಪ್ಲೀಸ್ ಸಬ್ಬಾಗಿ ಅಂತಿದ್ದಾರೆ ನೋಡಿ. ಆನಂದ್ ನನ್ನ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. TV17 ಅವರು. ಸೌಮ್ಯ ಅಶೋಕ್ ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ ಅಂತಿದ್ದಾರೆ ನೋಡಿ. BMH ಅವರು ನೋಡಿ. ಸೌಮ್ಯ ಅವರೇ ಚೆಕ್ ಮಾಡಿ, ಸೂಪರ್ ಡನ್ ಅಂತಿದ್ದಾರೆ. ಆನಂದ್ ಬ್ರದರ್ ಅವರು. ರಮ್ಯ ಅವರು ಓಕೆ ಸಿಸ್ ಅಂತಿದ್ದಾರೆ. ರಮ್ಯ ಅವರು ಯಾರೆಲ್ಲ ಪೆನ್ ಐಡಿಗೆ ಕನೆಕ್ಟ್ ಆಗಿಲ್ಲ, ಯಾರೋ ಅಯ್ಯೋ ಹಾರ್ಟ್ ಕಳಿಸಿದ್ದಾರೆ, ಯಾರಂತ ನನಗೆ ಗೊತ್ತಿಲ್ಲ. ಹಾರ್ಟ್ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಾನು ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ. ಪ್ರಾಚಿಸ್ ಕಿಚನ್ ಅವರು. ಟಿವಿ ಅವರೇ ನಿಮಗೆ ರಿಟರ್ನ್ ಮಾಡಿದಾರಂತೆ. ಅಲಿಯಾ ನಿಮಗೆ ರಿಟರ್ನ್ ಮಾಡಿದ್ದಾರೆ ನೋಡಿ. ಸಾರಾ ಬ್ಯೂಟಿ ಸಿಸ್ ಆಲ್ರೆಡಿ ಕನೆಕ್ಟ್ ಆಗಿದ್ದೀನಿ ಅಂತಿದ್ದಾರೆ. ಸಾರಾ ಬ್ಯೂಟಿ ಸಿಸ್ ಆಲ್ರೆಡಿ ಕನೆಕ್ಟ್ ಆಗಿದ್ದಾರೆ ನೋಡಿ. ವಿಡಿಯೋ ನೋಡಿ ಗಿಫ್ಟ್ ಕೊಡಿ, ಇಲ್ಲಾಂದರೆ ಗಿಫ್ಟ್ ಲೆಸ್ ಆಗುತ್ತೆ. ಹೌದು, ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಎಲ್ಲರೂ. TV17 ನಾನು ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. ಪ್ರಾಚಿಸ್ ಕಿಚನ್ ಅವರು. ಜಾಯ್ಸಪ್ ಮಲೆನಾಡು ಪಿನ್ ಐಡಿಗೆ ಆಲ್ರೆಡಿ ಸಬ್ ಆಗಿದ್ದೀನಿ ಸಿಸ್ಟರ್ ಅಂತಿದ್ದಾರೆ. ಹೌದಾ, ಇಲ್ಲಿ ನೋಡಿ TV17 ಅವರಿದ್ದಾರೆ ನೋಡಿ. ಪ್ರಾಚಿಸ್ ಕಿಚನ್ ಅವರಿದ್ದಾರೆ ನೋಡಿ. ಮತ್ತು ಮಂಗಲ ಪ್ರಭುರಾಜ್ ಅವರಿದ್ದಾರೆ. ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸೌಮ್ಯ ಅಶೋಕ್ ಅವರಿದ್ದಾರೆ. ಸೌಮ್ಯ ಅಶೋಕ್ ಅವರು ಎಲ್ಲರೂ ಸಬ್ಬಾಗಿಲ್ಲ ಆಗಿ, ನಾನು ಸಬ್ಬಾಗ್ತೀನಿ ಅಂತಿದ್ದಾರೆ ನೋಡಿ. ಆನಂದ್ ಪಟೇಲ್ ಹಾಯ್ ಅಂತಿದ್ದಾರೆ. ಹಾಯ್ ವೆಲ್ಕಮ್ ಆನಂದ್ ಪಟೇಲ್ ಅವರೇ. ಹಾಯ್ ಆಲ್ ಪ್ಲೀಸ್ ಸಬ್ಬಾಗಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಮಂಗಲ ಪ್ರಭುರಾಜ್ ಅವರು. ಶಾರಾ ಬ್ಯೂಟಿ ಅವರು. ಹೌದು, ನನಗೆ ಹೇಳುವುದು ಪುಟ್ಟಿ ಅಂತ. ಹೌದು, ಗೊತ್ತಾಯಿತು ನನಗೆ. ರಮ್ಯಾ ಕನ್ನಡ ಬ್ಲಾಗ್ಸ್. ಎಸ್ ಮಲೆನಾಡು ನಾನು ಕನೆಕ್ಟ್ ಆಗಿದ್ದೀನಿ ನಿಮಗೆ ಅಂತಿದ್ದಾರೆ ನೋಡಿ ರಮ್ಯಾ ಅವರು. ಸಾರಾ ಬ್ಯೂಟಿ ಅವರು ಓಕೆ ಸಿಸ್ ಅಂತಿದ್ದಾರೆ. ಪ್ರಾಚಿಸ್ ಅವರು ಸಾರಾ ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ. ಆನಂದ್ ಪಟೇಲ್ ಗಿಫ್ಟ್ ಡನ್, ನೀವು ರಿಟರ್ನ್ ಮಾಡಿ ಅಂತಿದ್ದಾರೆ. ಸಾರಾ ಸಿಸ್ ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೀನಿ ಅಂತಿದ್ದಾರೆ ರಮ್ಯಾ ಅವರು. ರಮ್ಯಾ ಅತ್ತೆಗೆ ಆಫ್ ಎಗ್ ರೈಸ್ ಅಂತಿದ್ದಾರೆ. TV17 ಅವರು. ಆನಂದ್ ಪಟೇಲ್ ಅವರು ಓಕೆ ಅಂತಿದ್ದಾರೆ. ಇದು ಯಾರು? ಕುರುವ ಸಣ್ಣ ಲಿಂಗಣ್ಣ ಯಾರಪ್ಪ ಇದು? ಆಯ್ ಅಕ್ಕ, ಊಟ ಆಯ್ತಾ? ನಾವು ಮಂತ್ರಾಲಯದ ಹುಡುಗ. ಚೆನ್ನಾಗಿದ್ದೀರಾ ಅಕ್ಕ? ನಾನು ಚೆನ್ನಾಗಿದ್ದೀನಿ ತಮ್ಮ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಊಟ ಆಯ್ತಾ ನಿಮ್ಮದು? ಬ್ಲೂ ಕೊಟ್ಟೆ, ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಮಂತ್ರಾಲಯದವರ? ಓಕೆ, ಸೂಪರ್ ಮಂತ್ರಾಲಯ, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಪ್ರಾಚಿಸ್ ಕಿಚನ್
ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ರಾಚೀಸ್ ಕಿಶನ್ ಅವರು ಅವಾಗಲೇ ಕೊಟ್ಟರಂತೆ ಬೆಸ್ಟ್ ಅವರೇ, ಪ್ಲೀಸ್ ನೀವು ಚೆಕ್ ಮಾಡಿ ಒಮ್ಮೆ. ಪ್ರಾಚೀಸ್ ಕಿಶನ್ ಅವರೇ ಅವರಿಗೆ ಯಾವ ವಿಡಿಯೋಗೆ ಕಮೆಂಟ್ ಹಾಕಿದ್ದೀರಿ ನೀವು? ಅವರಿಗೆ ಗಿಫ್ಟ್ ಬಂದಿಲ್ಲ ಅಂತೆ ನೋಡಿ ಬೆಸ್ಟ್ ಅವರಿಗೆ. ಆಫ್ ಆಲ್ ಫುಲ್ ಎಗ್ ರೈಸ್ ಅಂತಿದ್ದಾರೆ. ರಮ್ಯಾ ಅವರು ಕೊಡಿ ಅಂತಿದ್ದಾರೆ. ಸಾರಾ ಬ್ಯೂಟಿ ಅವರು ಪ್ರಾಚಿ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸಾರಾ ಬ್ಯೂಟಿ ಅವರು ಪ್ರಾಚಿ ಅವರೇ ಗಿಫ್ಟ್ ಡನ್ ನೋಡಿ. ಸಾರಾ ಬ್ಯೂಟಿ ಅವರು ಮಂಗಲ ಪ್ರಭುರಾಜ್ ಅವರು ಹಾಯ್ ಆಲ್ ಪ್ಲೀಸ್ ಸಬ್ಬಾಗಿ ಅಂತಿದ್ದಾರೆ. ಮಂಗಲ ಪ್ರಭುರಾಜ್ ಅವರು ಇದ್ದಾರೆ. ಯಾರೆಲ್ಲ ಸಬ್ಬಾಗಿಲ್ಲ ಅವರಿಗೆ ಸಬ್ಬಾಗಿ ನೋಡಿ, ಕನೆಕ್ಟ್ ಆಗಿ ಅವರು ರಿಟರ್ನ್ ಕೊಡ್ತಾರೆ. ಆನಂದ್ ಅವರು ಬೇ ಅಂತಿದ್ದಾರೆ. ಸಾರಾ ನಾನು ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ. ಪ್ರಾಚೀಸ್ ಅವರು ಸಾರಾ ಅವರೇ ರಿಟರ್ನ್ ಮಾಡಿದ್ದಾರೆ ಅಂತ ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಪ್ರಾಚೀಸ್ ಕಿಚನ್ ಕ್ರಿಯೇಷನ್ಸ್ ನಿಮ್ಮ ಗಿಫ್ಟ್ ರಿಟರ್ನ್ ಬಂದಿಲ್ಲ ಚೆಕ್ ಮಾಡಿ. ಪ್ರಾಚಿ ಅವರೇ ನಿಮ್ಮದು ಗಿಫ್ಟ್ ಬಂದಿಲ್ಲ ಅಂತೆ ನೋಡಿ, ಅವರಿಗೆ ಚೆಕ್ ಮಾಡಿ ಬೆಸ್ಟ್ ಅವರಿಗೆ ನೋಡಿ. ರಮ್ಯೆ ಅತ್ತೆ ದುಡ್ಡು ಇಲ್ಲ ಫುಲ್ಲು ಮಿಲ್ಸ್ ಕೊಡೋಕ್ಕೆ ಅಂತಿದ್ದಾರೆ. ಹಾಯ್ ಆಲ್ ಪ್ಲೀಸ್ ಸಬ್ಬಾಗಿ ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಮಂಗಲ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಬೆಸ್ಟ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಾರಾ ಅವರು ಹೌದಾ ಓಕೆ ಪ್ರಾಚಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಆನಂದ್ ಅವರು ಸೂಪರ್ ಸಪೋರ್ಟ್. ನಾನು ವಿಡಿಯೋಗೆ ಕಮೆಂಟ್ ಮಾಡಿ ನಾನು ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಹೌದು ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಯಾರೋ ಆರ್ಟು ಕಳಿಸುತ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಅತ್ತೆ ನೀರು ಕುಡೀರಿ. ಕುಡಿತೀನಿ ನೀವು ನಮಗೆ ಅದೇ ಹೆಲ್ಪ್ ಮಾಡಿ. ಎವ್ರಿಡೇ ಹಾಯ್ BMH ನೋಡಿ. ಮೆಸೇಜ್ ಓದೋದಿದ್ರೆ ಬೈತೀರಿ, ನನ್ನ ಮೆಸೇಜ್ ಓದಿಲ್ಲ ಸರಿಯಾಗಿ ಅಂತ. ಓದಿದ್ರೆ ನೀರು ಕುಡೀರಿ ಅಂತೀರಿ. ಏನು ಮಾಡಬೇಕು ಅಲಿಯಾ? ನಾನೀಗ ಅಲಿಯಾ ನೀವೊಂದು ನೀರು ಕೊಡ್ದೆ ನಿಮಗೆ ಯಾಕೆ ಬೇಜಾರು? ನಾನು ನೀರು ಕೊಡ್ತೀನಿ. ಕೊಡ್ದೆ ಯಾರಿಗೂ ಬೇಜಾರಾಗಬಾರ್ದಂತ ನಾನು ಮೆಸೇಜ್ ಓದುವುದು ಗೊತ್ತುಂಟಾ? ಹಾಯ್ ನಾನೀಗ ಮೇಲೆ ಮಾಡ್ತೀನಿ, ಸ್ವಲ್ಪ ಸಾಕಾಯ್ತು ನನಗೆ ಅನ್ಕಟ್ಟು. ಓಕೆ ಥ್ಯಾಂಕ್ ಯು ಅಂತಿದ್ದಾರೆ. ಅಯ್ಯೋ ದೇವ. ಪ್ರೀತಿ ಸಬ್ಬಾಗಿದ್ದೀನಿ. ನಿಮ್ಮ ಶಿವರಾತ್ರಿ ವಿಡಿಯೋಗೆ ಕಮೆಂಟ್ ನೀವು ರಿಟರ್ನ್ ಮಾಡಿ ಅಂತಿದ್ದಾರೆ. ಅನ್ಕಟ್ ಥ್ಯಾಂಕ್ ಯು ಅಂತಿದ್ದಾರೆ. ಫೋರ್ ಸಬ್ಮಿ ಅಂತಿದ್ದಾರೆ. ಜನರಲ್ ನಾಲೆಜ್ ಅವರು. ಜನರಲ್ ನಾಲೆಜ್ ಭಯ್ಯ आप सबको रिटर्न कीजिए. रिटर्न दिया रिटर्न ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್. ನನಗೆ ಸೂಪರ್ ಸಪೋರ್ಟ್. ಅತ್ತೆಗೆ ಜೈ ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್. ಅತ್ತೆಗೆ ಜೈ. ಪ್ರೀತಿ ಕುಮಾರ್ 24/8 ಡನ್ ಪ್ರಾಚಿ ಸಿಸ್ ಅಂತಿದ್ದಾರೆ ನೋಡಿ. ಪ್ರಾಚಿ ಸಿಸ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಪ್ರೀತಿ ಕುಮಾರ್ ಅವರು ಕೊಟ್ಟಿದ್ದಾರೆ ನೋಡಿ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಪ್ರೀತಿ ಕುಮಾರ್. ಓಕೆ ಮಂಗಲ ಅವರೇ ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. ಚೆಕ್ ಮಾಡಿ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಎಲ್ಲರೂ ಮಾಡುವವರು ಮಾಡ್ತಾರೆ, ಎಲ್ಲರೂ ಏನು ಮಾಡ್ಲಿಕ್ಕೆ ಆಗಲ್ಲ. ಸ್ವಲ್ಪ ಲೇಟಾಗಿ ಬರುತ್ತೆ ಮೆಸೇಜ್ ಒಮ್ಮೊಮ್ಮೆ. ಪ್ರೀತಿ ಒಬ್ರೊಬ್ರು ಮಾಡೋದಿಲ್ಲ ಅಲ್ವಾ, ಅದು ಟೆನ್ಷನ್. ಪ್ರೀತಿ ಅತ್ತೆ ಹಾಯ್. ಎಷ್ಟು ಅತ್ತೆ ಅಂದರು TV 17 ಅವರೇ ನಿಮಗೆ. ಅಕ್ಕ ಜಿಗೆ ಜೈ ಬೆಸ್ಟ್ ಅವರೇ ಜೈ. ಸೂಪರ್ ಸಪೋರ್ಟ್. ಅತ್ತೆಗೆ ಆಫ್ ಎಗ್ ರೈಸ್ ನನ್ನ ಕಡೆಯಿಂದ ಥ್ಯಾಂಕ್ ಯು ಅಲಿಯಾ. ನಿಮಗೆ ಆಫ್ ಬೇಡ, ನನಗೆ ಫುಲ್ ಬೇಕು, ನನಗೆ ತುಂಬ ಹಸಿವಾಗ್ತಾ ಉಂಟು. ಓಕೆ ಪ್ರೀತಿ ಸಿಸ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್. ನಿಮ್ಮ ಚಾಮುಂಡಿ ಅಮ್ಮ ವಿಡಿಯೋಗೆ ಕಮೆಂಟ್ ಹಾಕಿದ್ದೀನಿ ಸಿಸ್ ಅಂತಿದ್ದಾರೆ ನೋಡಿ. ಮಂಗಳ ಅವರೇ ಬಂದಿಲ್ಲ, ಇನ್ನೊಮ್ಮೆ ಟೈಮ್ ಚೆಕ್ ಮಾಡಿ ಕಮೆಂಟ್ ಮಾಡಿ ಅಂತಿದ್ದಾರೆ. ಮಂಗಳ ಅವರು ಹಾಯ್ ಆಲ್ ಪ್ಲೀಸ್ ಸಬ್ಬಾಗಿ ರಿಟರ್ನ್ ಕೊಡ್ತೀನಿ. ಆಲ್ರೆಡಿ ಜಾಯಿನ್ ಅಂತಿದ್ದಾರೆ. ಜನರಲ್ ನಾಲೆಜ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಜಾಯಿನ್ ಆಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಅವರಿಗಂತ ಇಲ್ಲ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎವ್ರಿಡೇ ಅನ್ಕಟ್ ಅವರಿಗೂ, ಎಲ್ರಿಗೂ, ಮಂಗಳ ಅವರಿಗೂ, ಎಲ್ರಿಗೂ ಥ್ಯಾಂಕ್ ಯು. ಪ್ರೀತಿ ಸಿಸ್ ಅನ್ಸಬ್ಬಾಗಿ ಸಬ್ ಮಾಡ್ತೀನಿ ನೋಡಿ. ಯಾವುದು ಅನ್ಸಬ್ಬಾಗಿ ಒಮ್ಮೆ ಮತ್ತೆ ವಾಪಸ್ ಸಬ್ಬಾಗಿ ಆಗ ಗೊತ್ತಾಗುತ್ತೆ. ಓಕೆ ಮಂಗಳ ಅವರೇ ನಿಮಗೆ ಇವಾಗ ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀನಿ ಅಂತಿದ್ದಾರೆ ನೋಡಿ. ಹೌದು, ಒಂದ್ಸರಿ ಹಾಗೆ ಬರದಿದ್ರೆ ಹೇಗೆ ಮಾಡ್ಬೇಕು ಗೊತ್ತುಂಟಾ? ಒಂದ್ಸರಿ ಅನ್ಸಬ್ ಆಗಬೇಕು, ನೋಡ್ಲಿಕ್ಕೆ ಹೇಳ್ಬೇಕು ಯಾರ್ದು ಸಬ್ಬಾಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ.
TV9 ಓದಿ ದಣಿದಿದ್ದೀರಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಅದಕ್ಕೆ ನಾನು ಸುಮ್ಮನೆ ಕೂತಿದ್ದು. ಓದಬೇಕಂತ ಆಸೆ, ಯಾಕೆ ಗೊತ್ತುಂಟಾ? ಎಲ್ರಿಗೂ ಓದದಿದ್ದರೆ ಬೈತಾರೆ, ನಂದು ಓದಲಿಲ್ಲ ಅಂತ. ಬೆಳಿಗ್ಗೆ ಆಗಲೇ ಒಬ್ಬರು ನನ್ನ ಮೆಸೇಜ್ ಓದಿಲ್ಲ ಅಂತ ಸೀದಾ ಹೋದ್ರು. ಎಂತ ಮಾಡೋದು, ಒಮ್ಮೊಮ್ಮೆ ಮಿಸ್ ಆಗುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲಲ್ವಾ. ಸೂಪರ್ ಸಪೋರ್ಟ್ ಬೆಸ್ಟ್ ತಮ್ಮ ಬೇಡ ಬಿಡಿ, ಲೆಸ್ ಆಗುತ್ತೆ, ಹಾಗೆ ಮಾಡಬೇಡಿ ಅಂತೆ, ಲೆಸ್ ಆಗುತ್ತೆ ಅಂತೆ. ಪ್ರೀತಿ ಸೀಸನ್ಸ ಬಾಗಿ ಅಂತಿದ್ದಾರೆ. ಬೆಸ್ಟ್ ಸೂಪರ್ ಸಪೋರ್ಟ್ ಓದಿ ದಣಿದಿದ್ದೀರಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಮಂಗಲ ಅವರು ರೀಡ್ ಸಿಸ್ ಪ್ರೀತಿ ಸಿಸ್ ಈಗ ಚೆಕ್ ಮಾಡಿ ಅಂತಿದ್ದಾರೆ. ಲೆಸ್ ಆಯಿತು ಮಂಗಲ ನೋಡಿ, ಅವರೇ ಕೊಟ್ಟಿದ್ದು. ನಿಮ್ಮದು ಯಾರೋ ಮುಂಚೆನೇ ಒಂದು ಲೆಸ್ ಮಾಡಿದ್ರು ನೋಡಿ, ಇವರಲ್ಲ, ಇವರು ಕೊಟ್ಟಿದ್ದಾರೆ. ಜನರಲ್ ಪ್ಲೀಸ್ ಗಿಫ್ಟ್ ಅಂತಿದ್ದಾರೆ. ಜನರಲ್ ಪ್ಲೀಸ್ ಗಿಫ್ಟ್ ಅಂತಿದ್ದಾರೆ ನೋಡಿ. ಬೆಸ್ಟ್ ಸೂಪರ್ ಸಪೋರ್ಟ್. ನಾನು ಬೈಯುವುದಿಲ್ಲ, ಯಾರಿಗೆ ನೀವು ಬೈಯುವುದಿಲ್ಲ ಅಂತ ಗೊತ್ತಾಯಿತು. ನೀವು ನೀರು ಕುಡೀರಿ, ದಣಿದಿದ್ದಿರಿ. ಜನರಲ್ ನಾಲೆಜ್ ನೇಪಾಲ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಭಯ್ಯ. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು TV9 ಅವರೇ. TV9 ಅಲ್ಲ, ನೀವು TV17 ಅಂತ ಇಡಬಾರ್ದಿತ್ತು, TV9 ಇಡಬೇಕಿತ್ತು. ಸೂಪರ್ 70 ಪ್ರೀತಿ ಸೀಸ್ ಡನ್ ಅಂತಿದ್ದಾರೆ. ಹಾಯ್ ಆಲ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೆ ಯಾರು ಕಮೆಂಟ್ ಲೈಕ್ ಕೊಟ್ಟಿಲ್ಲ, ಒಂದು ಲೈಕ್ ಆದರೂ ಕೊಡಿ ಅಲ್ವಾ ನಿಮ್ಮ ಕಡೆಯಿಂದ, ಪ್ಲೀಸ್ ಬಂದು. ಓಕೆ ಥ್ಯಾಂಕ್ ಯು ಮಂಗಲ. ಇವಾಗ ನಿಮಗೆ 2 ಮಿನಿಟ್ಸ್ ವಿಡಿಯೋ ನೋಡಿ ಕಮೆಂಟ್ ಮಾಡ್ತೀನಿ ಅಂತಿದ್ದಾರೆ. ಟ್ರೈನ್ ಅಣ್ಣ ಬಂದರು, ನಮ್ಮದು ಟ್ರೈನ್ ಅವರು ಬಂದರು. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಪ್ರವಲ್ಯಾಸ್ ಅವರು ಬಂದರು. ಐ ಲೈಕ್ ಡನ್ ಅಂತಿದ್ದಾರೆ. ಪ್ಲೀಸ್ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಬ್ರದರ್, ಲೈಕ್ ಕೊಡಿ ಪ್ಲೀಸ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಬ್ರದರ್ ಅವರು. ಟ್ರೈನ್ ಬ್ರದರ್, ಇವತ್ತು ನೀವು ಲೈವ್ ಮಾಡಿಲ್ವಾ? ಟ್ರೈನ್ ಅವರೇ, ಇವತ್ತು ಲೈವ್ ಮಾಡಿಲ್ವಾ ನೀವು? ಹಾಯ್ ಆಲ್, ಪ್ಲೀಸ್ ಸಬ್ಬಾಗಿ ನಾನು ರಿಟರ್ನ್ ಮಾಡ್ತೀನಿ. ನಾನು ಇವತ್ತು ಎಷ್ಟು ನಿಮ್ಮದು ಹುಡುಕಿದೆ, ನಿಮ್ಮ ಟೈಮ್ ಕೂಡ ನನಗೆ ಕೊಟ್ಟಿಲ್ಲ. ನಾನು ಎಷ್ಟು ಹುಡುಕಿದೆ, ನನಗೆ ಸಿಕ್ಕಿಲ್ಲ ಬ್ರದರ್ ನಿಮ್ಮದು. ಸೂಪರ್ ಸಪೋರ್ಟು ಪ್ರವಲ್ಯಸ್ ಕಿಚನ್ ಅವರು ಸಪೋರ್ಟು ಮಾಡಿ ಅಂತಿದ್ದಾರೆ ನೋಡಿ. ಟ್ರೈನ್ ಬದಲ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರಾಕ್ಟಿಸ್ ಕಿಚನ್ ಅವರು ಟ್ರೈನ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ. ಮಂಗಲ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಜನರಲ್ ಜಾಯಿನ್ ಅಂತೆ ಟ್ರೈನ್ ಅವರು. ನೋ ಲೈವ್ ಸುಮ್ಮನೆ ವರ್ಕಿ ಸೇರ್ತಾರೆ ಮೀ. ಟ್ರೈನ್ ಬದಲು ಇವತ್ತು ಮಾಡಿಲ್ಲ, ಅದೇ ನಾನು ಹುಡುಕಿದೆ, ಎಷ್ಟು ಹುಡುಕಿದ್ರೆ ನಿಮ್ಗೆ ಸಿಗಲಿಲ್ಲ. ನೋ ಲೈವ್ ಸಮ್ ವರ್ಕ್ ಈಸ್ ದೇರ್ ಮೀ. ಓ ಹಾಗೆ, ಅದೇ ನಾನು ಸಿಕ್ಕಿಲ್ಲ. ನೀವು ಇಲ್ಲ ಅಂದರೆ ನಾನು ಸಪೋರ್ಟ್ ಮಾಡಲಿಕ್ಕೆ ಬರ್ತಾ ಇದ್ದೆ, ನೀವು ಸಿಗಲಿಲ್ಲ ನನಗೆ. ಟ್ರೈನ್ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಆಯ್ ಆಲ್ ಪ್ಲೀಸ್. ನಿಮ್ಮದು ಟೈಮ್ ಎಷ್ಟು ಬ್ರದರ್, ಎಷ್ಟು ಗಂಟೆಗೆ ಇರುತ್ತೆ? ನಿನ್ನೆ ಬಂದಿದ್ದೆ, ನೀನೆ ಹಾಗೆ ನೋಡ್ಕೊಂಡು ಬರುವಾಗ ನಿಮ್ಮದು ಸಿಕ್ತು, ಖುಷಿ ಆಯಿತು. ಸಪೋರ್ಟ್ ಮಾಡಿ ಹೋದೆ ನಾನು. ಸೂಪರ್ ಸಪೋರ್ಟ್ ಆಯ್ ಆಲ್ ಪ್ಲೀಸ್ ಸಬ್ಬಾಗಿ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು 117 ಡನ್ ಮಂಗಲ ಅವರೇ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 100% ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು. ಪ್ರವಿಲಾಸ್ ಮ್ಯೂಸಿಕ್ ಅವರು ಮಂಗಲ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಮಂಗಲ ಅವರು. ಓಕೆ ಪ್ರೀತಿ ಸಿಸ್ ಥ್ಯಾಂಕ್ ಯು ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಟ್ರೈನ್ ಬ್ರದರ್, ನಿಮ್ದು ಯಾವಾಗ ಟೈಮ್ ಅಂತ ನನಗೆ ಸ್ವಲ್ಪ ಕೊಡಿ, ನಾನು ಬಂದು ಸಪೋರ್ಟ್ ಮಾಡ್ತೀನಿ ನಿಮಗೆ. NBR ಅವರು ಬಂದರು. ಆಯ್ ವೆಲ್ಕಮ್ ನಿಮಗೆ NBR ಅವರೇ. ಒಂದು ಲೈಕ್ ಕೊಡಿ. ಯಾರೆಲ್ಲ ಒಂದು ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ. ಲೈಕ್ ಬಂದಿಲ್ಲ, ಕಮೆಂಟ್ ಬರ್ತಾ ಇದೆ, ಲೈಕ್ ಬರ್ತಾ ಇಲ್ಲ. ಸೂಪರ್ ಸಪೋರ್ಟ್ ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ಪ್ರೀತಿ ಅವರು ಕಮೆಂಟ್ ಮಾಡಿ ವಿಡಿಯೋ ನಾನು ನಿಮಗೆ ಸಬ್ಬಾಗಿ ಕಮೆಂಟ್ ಮಾಡ್ತೀನಿ ಅಂತಿದ್ದಾರೆ. ಪ್ರಾಚಿಸ್ ಅವರಿಗೆ ಪ್ರೀತಿ ಅವರು. ಈವ್ನಿಂಗ್ 5 o'clock ಎವ್ರಿ ಡೇ. ಹೌದಾ, ಇವತ್ತಿರಲಿಲ್ಲಲ್ವಾ? ಓಕೆ, ನಾಳೆ ಖಂಡಿತ ಇದ್ದರೆ ಜಾಯಿನ್ ಆಗ್ತೀನಿ. ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಅವರಿಗೆ ಒಮ್ಮೊಮ್ಮೆ ಸಿಗಲ್ಲ. ಯೋಗೇಶ್ ಅವರೇ, ಒಂದು ನನಗೆ ಪ್ಲೀಸ್ ಒಂದು ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ, ನಾನು ಅಲ್ಲಿಂದ ನಿಮಗೆ ಕನೆಕ್ಟ್ ಆಗ್ತೀನಿ. ಪ್ರವಿಲ್ಲಾ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಸಾರಾ ಬ್ಯೂಟಿ ಅವರು. ಪ್ರವಿಲ್ಲಾ ಸಿಸ್
ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಬ್ರೂ ಗಿಫ್ಟ್ ಡನ್ ಅಂತಿದ್ದಾರೆ. TV17 ಅವರು ಸೂಪರ್ ಸಪೋರ್ಟ್. ನೋಡಿ ಟ್ರೈನ್ ಬ್ರೂ ಅವರದ್ದು, ಟ್ರೈನ್ ಯೋಗೇಶ್ ಅವ್ರದ್ದು ಎಷ್ಟು 5 o'clock ಡೈಲಿ ಲೈವ್ ಇರುತ್ತೆ. ಎಲ್ಲರೂ ಹೋಗಿ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅವರಿಗೆ. ಅವರು ಕೂಡ ಬಂದು ಸಪೋರ್ಟ್ ಮಾಡ್ತಾರೆ, ಎಲ್ರಿಗೂ ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ಕೂಡ ಅವರ ಲೈವ್ಗೆ ಹೋಗಿ ಅವರಿಗೆ ಸಪೋರ್ಟ್ ಮಾಡಿದರೆ ಅವರು ನಿಮಗೂ ಸಪೋರ್ಟ್ ಮಾಡ್ತಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜನರಲ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರಾಚಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಪ್ರವಿಲಾ ಅವರು TV17 ನಾಟ್ ಕಮ್ ಮೆಸೇಜ್ ಮೀ ಅಂತಿದ್ದಾರೆ. ನೋಡಿ TV17 ಅವರೇ, ಅವರಿಗೆ ಮೆಸೇಜ್ ಬಂದಿಲ್ಲ ಅಂತೆ. ಮೆಸೇಜ್ ಹಾಕಿ TV17 ಅವರೇ. ಮೆಸೇಜ್ ಹಾಕಿ ನೋಡಿ. ಐ ಆಲ್ ಪ್ಲೀಸ್ ಸಬ್ ಆಗಿ ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದೆ. ಅತ್ತೆಗೆ ಜೈ. TV17 ಅವರೇ ನನಗೆ ಜೈ. ಮತ್ತೆ ಇವಾಗ ಅವರಿಗೆ ಟ್ರೈನ್ ಅವರಿಗೆ ಮೆಸೇಜ್ ಹಾಕಿ, ಅವರಿಗೆ ಕಮೆಂಟ್ ಬಂದಿಲ್ಲ ಅಂತೆ ನೋಡಿ. ಸೂಪರ್ ಸಪೋರ್ಟ್ ಪ್ರವಿಲಾ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಪ್ರೀತಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಮ್ಮ ಬ್ರದರ್ ಅವರು ಯೋಗೇಶ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಯೋಗೇಶ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಸಾರಾ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಪ್ರವಿಲಾಸ್ ನಿಮ್ಮ ಗಿಫ್ಟ್ ಬಂದಿಲ್ಲ ಅಂತಿದ್ದಾರೆ. ಮಂಗಲ ಪ್ರಭುರಾಜ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರೈನ್ ಬ್ರದರ್ ಥ್ಯಾಂಕ್ ಯು. ಜನರಲ್ ನಾಲೆಜ್ ಅವರು 4 ಪಿನ್ ಜಾಯಿನ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಬ್ರದರ್. ಥ್ಯಾಂಕ್ ಯು. ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ನಿಮಗೆ. ನಾನು ಬರ್ತೀನಿ, ಸಪೋರ್ಟ್ ಮಾಡ್ತೀನಿ ನಿಮಗೆ. ನನಗೆ ಒಂದು ಮೆಸೇಜ್ ಹಾಕಿ, ಅಲ್ಲಿಂದನೇ ಜಾಯಿನ್ ಆಗಲಿಕ್ಕೆ ಈಸಿ ಆಗುತ್ತೆ ನನಗೆ. ಇಲ್ಲಾಂದರೆ ಸರ್ಚ್ ಮಾಡಿದ್ರೆ ಯಾರ್ದು ಬರುತ್ತದೆ. ಒಮ್ಮೊಮ್ಮೆ ನಮಗೆ ಬರುತ್ತೆ ನೋಡಲಿಕ್ಕೆ ಎದುರುಗಡೆ, ಇಲ್ಲಾಂದರೆ ಬರೋದೇ ಇಲ್ಲ. TV9 ಟ್ರೈನ್ ಬ್ರೂ ಕೊಟ್ಟಿದ್ದೇನೆ ಅಂತಿದ್ದಾರೆ. ನೋಡಿ ಪ್ರೀತಿನ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಪ್ರವಿಲಾಸಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಜನರಲ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಅತ್ತೆಗೆ ಬಸ್ ಚಾರ್ಜ್ ಫ್ರೀ. ಹೌದು, ನನಗೆ ಬಸ್ ಚಾರ್ಜ್ ಫ್ರೀ. ನಾನಿಲ್ಲ ಊರಲ್ಲಿ ಬಸ್ಸಲ್ಲಿ ಹೋಗ್ಲಿಕ್ಕೆ. ನಮ್ಮ ಇಲ್ಲಿ ಸರ್ಕಾರದಲ್ಲಿ ನಮಗೆ ಎಂಥ ಫ್ರೀ ಇಲ್ಲ. ನಾನು ಕರ್ನಾಟಕದಲ್ಲಿ ಇಲ್ಲ. ಓಕೆ, ರಿಟರ್ನ್ ಮಾಡ್ತೀನಿ. ಪ್ರವಿಲಾಸ್ ಅಂತಿದ್ದಾರೆ. ನೋಡಿ ಪ್ರವಿಲಾಸ್ ಅವರು, ಪ್ರೀತಿ ಅವರು, ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅತ್ತೆ ನಾನು ನೇಮ್ ಶಿವ್. ಹೌದಾ, ಶಿವ್ ಅವರ? ಥ್ಯಾಂಕ್ ಯು ಅಲಿಯಾ, ಥ್ಯಾಂಕ್ ಯು. ಮಂಗಳ ಪ್ಲೀಸ್ ಟಾಕ್ ಮೀ ಇನ್ ತೆಲುಗು ಆರ್ ಇಂಗ್ಲೀಷ್. ನೋ ಇಂಗ್ಲೀಷ್, ನೋ ತೆಲುಗು. ಮಂಗ್ಲಾ ಅವರೇ, ಇಂಗ್ಲೀಷ್ ಇಲ್ಲಾದರೆ ತೆಲುಗು ಬರುತ್ತಾ ನಿಮಗೆ? ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಟ್ರೈನ್ ಬ್ರದರ್ ಅವರು. ಥ್ಯಾಂಕ್ ಯು ಸೋ ಮಚ್ ಯೋಗೇಶ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಮಂಗಲಾ ಪ್ರಭುರಾಜ್ ಅವರೇ, ಟ್ರೈನ್ ಇನ್ಫಾರ್ಮೇಷನ್ ಅವರೇ, ನಿಮಗೆ ಗಿಫ್ಟ್ ಡನ್, ನೀವು ರಿಟರ್ನ್ ಮಾಡಿ ಎತ್ತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟ್ರೈನನ್ನು. ಪ್ರಾಚಿಸ್ ಕಿಚನ್ ಅವರೇ ಕಮೆಂಟ್ ರಿಟರ್ನ್ ಹಾಕಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ಟ್ರೈನ್ ಬ್ರದರ್ ಯೋಗೇಶ್ ಅಣ್ಣ ಅವರು. ಮಂಗಲಾ ಪ್ರಭುರಾಜ್ ಅವರೇ, ಟ್ರೈನ್ 422 ಡನ್ ಅಂತಿದ್ದಾರೆ. ಟ್ರೈನ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, 422 ಅಂತ. ಬೆಸ್ಟ್ ಅವರು. ಅಕ್ಕ ಏನಾಯ್ತು ತಮ್ಮ, ಯಾಕೆ ಕೂಗ್ತಿದ್ಯಾ? ಏನಾಯ್ತು ನಿನಗೆ ತಮ್ಮ? ನೀನೊಬ್ಬ ನನ್ನ ತಮ್ಮ. ಮಂಗಲ ನಾಟ್ ಕಮ್ ಯುವರ್ ಮೆಸೇಜ್ ಬರಲಿಲ್ಲ ಅಂತೆ ಅವರಿಗೆ. ನೋಡಿ ಬಂದಿಲ್ಲ ಅಂತೆ. ನೋಡಿ ಕೊಡಿ, ಇನ್ನೊಮ್ಮೆ ಮಾಡಿ ಕೊಡಿ ಮೆಸೇಜ್. ಒಂದು ಅಂದಿಲ್ಲ ಅಂದ್ರೆ ಎರಡು ಮೆಸೇಜ್ ಮಾಡಿ. ಹಾಗೆ ಇನ್ನೊಮ್ಮೆ ಅವರು ರಿಟರ್ನ್ ಕೇಳುವ ಅವಶ್ಯಕತೆನೇ ಇರುವುದಿಲ್ಲ. ಎರಡು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರವಿಲಾಸ್ ಮ್ಯೂಸಿಕ್ ಅವರು ಪ್ಲೀಸ್ ಸಪೋರ್ಟ್ ಒಂದು ಮೆಸೇಜ್ ನಾಟ್ ಅಂತಿದೆ. ಟ್ರೈನ್ ಬ್ರೂ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಪ್ರವಿಲಾಸ್ ಮ್ಯೂಸಿಕ್ ಮಿಕ್ಸ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಟ್ರೈನ್ ಅವರು ಥ್ಯಾಂಕ್ ಯು ಸೋ ಮಚ್. ನೋಡಿ ಅವ್ರದ್ದು ಟ್ರೈನ್ ಯೋಗೇಶ್ ಅಣ್ಣಂದು 5 o'clock ಲೈವ್ ಇದೆ. ಎಲ್ಲರೂ ಜಾಯಿನ್ ಆಗಿ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನಿಮಗೂ ಕೂಡ ನಿಮ್ಮ ಲೈವ್ಗೂ ಬಂದು ಸಪೋರ್ಟ್ ಮಾಡ್ತಾರೆ ಅವರು. ನೀವು ಅವರಿಗೂ ಸಪೋರ್ಟ್ ಮಾಡಿ. ಮಂಗಲಾ ಪ್ರಭುರಾಜ್ ಅವರು, ಟ್ರೈನ್ ಬ್ರೋ ರೀಸೆಂಟ್ ವಿಡಿಯೋಗೆ ಕಮೆಂಟ್ ಹಾಕಿದ್ದೀನಿ ಅಂತಿದ್ದಾರೆ. ನೋಡಿ ಟ್ರೈನನ್ನು ನಿಮಗೆ ಕಮೆಂಟ್ ಹಾಕಿದ್ದಾರಂತೆ. ಅಕ್ಕ ಪ್ರಾಚಸ್ ಕಿಚನ್ ರಿಟರ್ನ್ ಗಿಫ್ಟ್ ಕೊಟ್ಟಿಲ್ಲ ಅಕ್ಕ. ಹೌದಾ ಪ್ರಾಚಿ ಅವರೇ, ನಿಮ್ಮ ಗಿಫ್ಟ್ ಕೊಟ್ಟಿಲ್ಲ ಅಂತೆ. ನೋಡಿ ಬೆಸ್ಟ್ ಅವರಿಗೆ ಪ್ಲೀಸ್ ಒಮ್ಮೆ ಆನ್ಸರ್ ಮಾಡಿ ನೋಡಿ.
ಬರುತ್ತಾ ನೋಡಿ. ಯಾರು ಕೊಟ್ಟಿಲ್ಲ, ಯಾರು ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಕೊಡದೆ ಇರಬೇಡಿ, ಎಲ್ರಿಗೂ ಕೊಡಿ, ಎಲ್ರಿಗೂ ಕೊಡಿ. ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಎಲ್ರಿಗೂ ರಿಟರ್ನ್ ಕೊಡಿ. ಆದರೆ ನಾನು ಕೈಲಾಸದಲ್ಲಿ ಕಳೆದು ಹೋಗಿದ್ದೆ, ಹೆಲ್ಪ್ ಮಾಡಿ. ಎಲ್ಲಿ ಅಪ್ಪ ಕೈಲಾಸದಲ್ಲಿ? ನಾವು ಹೋಗೇ ಇಲ್ಲ ಕೈಲಾಸಕ್ಕೆ. ಸೂಪರ್ ಸಪೋರ್ಟ್ TV710 ಸಬ್ಸ್ಕ್ರೈಬ್ ಯುವರ್ ಚಾನಲ್ ನೀವು ಪ್ಲೀಸ್ ಚೆಕ್ ಅಂತಿದ್ದಾರೆ ನೋಡಿ. ಟ್ರೈನ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ, ಚೆಕ್ ಮಾಡಿ. ಪ್ರಾಚಿ ಅವರೇ, ನೀವು ಬೆಸ್ಟ್ ಅವರಿಗೆ ಗಿಫ್ಟ್ ಕೊಟ್ಟಿಲ್ಲಂತೆ, ಒಂದ್ಸರಿ ಚೆಕ್ ಮಾಡಿ, ಅನ್ಸಬ್ ಮಾಡಿ, ಗೊತ್ತಾಗುತ್ತೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಟ್ರೈನ್ ಬ್ರದರ್ ಯೋಗೀಶ್ ಅಣ್ಣ. ಮಂಗಲ ಪ್ರಭುದೇವರು ಐ ಆಲ್ ಪ್ಲೀಸ್ ಬಾಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ವೀಣಾ ಆರಾಧ್ಯ ಅವರು ಬಂದರು. ಐ ಸಿ ಸಾಯ್ ವೆಲ್ಕಮ್ ಸಿಸ್ ವೆಲ್ಕಮ್. ಇವತ್ತು ವೀಣಾ ಆರಾಧ್ಯ ಅವರೇ, ನಾನು ಬ್ಯುಸಿ ಇದ್ದೆ, ನನಗೆ ಇವತ್ತು ಜಾಯಿನ್ ಆಗಲಿಕ್ಕೆ ಆಗಿಲ್ಲ. ಯಾಕಂದರೆ ನನ್ನ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಓದಿಸುವುದು ನಂದು ಕೆಲಸ ಆಗಿದೆ. ಇವತ್ತು ನಾನು ಗಿಫ್ಟ್ ಕೂಡ ಮಾಡಿಲ್ಲ, ಗಿಫ್ಟ್ ಕೂಡ ಯಾರ ಹತ್ರ ತಗೊಂಡಿಲ್ಲ, ಓದದ್ದಕ್ಕೆ ಕೊಟ್ಟಿಲ್ಲ ಯಾರು, ಎಲ್ರಿಗೂ ಜಾಯಿನ್ ಆಗಿಲ್ಲ. ನಾಳೆ ಖಂಡಿತ ಜಾಯಿನ್ ಆಗ್ತೀನಿ ವೀನಸಿಸ್ ಅವರೇ. ಕಿಚನ್ ನಾಳೆ ಕೂಡ ಆಗಲ್ಲ ನನಗೆ, ಫ್ರೈಡೇವರೆಗೆ ಆಗ್ತೀನಿ, ಸ್ವಲ್ಪ ಮೆಸೇಜ್ ಆಗಿ ಹೋಗ್ತೀನಿ. ಆದರೆ ಫ್ರೈಡೇವರೆಗೆ ನನಗೆ ನನ್ನ ಮಗನಿಗೆ ಎಕ್ಸಾಮ್ ಇದೆ, ಲಾಸ್ಟ್ ಎಕ್ಸಾಮು. ಪ್ರಾಚಿಸ್ ಕಿಚನ್ ಗಿಫ್ಟ್ ರಿಟರ್ನ್ ಕೊಡಿ ಅಂತಿದ್ದಾರೆ ನೋಡಿ ಬೆಸ್ಟ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಸ್ಟ್ ಅವರ್. ಥ್ಯಾಂಕ್ ಯು ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್, ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಐ ಆಲ್ ಪ್ಲೀಸ್ ಕಮೆಂಟ್ ಹಾಕಿ ಅಂದಿದ್ದಾರೆ. ಅತ್ತೆ ಬಾಯಿ, ನನಗೆ ಹೋಗಲು ಅನುಮತಿ ಕೊಡಿ. ಅಕ್ಕು ಶತ್ರುಗಳ ಸೊಕ್ಕು ಮುರಿದು ಹೋಗಿ ಕಂಡಿಗೆ ಹಾಕೊಂಡು ಬರ್ತೀವಿ ನೋಡಿ. TV ಶೂ ಅವರೇ, ನೀವು ಹೋಗ್ಬಾರ್ದು, ಬಂದಾಗಿದೆ ಅಲ್ವಾ. ಈಗ ಬಸ್ ನಿಂತಿಲ್ಲ, ಡೈರೆಕ್ಟ್ ಹೋಗ್ತಿದೆ, ಈಗ ಹೋಗ್ಬಾರ್ದು. ಈಗ ಸೂಪರ್ ಸಪೋರ್ಟ್ ಅಂತ ಮೆಸೇಜ್ ಹಾಕಿ ಹೋಗ್ಬೇಕು, ಇಲ್ಲಾಂದ್ರೆ ಹೋಗ್ಲೇಬಾರ್ದು ಇಲ್ಲಿಂದ. ಸೂಪರ್ ಸಪೋರ್ಟ್ ಆಯಲ್ ಸೂಪರ್ ಸಪೋರ್ಟ್ ಅಂದಿದ್ದಾರೆ. ಪ್ರೀತಿ ಕುಮಾರ್ ಸೂಪರ್ ಸಪೋರ್ಟ್ ಅಂದಿದ್ದಾರೆ. ಬೆಸ್ಟ್ ಅವರು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನನಗೆ ಯಾರು ಕೂಡ ಲೈಕ್ ಕೊಟ್ಟಿಲ್ಲ, ಅದೇ ಬೇಜಾರು. ಲೈಕ್ ಕೊಟ್ಟಿಲ್ಲ ಅಲ್ವಾ, ಅದೇ ಬೇಜಾರು. ದುಡ್ಡು ಕೊಡ್ಬೇಕಾ ನಿಮಗೆ ಲೈಕಿಗೆ? ಲೈಕ್ ಕೊಡಿ ಅಲ್ವಾ. ಬೆಸ್ಟ್ ಅವರು ರಿಟರ್ನ್ ಮಾಡ್ತಿದ್ದೀನಿ ಅಂತಿದ್ದಾರೆ ನೋಡಿ. ಪ್ರಾಚಿ ಅವರೇ, ಒಂದ್ಸರಿ ಅನ್ಸಬ್ ಮಾಡಿ, ಅವರು ನೋಡ್ಲಿ, ಆಗ ನಿಮ್ದು ಅನ್ಸಬ್ ಆದ್ರೆ ನೀವು ಕೊಟ್ಟಿದ್ದೀರಿ ಅಂತ ಅರ್ಥ. ಇಲ್ಲ ಅಂದ್ರೆ ಅವರಿಗೆ ಬಂದಿದೆ, ಅವ್ರದ್ದು ಯಾರು ಕದ್ಕೊಂಡಿದ್ದಾರೆ ಅಂತ ಅರ್ಥ. ಆಯ್ತಾ ಸಿಸ್? ನಿಮ್ಗೂ ಟೆನ್ಷನ್ ಇಲ್ಲ, ಅವರಿಗೂ ಟೆನ್ಷನ್ ಇಲ್ಲ, ಏನೂ ಆಗಲಿ. ಹಾಯ್ ಆಲ್ ಪ್ಲೀಸ್ ಸಬ್ಬಾಗಿ ಅಂತಿದೆ. ಪ್ರೀತಿ ಕುಮಾರ್ ಪ್ರಾಚಿಸ್ ರಿಟರ್ನ್ ಮಾಡಿದ್ದೀರಾ ಮಂಗಲ? ಹಾಯ್ ಆಲ್ ಪ್ಲೀಸ್ ಸಬ್ಬಾಗಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಮಂಗಲ ಅವರಿಗೆ ಯಾರೆಲ್ಲ ಸಬ್ಬಾಗಿಲ್ಲ ಮಾಡಿ ಎಲ್ಲರೂ ಮಾಡಿ, ರಿಟರ್ನ್ ತಗೊಳ್ಳಿ, ರಿಟರ್ನ್ ಕೊಡಿ, ಅವರು ಕೊಡ್ತಾರೆ. ಎಲ್ರೂ ಬೆಳಿಬೇಕಲ್ವಾ, ಒಬ್ರೊಬ್ರು ಅಲ್ಲ, ಎಲ್ರಿಗೂ ಪಾಪ, ಎಲ್ರೂ ಕಷ್ಟಪಟ್ಟು ಬರ್ತಾರೆ, ಕೆಲಸ ಇದ್ದು ಎಲ್ಲ ಕೆಲಸ ಬಿಟ್ಟು ಬರ್ತಾರೆ. ಅವರಿಗೂ ಕೊಡಿ, ನೀವು ತಗೊಂಡು ಅವರಿಗೆ ಕೊಡಿ. ಆಲ್ ಪೀಸ್ ಚೆನ್ನಾಗಿದ್ದಾರೆ. ಮಂಗಲ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ, ಆಗಿ ಅವರು ರಿಟರ್ನ್ ಕೊಡ್ತಾರೆ. ಎಲ್ರೂ ಬೆಳಿಬೇಕಲ್ವಾ. ಥ್ಯಾಂಕ್ ಯು ವಾಯ್ಸ್ ಅಪ್ ಅವರು ಬಂದರು. ಹಾಯ್ ವಾಯ್ಸ್ ಅಪ್ ಅವರೇ, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ ವಾಯ್ಸ್ ಅಪ್ ಅವರೇ. ಹಾಯ್ ಹಾರ್ಟ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಊಟ ಸೀಸ್? ಊಟ ಆಗಿಲ್ಲ ಸೀಸ್, ಇನ್ನು ಆಗಬೇಕು, ಈಗ ಮಾಡಬೇಕಷ್ಟೇ. ಇವತ್ತು ಲೇಟ್ ಆಯಿತು, ತುಂಬ ಮೆಸೇಜ್ ಇತ್ತಲ್ಲ ಓದ್ಲಿಕ್ಕೆ, ಹಾಗೆ ಊಟ ಮಾಡಲಿಕ್ಕೆ ಆಗಿಲ್ಲ, ಈಗ ಮಾಡಬೇಕು. ಯಾರಿಗೂ ಬೇಜಾರಾಗಬಾರ್ದಂತ ಮೆಸೇಜ್ ಓದ್ತಾ ಇದ್ದೀನಿ. ಅತ್ತೆ ಹೀಗೆ ಅನ್ಬೇಡಿ, ಶತ್ರುಗಳು ನಿಮ್ಮ ಲೈವ್ನ ಮೇಲೆ ದಾಳಿ ಮಾಡಿದ್ದರೆ ಅದನ್ನು ತಡೆಯಲು ತಕ್ಷಣ ಹೊರಡಬೇಕು. ಅನುಮತಿ ಕೊಡಿ, ಹೊರಡುತ್ತೇನೆ. ಬೇಡ ಹೋಗ್ಲಿಕ್ಕೆಲ್ಲ, ಬಸ್ ನಿಂತಿಲ್ಲ, ಬಸ್ ನಿಂತ ಮೇಲೆ ಹೋಗಿ. TV17 ಅವರೇ, ಈಗ ಬಸ್ ಹೋಗ್ತಾ ಇದೆ. ಮಂಗಲಾ ಪ್ರಭುರಾಜ್ ಅವರು ಸೂಪರ್ ಸಪೋರ್ಟ್. ವಾಯ್ಸಪ್ ಅವರೇ, ಊಟ ಆಯ್ತಾ ನಿಮ್ದು? ಏನ್ ಸ್ಪೆಷಲ್ ಇವತ್ತು? ಒಂದು ಲೈಕ್ ಕೊಡಿ ವಾಯ್ಸಪ್ ಅವರೇ, ಒಂದು ಪ್ಲೀಸ್, ನಿಮ್ಮ ಕಡೆಯಿಂದ ಒಂದು ಲೈಕ್ ಬರಲಿ ನನಗೆ. ಒಂದು ಲೈಕ್ ಬರಲಿ, ಲೈಕ್ ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಒಂದು ಲೈಕ್ ಒಂದು ನಮಗೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಂಗಲ ಪ್ರಭುರಾಜ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್, ವಾಯ್ಸ್ ಸಪೋರ್ಟ್, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅತ್ತೆ ಅತ್ತೆ ಅರ್ಥ ಮಾಡಿ. ಇಲ್ಲ ಇಲ್ಲ ಇಲ್ಲ, ಬಸ್ ನಿಂತ ಮೇಲೇನೆ ಹೋಗ್ಬೇಕು. ಬಂದಿದ್ದಾಗಿದೆ, ಬಸ್ ನಿಲ್ಬೇಕಲ್ವಾ. ಡ್ರೈವರ್ಗೆ ಪುರ್ಸೊತ್ತಿಲ್ಲ ಈಗ ನಿಲ್ಲಿಕ್ಕೆ. ಹಾಯ್ ಪ್ಲೀಸ್ ನೋಡಿ ಯಾರೆಲ್ಲ ಮಂಗಳ ಅವರಿಗೆ ಸಪ್ಪಾಗಿಲ್ಲ ಆಗಿ ಅವ್ರಿಗೆ ರಿಟರ್ನ್ ಕೊಡ್ತಾರೆ ಆಗಿ. ಥ್ಯಾಂಕ್ ಯು ಸೋ ಮಚ್ ಮಂಗಲ್ ಬೆಸ್ಟ್ ಅವರು. ಥ್ಯಾಂಕ್ ಯು ಮಂಗಲ್ ಅವರೇ, ಥ್ಯಾಂಕ್ ಯು. ಐ ಆಲ್ ಪ್ಲೀಸ್ ಅಂತಿದ್ದಾರೆ ನೋಡಿ, ಕನೆಕ್ಟ್ ಆಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರು ಲೈಕ್ ಕೊಟ್ಟಿಲ್ಲ ಕೆಲವರು. ಥ್ಯಾಂಕ್ ಯು ಸೋ ಮಚ್. 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 TV 17 ಡನ್. ಗಿಫ್ಟ್ ರಿಟರ್ನ್ ಮಾಡಿ. TV 17 ಇದ್ದೀರಾ ನೋಡಿ. ವಾಯ್ಸಪ್ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಮಾಡಿ ಅವರಿಗೆ. ರಜಿತಾ ಅವರು ಬಂದರು. ಹಾಯ್ ರಜಿತಾ ಅವರೇ, ವೆಲ್ಕಮ್ ನಿಮಗೆ. ಒಂದು ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ರಜಿತಾ ಅವರೇ. ಥ್ಯಾಂಕ್ ಯು. ಲೇಟಾಗಿ ಬಂದ್ರಿ, ತುಂಬ ಗಿಫ್ಟ್ ಇತ್ತು ಇವತ್ತು. ಎಲ್ಲರೂ ಹೊಸಬ್ರು ಇದ್ದರು. ವಾಯ್ಸ್ ಅತ್ತೆ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. TV 17 ಮಂಗಲಾ ಪ್ರಭುರಾಜ್ ಅವರು ಮುಂಚೆನೆ ಕನೆಕ್ಟ್ ಆಗಿದ್ದೀನಿ, ನೀವು ಆಗಿಲ್ಲ ಅಂದರೆ ಆಗಿ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರಾಚೀಸ್ ಅವರು ರಜಿತಾ ಸಪೋರ್ಟ್ ಮಾಡಿ ಅಂದಿದ್ದಾರೆ. ಬೆಸ್ಟ್ ಅವರೇ, AJSCC ಇದ್ದಾರಾ, ಹೋದ್ರಾ? ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಾಚೀಸ್ ಕಿಚನ್ ವಿಡಿಯೋ ಕಮೆಂಟ್ ಯಾವುದು ಅಂತ ಕೊಟ್ಟಿಲ್ವ ಅವರು? ಇನ್ನೂ ಕೂಡ ಇದ್ದಾರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅವರಿಗೂ ಕೂಡ ಬೆಸ್ಟ್ ಅವರೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಂಗಲಾ ಪ್ರಭುರಾಜ್ ಅವರೇ, ಬೆಸ್ಟ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ರಜಿತಾ ಅವರು ಮಂಗಲಾ ಪ್ರಭುರಾಜ್ 120 ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರೇ, ನಾನು ರಿಟರ್ನ್ ಮಾಡಿದ್ದಾರಂತೆ ನೋಡಿ, ಚೆಕ್ ಮಾಡಿ. TV 17 ಅವರೇ, ಬಸ್ ನಿಂತಿಲ್ಲ, ಇನ್ನು ಹೋಗ್ಬಾರ್ದು. ಸಪೋರ್ಟ್ ಮೆಸೇಜ್ ಹಾಕ್ತಾ ಇರಿ. ಒಂದು 10 ಸಪೋರ್ಟ್ ಮೆಸೇಜ್ ಹಾಕಿದ್ರೆ ಹೋಗ್ಲಿಕ್ಕೆ ಬಿಡ್ತೀನಿ, ಇಲ್ಲಾಂದ್ರೆ ಇಲ್ಲ. ವಾಯ್ಸಪ್ ಅವರು ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವಾಯ್ಸಪ್ ಅವರೇ ರಿಟರ್ನ್ ಕೊಟ್ಟಂಗಿ. NR ಅವರು ಬಂದರು. ಹಾಯ್ NR ಅವರೇ, ವೆಲ್ಕಮ್ ನಿಮಗೆ. ಊಟ ಆಯ್ತಾ ನಿಮ್ಮದು? ಮಂಗಲ ಅವರು ರಜಿತಾ ಗಿಫ್ಟ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅತ್ತೆಗೆ ಜೈ. ಜೈ. ಸೂಪರ್ ಮೆಸೇಜ್ ಹಾಕಿ. TV 17 ಅವರೇ ಹಾಕಿ ಮೆಸೇಜ್, ಇಲ್ಲಾಂದರೆ ನಿಮ್ಮನ್ನು ಬಿಡಲ್ಲ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. NR ಅವರು NR ಬ್ಲಾಗ್ಸ್ ಡನ್. ತಿನ್ನಾರಾ? ಇಲ್ಲ ಇನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ NR ಬ್ಲಾಗ್ಸ್ ಅವರೇ. ಥ್ಯಾಂಕ್ ಯು. ವೆಲ್ಕಮ್ ನಿಮಗೆ. ಊಟ ಆಯ್ತಾ ನಿಮ್ಮದು? ಪ್ರಾಚೀಸ್ ಡನ್ ರಿಟರ್ನ್ ಮಾಡಿ ಕೊಡಿ ಅಂತಿದ್ದಾರೆ ವಾಯ್ಸಪ್ ಅವರು. TV 17 181 ಡನ್. ರಜಿತಾ ಅವರಿಗೆ ರಿಟರ್ನ್ ಕೊಡಿ.
ಕ್ಯೂಟ್ ಹೆಂಗಲ್ ಅವರು ಬಂದರು. ಹಾಯ್ ಹಾಯ್ ಗುಡ್ ಗಿಫ್ಟ್ ಮೀ ಆಲ್ ಅಂತಿದ್ದಾರೆ ನೋಡಿ. ನನಗೆ ಒಂದು ಲೈಕ್ ಕೊಡಿ ಕ್ಯೂಟ್ ಹೆಂಗಲ್ ಅವರೇ, ಒಂದು ಲೈಕ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಜಿತಾ ಸಿಸ್. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ರಜಿತಾ ಅವರು ಮಂಗಲ ಪ್ರಭುರಾಜ್ ರಿಟರ್ನ್ ಡನ್ ಅಂತಿದ್ದಾರೆ. ವಾಯ್ಸಪ್ ಅವರು ಓಕೆ ಥ್ಯಾಂಕ್ ಯು ಅಂತಿದ್ದಾರೆ ನೋಡಿ. ಸಬ್ಬಾಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಮಂಗಲ ಪ್ರಭುರಾಜ್ ಅವರು. ಕ್ಯೂಟ್ ಹೆಂಗಲ್ಲ ಅವರು ಇನ್ನೊಂದು ಬಂತಂದಿಲ್ಲ ಆಮೇಲೆ ಬರ್ಬೇಕು ದೇಮ್ಮ ಕಾರು ಎನ್ಆರ್ ಬ್ರೂ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಬರೇ ಕ್ಯೂಟ್ ಹೆಂಗಲ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕ್ಯೂಟ್ ಹೆಂಗಲ್ ಸಬ್ಬಾಗಿ ದೀನಿ ಅಂತಿದ್ದಾರೆ ಸೌಮ್ಯ ಅವರು. ಕ್ಯೂಟ್ ಹೆಂಗಲ್ ರಜಿತಾ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನೀವು ಸಪೋರ್ಟ್ ಮಾಡ್ತಾ ಇರಿ. ಈಗ ಬಂದೆ ನಾನು ಒಂದು 5 ನಿಮಿಷದಲ್ಲಿ ಇದ್ದೀನಿ. ಸಪೋರ್ಟ್ ಮಾಡ್ತೀರಿ, ಗಿಫ್ಟ್ ತಗೊಂಡು ಕೊಡಿ. ಆದರೆ TV 17 ಅವರೇ ಎಲ್ಲಿ ಹೋಗಬಾರ್ದು, ಬಸ್ ನಿಂತಿಲ್ಲ. ಯಾಕಂದರೆ ಕಾರುಂಡು 10 ಕಾರೇನು వచ్చు ಇದೆ ಕಾರದ ಬಿಚ್ಚು ಹೆಚ್ಚು ಕಾರದಿಂದ ಬಳ್ಳಿ ಮಗ ಅವ ಚಿನ್ ಯಾ ನೀರು ಪಡ್ತಿಪ್ಲೆ ಓಕೆ ಥ್ಯಾಂಕ್ ಯು ಅಂತಿದ್ದಾರೆ. ರಂಜಿತಾ ಅತ್ತೆಗೆ ಗಿಫ್ಟ್ ಡನ್. ವಾಯ್ಸಪ್ ಗಿಫ್ಟ್ ಡನ್ ಮಾಡಿ ಅಂತಿದ್ದಾರೆ, ರಿಟರ್ನ್ ಮಾಡಿ ಅಂತಿದ್ದಾರೆ ಕ್ಯೂಟ್ ಹೆಂಗಲ್ ಅವರು. ಅತ್ತೆಗೆ ಜೈ. ಅದೇ 10 ಗಿಫ್ಟ್ ಸಪೋರ್ಟು ಮೆಸೇಜ್ ಹಾಕಿದರೆ ಹೋಗ್ಲಿಕ್ಕೆ ಬಿಡ್ತೇನೆ, ಇಲ್ಲಾದರೆ ಬಿಡಲ್ಲ. ಶಿವ ಅವರಿಗೆ TV 17 ಅವರಿಗೆ ಬಿಡುವುದೇ ಇಲ್ಲ ನಾನು. ನಂದು ಊಟ ಆಯಿತು. TV 17 ಥ್ಯಾಂಕ್ ಯು ಅಂತಿದ್ದಾರೆ ರಜಿತಾ ಬ್ಲಾಗ್ಸ್ ಅವರು. ಕ್ಯೂಟ್ ಹೆಂಗಲ್ ಅವರು ಪ್ರಾಚಿ ಅವರೇ ಗಿಫ್ಟ್ ಕೊಡಿ ಅಂತಿದ್ದಾರೆ. ರಜಿತಾ ಅವರು ಕ್ಯೂಟ್ ಹೆಂಗಲ್ 220 ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ನೋಡಿ. ಸೌಮ್ಯ ಅಶೋಕ್ ಅವರು ವಾಟ್ಸಪ್ ಅವರೇ ಕೊಟ್ಟಿದ್ದೀನಿ ಓಕೆ ಅಂತಿದ್ದಾರೆ. ಪ್ರಾಚಿ ಅವರು ಕ್ಯೂಟ್ ಹೆಂಗಲ್ ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಕ್ಯೂಟ್ ಓಕೆ ಅಂತಿದ್ದಾರೆ. ಏನಾಯ್ತು ಮಗ, ಚೇತಿನೇನೆಲ್ಲ ಮಾಡಿ ನಕ್ಕೊಳ್ಳೋದಿಲ್ಲ ನೀರು ಬರಲಿ. ಥ್ಯಾಂಕ್ ಯು ಸೋ ಮಚ್. ಕ್ಯೂಟ್ ಅವರೇ ಮೊದಲೇ ಕೊಟ್ಟಿದ್ದೇನೆ ಅಂತಿದ್ದಾರೆ ನೋಡಿ. ಹೆಂಗಲ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಕ್ಯೂಟ್ ಅತ್ತೆ ಹಾಯ್ ಅಂತಿದ್ದಾರೆ TV 17 ಅವರು.
ಇದ್ದೀರಾ? ನಂದು ಹೆದರಿಕೆ ಇದೆ ಹಾಗಾದರೆ TV17 ಅವರಿಗೆ ನಂದು ಹೆದರಿಕೆ ಇದೆ ಅತ್ತೆದ್ದು ಅಲ್ವಾ? ಬಸ್ ನಿಂತ ಮೇಲೇ ಹೋಗಬೇಕು, ಸಪೋರ್ಟ್ ಅಂತ ಹಾಕಿ ಹೋಗಬೇಕು, ಮತ್ತೆ ಹೋಗಿಬೇಕಾದ್ರೆ ನಾನು ಬೇಡ ಅನ್ನಲ್ಲ, ಈಗ ಹೋಗಲೇಬಾರ್ದು. TV17 ನನಗೆ ರಿಟರ್ನ್ ಕೊಟ್ರಾ ಅಂತಿದ್ದಾರೆ. ಅತ್ತೆಗೆ ಜೈ. ಹಾಂ, ಅದೇ ಮೆಸೇಜ್ ಹಾಕಿ, ಒಂದು 20 ಹಾಕಿ, ಅತ್ತೆಗೆ ಜೈ ಅಂತ. ನಮಸ್ಕಾರ ಅಂತಿದ್ದಾರೆ. ಕಂಟೆಂಟ್ ಸರ್ಕಲ್ ಅಣ್ಣ ಬಂದರು ನೋಡಿ, ಬತ್ತೇರು ಉಣಸ ಮಲ್ತು ಬರ್ತಾರೆ ಅಣ್ಣ ಈರು. ಉಂಡು ಬರ್ತಾರೆ ಎನ್ನ ಮನಸಾಂಡಿತ್ತೆ. ಅಕ್ಕ ಏಜೆಸ್ ಅಕ್ಕ ಲೈವ್ ಇನ್ನೂ 6 ಮಿನಿಟ್ ಇದೆ ಅಷ್ಟೇ. ಹೌದಾ, 6 ಮಿನಿಟ್ ಇದೆ ಅಂತ? ಓಕೆ. ಇದ್ದಾರಾ ಅಲ್ಲಿ ಜನ ಇದ್ದಾರಾ? ಓಕೆ. ಸೂಪರ್ ಸಪೋರ್ಟ್ ಕಂಟೆಂಟ್ ಸರ್ಕಲ್ ಬ್ಯೂಟಿಫುಲ್. ಅವರಿಗೂ ಕೂಡ ಸಪೋರ್ಟ್ ಮಾಡಿ ಬೆಸ್ಟ್ ಅವರೇ. ಆನ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಂಗಣ್ಣ ಯಾರದಪ್ಪ ರಂಗಣ್ಣ ಬಂದ್ರಾ? ಎಲ್ಲಿದ್ದಾರೆ ರಂಗಣ್ಣ ಬಂದಿಲ್ಲ. ಕಂಟೆಂಟ್ ಅಣ್ಣ ಬಂದರು ನಮ್ಮದು. ಮೀನು ತಿಂದ್ರಾ? ಮೀನಿಲ್ಲ ಇವತ್ತು ವೆಜ್ ಊಟ ಇವತ್ತು. ಹಾಗೆ ಮೀನು ಯಾವ ಕಡೆ ಎಷ್ಟೊತ್ತರೂ ತಿನ್ನಲ್ಲ ನಾನು. ಸಂಡೇ ಇಲ್ಲಾಂದರೆ ಫ್ರೈಡೇ, ಇಲ್ಲಾಂದರೆ ಬುಧವಾರ, 3 ಟೈಮ್ ತಿಂತೀನಿ ಮೀನು, ಇಲ್ಲಾಂದರೆ ಚಿಕನ್. ಆದರೆ ವಿಡಿಯೋ ಮಾತ್ರ ಒಮ್ಮೆಲೆ ಬರುತ್ತೆ. ಅದು ನಾವು ಮೀನು ತಂದರೆ ಒಮ್ಮೆಲೆ ಒಂದು ತುಂಬ ತರ್ತೀವಿ, ಫ್ರಿಜ್ಜಲ್ಲಿ ಸ್ವಲ್ಪ ಇಡ್ತೀವಿ. ಕ್ಯೂಟ್ ಎಂಗಲ್ ಲೈಕ್ ಡನ್, ನೀವು ರಿಟರ್ನ್ ಮಾಡಿ ಅಂತಿದ್ದಾರೆ. ಗ್ರೇಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಂಗಣ್ಣ ಬಂದರು. ರಾಮ್ ಅಂತರು. ರಂಗಣ್ಣ ಒಂದು ಮೆಸೇಜ್ ಆಗಿ ಓಡಿ ಹೋಗ್ತಾರೆ. ರಂಗಣ್ಣ ಒಂದು ಲೈಕ್ ಕೊಡಿ. ರಂಗಣ್ಣ ಒಂದು ಲೈಕ್. ರಮ್ಯ ಅತ್ತೆ ಮಿಸ್ಸಿಂಗ್. ರಮ್ಯ ಅತ್ತೆದ್ದು ಮಗು ಅಲ್ತೆ ಇತ್ತು ಅಂತೆ, ಅದಕ್ಕೆ ಹೋದ್ರು ಅವರು. ಬ್ಯೂಟಿಫುಲ್ ವರ್ಕ್ ಅಂತಿದ್ದಾರೆ. ಕಂಟೆಂಟ್ ಸರ್ಕಲ್ ಸೂಪರ್ ಕೂಲ್ ಅಂತಿದ್ದಾರೆ. ಗಿಫ್ಟ್ ಡನ್ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಅವರು. ಗ್ರೇಟ್ ಜಾಬ್ ಅಂತಿದ್ದಾರೆ ನಮ್ಮ ಅಣ್ಣ ಅವರು. 17 ಲೈಕ್ ಇದೆ. 3 ಜನ ಇದ್ದಾರೆ ಅಷ್ಟೇ. ತೊಂದರೆ ಇಲ್ಲ, ಅಷ್ಟಾಗಿದೆ ಅಲ್ವಾ, ತೊಂದರೆ ಇಲ್ಲ. ನೀವು ಹೋಗಿ ಅವರಿಗೆ ಸಪೋರ್ಟ್ ಮಾಡಿ, ಏಜೆಸ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಅಂತಿದ್ದಾರೆ. ಪ್ರಾಚೀಸ್ ಕಿಚನ್ ಅವರು. ಕ್ಯೂಟ್ ಎಂಗಲ್ ನನಗೂ ಕೂಡ ಮಾಡಿ ಬೆಸ್ಟ್ ಅವರೇ, ಅವರಿಗೂ ಕೂಡ ಮಾಡಿ. ಮಂಗಲ ಡನ್ ಅಂತಿದ್ದಾರೆ. ಬೆಸ್ಟ್ ಅವರೇ, ನೀವು ವಿಡಿಯೋ ಹಾಕಿದ್ದೀರ ಇವತ್ತು? ಥ್ಯಾಂಕ್ ಯು ಸೋ ಮಚ್. ಸಿಗಡಿ ಮೀನು 1 kg ಫ್ರೀ ಅತ್ತೆಗೆ. ಕೊಟ್ಟರೆ ಫ್ರೀಯಾಗಿ ತಿಂತೀನಿ, ನನಗೆ ತುಂಬ ಇಷ್ಟ. ಸೂಪರ್ ಕೂಲ್ ಅಂತಿದ್ದಾರೆ. ಸೂಪರ್ ಕೂಲ್. ಎಲ್ಲ ಫ್ರೀ ಕೊಟ್ಟು ನನಗೆ ಮತ್ತೆ ಆಗಲ್ಲ ಅಲ್ವಾ. ಜಯರಾಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಂಗಲ ಪ್ರಭುರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್. ಕಂಟ್ರಿ ಸರ್ಕಲ್ ಅವರು. ಶ್ರೀಕೃಷ್ಣ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಮಕೃಷ್ಣ ಅಂತಿದ್ದಾರೆ. ಕಂಟೆಂಟ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಕ್ಯೂಟ್ ಎಂಗಲ್ ಕಂಟೆಂಟ್ ಸರ್ಕಲ್ ಅವರೇ ನಿಮಗೆ ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. ವೆರಿ ಗುಡ್ ಮಾರ್ನಿಂಗ್. ಯಾವಾಗದ್ದು ಗುಡ್ ಮಾರ್ನಿಂಗ್? ಈಗ 11:30 ಆಯಿತು, 12:30 ಆಗಿಲ್ಲ. ಬರುಡೆ ಯಾಂಬತ್ತು ಚೋಚೋಡೆ ಪೊಯ್ ಚೋಚು ನಾನು ವಿಡಿಯೋಡುಲ್ಲೆ ಇದು ಮಂಪಂದು ಚೋಚೋಡು ಅವೇ ಬಂಗಾರ ಅವೇ ಬಂಗಾರ ಅಮ್ಮನ ಎನ್ನುಂಡೆ ಅಮ್ಮನ ಬತ್ತತೆ ಎನ್ನೊಚ್ಚು ಅತ್ತೆಗೆ ಆಫ್ ಸಿಗಡಿ ಮೀನು ಫ್ರೈ ಆಫ್ ಫುಲ್ ಬೇಕು. ರಮ್ಯಾ ಅತ್ತೆ ಅಂತಿದ್ದಾರೆ. ಕ್ಯೂಟ್ ವಿಡಿಯೋಗೆ ಒಂದು ಕಮೆಂಟ್ ಹಾಕಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ನೋಡಿ. ಅತ್ತೆಗೆ ತಲೆ ಇಲ್ಲ, ನನಗೆ ತಲೆ ಇದೆ, ನಿಮಗೆ ತಲೆ ಇಲ್ಲ. TV17 ನಿಮಗೆ ತಲೆ ಇಲ್ಲ, TV17 ಅಂತ ಇಟ್ಕೊಂಡಿದ್ದೀರಿ, TV9 ಅಂತ ಇಟ್ಕೊಳ್ಬೇಕಿತ್ತು. ಪ್ಲೀಸ್ ಲಾಂಗ್ ವಿಡಿಯೋ ಕಮೆಂಟ್ ಹಾಕಿ, ಬೇಗ ಬರುತ್ತದೆ. ಹೌದು ನೋಡಿ. ಕ್ಯೂಟ್ ಎಂಗಲ್ ಅವರೇ ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ ನಮ್ಮ ಕಂಟೆಂಟ್ ಬ್ರದರಿಗೆ.
ರಜಿತಾ ಅವರು ಆನ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಎಸ್ ಅಕ್ಕ ಲೈವ್ 2 ಮಿನಿಟ್ ಇದೆ ಅಕ್ಕ ಅಷ್ಟೇ, ಹೌದಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಬೆಸ್ಟ್ ತಮ್ಮ ಅವರು. ಇವತ್ತು ನಿನ್ನೆ ಬೇಗ ಎಂಡ್ ಮಾಡಿದರು ಎಸ್ ಅವರು. ಆಯ್ತೆ ಕಥೆನಾ? ಹಾಗಾದರೆ ತಲೆ ಇಲ್ಲಂದರೆ ಕಥೆನಾ? ಹಾಗಾದರೆ ತಲೆ ಇಲ್ಲ. ನನಗೆ ತಲೆ ಇದೆ, TV 17 ಅವರಿಗೆ ಇಲ್ಲ. ಬೆಸ್ಟ್ ಸೂಪರ್ ಸಪೋರ್ಟ್. TV 17 ಅವರು ಆಗ ಹೋಗ್ತೀನಿ ಅಂದರು. ಬಸ್ ಟಿಕೆಟ್ ಫ್ರೀ ಅಂದರು. ಅದಕ್ಕೆ ಬಸ್ ನಿಂತಿಲ್ಲ, ನೀವು ಇರಿ, ಬಸ್ ನಿಂತ ಮೇಲೆ ಹೋಗ್ಬೇಕಂದೆ ನಾನು. ಹೋದ್ರಾನ ಈಗ ಹೋಗಿರ್ಬೋದು ಅವರು. ಇಲ್ಲಪ್ಪ, ಅವ್ರು ಇಲ್ಲ ಇಲ್ಲಿ. ಬನ್ನಿ ಜನರೇ, ಹೋದ್ರಿ ಆಮೇಲೆ ಹೋಗಿದ್ರು. ಯಾವ ಕಡೆ ಹೋದ್ರಿ? ಬಂದು ಸಪೋರ್ಟ್ ಮಾಡಿ ಅಲ್ವಾ. ಬನ್ನಿ ಹೋದರೆ ಒಮ್ಮೆಲೆ ಹೋದ್ರು ನೋಡಿ. ಕ್ಯೂಟ್ ಆ್ಯಂಗಲ್ ಇದ್ದಾರೆ. ಕಂಟೆಂಟ್ ಗಿಫ್ಟ್ ಅಂತಿದ್ದಾರೆ ನೋಡಿ. ಗಿಫ್ಟ್ ಕೊಡಬೇಕಂತ ಇದ್ದಾರೆ. ತಲೆ ಇದೆ. TV 9 ಇಟ್ಟರೆ ಗಿಫ್ಟ್ ಜಾಸ್ತಿ ಆಗುತ್ತೆ, ಅದಕ್ಕೆ TV 17. ಹೌದಾ? TV 9 ಇಟ್ಟರೆ ಗಿಫ್ಟ್ ಜಾಸ್ತಿ ಆದರೆ ಒಳ್ಳೇದಲ್ವಾ? TV ಎಲ್ಲ TV 9 ನ್ಯೂಸ್ ಇರುತ್ತೆ ಅದರಲ್ಲಿ. ಲೈಫ್ ವಿತ್ ರಂಜು ಅವರು ಬಂದರು. ಆಯ್ ಈಗ ಬಂದರು. ಯಾಕೆ ಲೇಟ್ ಆಯಿತು ರಂಜು ಅವರೇ? ಬನ್ನಿ ರಂಜು ಅವರೇ. TV 17 ಕ್ಯೂಟ್ ಅತ್ತೆಗೆ ಜೈ ಅಂತಿದ್ದಾರೆ. ಜೈ ಅಲಿಯಾ ಜೈ. ಥ್ಯಾಂಕ್ ಯು ಸೋ ಮಚ್. ಕ್ಯೂಟ್ ಎಂಗಲ್ ರಿಟರ್ನ್ ಡನ್ ಅಂತಿದ್ದಾರೆ. ಕಂಟೆಂಟ್ ಸರ್ಕಲ್ ಬ್ರದರ್ ಅವರು ನೋಡಿ ಕೊಟ್ಟರು. ಕ್ಯೂಟ್ ಎಂಗಲ್ ಅವರೇ ಬೆಸ್ಟ್ ತಮ್ಮ ಇದ್ದಾನೆ. ಎಲ್ಲರೂ ಬನ್ನಿ ಬೆಳೆದಿಂಗುಲ ಅಕ್ಕ ಮತ್ತು ಎಜೆಸ್ ಅಕ್ಕನಿಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಎಜೆಸ್ ಅಕ್ಕ ಲೈವ್ ಎಂಡ್ ಆಯಿತು. ಹೌದಾ? ಎಂಡ್ ಆಯ್ತಾ? ಅವ್ರದ್ದು ಮಗು ಇದೆ ಅಲ್ವಾ ಸಂದು, ಅದಕ್ಕೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಂಜು ಅತ್ತೆ ಹಾಯ್ ಅಂತಿದ್ದಾರೆ. TV 17 ಅವರು ರಂಜು ಅತ್ತೆಗೆ ಹಾಯ್ ಅಂತಿದ್ದಾರೆ. ಕಂಟೆಂಟ್ ಅನ್ನದಾದ ಸ್ಪೆಷಲಿನಿ ಒಣಸುಕು. ಹೌದು, ನಾನು ಪಕ್ಕದ ಮನೆಯಲ್ಲಿ ಇದ್ದೆ. ಹೌದಾ? ಏಜೆಸ್ ಅವರಲ್ಲಿದ್ದೀರಾ? ಪಕ್ಕದ ಮನೆ ಏಜೆಸ್ ಅವರು ಈಗ ಬರ್ಬೋದು ಬಂದರೆ. ಅತ್ತೆಗೆ ಆಫ್ ಎಗ್ ಬೋಂಡ ಅಂತಿದ್ದಾರೆ. ಏಜೆಸ್ ಅವರಿಗೆ ಹತ್ತಿರ ಹೋಗಿದ್ದೀರಾ? ಲೈಫ್ ವಿತ್ ರಂಜು ಅವರೇ, ಅವರು ನನ್ನ ತಂಗಿ. ಹೋಗಿ ಸಪೋರ್ಟ್ ಮಾಡಿ. ಅತ್ತೆಯ ಹೌದಂತೆ, ಅತ್ತೆ ತಿಳಿಯು. KS ನಿಮ್ಮ ಹಕ್ಕು, ನಕ್ಕು ಬಿಡಿ. ಬಾಚಿಕೊಳ್ಳುವ ಮುತ್ತುಗಳನ್ನು ನಿನ್ನ ತುಟಿಗಳಲ್ಲಿ ಎಲ್ಲ ಸಮುದ್ರ. ಅಯ್ಯೋ ಅಪ್ಪ ದೇವ, ಇದು ಯಾರಪ್ಪ ಪರಮಾತ್ಮ? ಹೆಂಗ್ರಿ ಇದೆಲ್ಲ ಅಂತಿದ್ದಾರೆ. ಹೌದು ಮಾರ್ರೆ, ಅವರು ನನ್ನ ಸಿಸ್ ಏಜೆಸ್ ಅವರು, ನನ್ನ ಓನ್ ಸಿಸ್. ಆನ್ ಸಪೋರ್ಟ್, ಅವರಿಗೂ ಸಪೋರ್ಟ್ ಮಾಡಿದ್ರಿ ನನಗೂ ಖುಷಿ. ನಿಮ್ಮದು ಸುಮ್ಮನೆ ಟೈಮ್ ಅಲ್ಲ ಮಾರ್ರೆ, ನಿಮ್ಮದು ಸೇಮ್ ಟೈಮ್ ಅಲ್ಲ ಮಾರ್ರೆ. ಹೌದು, ನಮ್ಮದು ಸೇಮ್ ಟೈಮ್ ಇರುತ್ತೆ. ಭಾವನಿ ಅವರು ಬಂದರು. ಆಯ್ ಭಾವನಿ ಆಯ್ ನಿಮಗೆ. ಅತ್ತೆಗೆ ಬಾನೂರು ಕುರಿ ಫ್ರೀ. ನನಗೆ ಕುರಿ ತಿನ್ನಲ್ಲ ನಾನು, ಅದೆಲ್ಲ ತಿನ್ನಲ್ಲ, ಮಟನ್ ಎಲ್ಲ ತಿನ್ನಲ್ಲ ನಾನು ಒಳ್ಳೆ ಇದು ಚಿಕನ್ ಫಿಶ್. ಅಣ್ಣ ಅಂದ್ರಲ್ವಾಗ ನೋಡಿ ಕಂಟೆಂಟ್ ಅನ್ನ ಫಿಶ್ ಮೀನು ತಿಂದ್ರಾ ಅಂತ. ಹೌದು, ಮೀನು ನನಗೆ ಫಿಶ್ ಅಂದರೆ ಇಷ್ಟ. ನೋಡಿ ಯಾರೆಲ್ಲ ಬಂದ್ರಿ ನನಗೊಂದು ಲೈಕನ್ನು ಕೊಡಿ ಅಲ್ಲಿ ಹೋಗಿ, ಆಯಿತಾ? ಬಾನ್ವಿ ಅಲ್ಲ ಭಾವನಿಯವರೇ ಒಂದು ಲೈಕ್ ಕೊಡಿ. ಮತ್ತೆ ಇವರು ಲೈಫ್ ವಿತ್ ರಂಜು ಅವರೇ ಒಂದು ಲೈಕನ್ನು ಕೊಡಿ ನನಗೆ, ಆಯಿತಾ? ಆಗ ಗಿಫ್ಟ್ ತುಂಬ ಇತ್ತು, ನೀವು ಈಗ ಬಂದ್ರಿ. ತೊಂದರೆ ಇಲ್ಲ, ಅವರು ಅಲ್ಲಿ ಸಪೋರ್ಟ್ ಇದ್ರಲ್ವಾ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಲೈಫ್ ವಿತ್ ರಂಜು ಸಪೋರ್ಟ್ ಮಾಡಿ ಅಂತಿದ್ದಾರೆ. ಪ್ರಾಚಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವಸುಜಯ ಮಲೆನಾಡು ಅವರು ಬಂದರು. ಲೈಕ್ ಡನ್ ಅಂತಿದ್ದಾರೆ. ವಸುಜಯ ಅಕ್ಕ, ನಿಮ್ಮದು ಲೈವ್ ಇವತ್ತು ಇರಲಿಲ್ವಾ? ಬೆಳಿಗ್ಗೆ ಬಂದಿದ್ದೇನೆ, ಯಾರು ನನ್ನ ಮೆಸೇಜ್ ಓದಲೇ ಇಲ್ಲ, ನನಗೆ ಬೇಜಾರಾಯಿತು. ಬೆಳಿಗ್ಗೆ ಮಾರ್ನಿಂಗ್ ಯಾರೋ ನೀವೇ ಓದಿದ್ದಾ? ನನ್ನ ಮೆಸೇಜ್ ಓದಲಿಲ್ಲ ಯಾರು. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ನಿಮ್ದು, ಅದಕ್ಕೆ ಬಂದಿದ್ದೇನೆ. ಹೌದು, ನಾನು ವಸುಜಯ ಮಲೆನಾಡು ಅವರಿಗೆ ಬಂದಿದ್ದು. ಕ್ಯೂಟ್ 17 ಏನಾಯಿತು ಮಾರ್ರೆ ಅಂತಿದ್ದಾರೆ. ವಸುಜಯ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬನ್ನಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಾನ್ವಿ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ಭಾವಾನಿ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಹಾಗೆ ಅವರು ಕೂಡ ರಿಟರ್ನ್ ಕೊಡ್ತಾರೆ. ಊಟ ಆಯ್ತಾ? ಆಯಿತು ಸಿಸ್. ಆಯ್ತಕ್ಕ, ನಿಮ್ದು ಆಯ್ತಾ? ಲೈಫ್ ಇದು ಕೊಟ್ಟೆ 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 ಅಂತಿದ್ದಾರೆ. ಕೊಡಿ ಕೊಡಿ ಕೊಡಿ. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ನಮ್ಮದು ಬೆಸ್ಟ್ ತಮ್ಮನನ್ನು. ವಸುಜಯ ಹಾಯ್ ಹಾಯ್, ವೆಲ್ಕಮ್ ಅಕ್ಕ, ವೆಲ್ಕಮ್. ನಿಮಗೆ ಊಟ ಆಯ್ತಾ ನಿಮ್ಮದು? ಫ್ರೀ ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ. ಬೆಸ್ಟ್ ಅವರು ಫ್ರೀ ಕೊಡ್ತಾರಂತೆ ನೋಡಿ. ಪ್ರಾಚಿ ಅವರೇ ಒಂದು ಲಾಂಗ್ ವಿಡಿಯೋಗೆ ಕಮೆಂಟ್ ಮಾಡಿ ಮಾರ್ರೆ ಅಂತಿದ್ದಾರೆ ನೋಡಿ. ಪ್ರಾಚಿ ಅವರೇ ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ. ಭಾವನಿ 34 ಡನ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಭಾವನಿ ಅವರೇ ಇದ್ದೀರಾ? ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ರಜಿತಾ ಬ್ಲಾಗ್ಸ್ ಅವರು, ಅವರಿಗೆ ರಿಟರ್ನ್ ಕೊಡಿ. ಸೂಪರ್ ಸೂಪರ್ ಬೆಸ್ಟ್ ತಮ್ಮ, ಸೂಪರ್ ಸೂಪರ್. ನಾನೇ ಓದಿದ್ದು, ನಿಮ್ಮ ಮೆಸೇಜ್ ಕಾಣಿಸ್ತಿಲ್ಲ ನನಗೆ. ಹೌದಾ, ನಾನು ಎಷ್ಟು ಮೆಸೇಜ್ ಮಾಡಿದೆ ಸಿಸ್, ನನಗೆ ಏನು ಬೇಜಾರಾಯಿತು. ಯಾಕೆ ನನ್ನ ಮೆಸೇಜ್ ಕಾಣಿಸ್ತಾ ಇಲ್ಲ? ಏನೋ ಆಗಿರಬೇಕಾಗಾದ್ರೆ. ಸಂಜೆ ನಿಮ್ಮದು ಇರಲಿಲ್ವಾ? ನಾನು ಅಂದ್ಕೊಂಡೆ ನನ್ನ ಮೆಸೇಜ್ ಯಾಕೆ ಓದಿಲ್ಲಪ್ಪ ದೇವರೇ ಅಂತ ಅಂದ್ಕೊಂಡೆ ನಾನು. ಇಲ್ಲ ಅಂದರೆ ಆಯ್ ಬೆಳದಿಂಗಳ ಸಿಸ್ ಬಂದರು ನೋಡಿ ಅಂತಿದ್ರಿ, ತುಂಬ ಖುಷಿ ಆಗ್ತಿತ್ತು. ಬೆಳಿಗ್ಗೆ 6:30ಗೆ ನನ್ನ ಲೈವ್ ಇದೆ, ಸಾಧ್ಯವಾದರೆ ಬಂದು ಸಪೋರ್ಟ್ ಮಾಡಿ. ಓಕೆ ಬರ್ತೀನಿ ಅಕ್ಕ. ಇವತ್ತು ಬಂದಿದ್ದೆ ಬೆಳಿಗ್ಗೆ 6 ಗಂಟೆಗೆ ನಾನು. ಸಪೋರ್ಟ್ ಸಂಜೆ ಮಾಡಲ್ವಾ ನೀವು? ಸಂಜೆ ರಾತ್ರಿ ನೈಟ್ ಇದ್ದಿಲ್ವಾ ನಿಮ್ಮದು? ಸಂಜೆದ್ದು 5 ಗಂಟೆದ್ದು. ಸೂಪರ್ ಸಪೋರ್ಟ್ ಪ್ರಾಚಿ ಲೈಫ್ ಇದು. ರಂಜು ಸಪೋರ್ಟ್ ಮಾಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಕಂಟೆಂಟ್ ವೆರಿ ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಭಾವನಿ ಅತ್ತೆ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನಾನು ಕೊಟ್ಟೆ ವಸುಜಯ ಅವರು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಥ್ಯಾಂಕ್ ಯು. ಕ್ಯೂಟ್ ಅವರು ಥ್ಯಾಂಕ್ ಯು. ಕಂಟೆಂಟ್ ಕ್ಯೂಟ್ ಡನ್ ನಮಸ್ತೆ ಅಂತಿದ್ದಾರೆ. ನಮ್ಮನೆಗೆ ಬಂದು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಖಂಡಿತ ಕೊಡ್ತಾರಂತೆ ವಸುಜಯ ಅವರು. ಲೈಫ್ ಆಫ್ ರಂಜ್ ಅವರು 24 ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವಸುಜಯ ಅವರು, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಾನು ಮೆಸೇಜ್ ಹಾಕ್ತೇನೆ ವಸುಜಯ ಅವರೇ ನಿಮಗೆ. ನೀವು ನನಗೆ ಒಂದು ವೇಳೆ ನಂದು ಮೆಸೇಜ್ ಕಾಣಿಸ್ತಿಲ್ಲ ಅಂದರೆ ನನಗೆ ನಿಮ್ಮದು ಮೆಸೇಜ್ ಅಲ್ಲಿ ಬ್ಲೂ ಕೊಡಿ. ಓ ಆಯ್ತಣ್ಣ. ಇಲ್ಲಾಂದರೆ ಇವತ್ತು ಬೆಳಿಗ್ಗೆ ಅಷ್ಟು ಮೆಸೇಜ್ ಹಾಕಿದ್ದೆ ನಾನು. ಭಾವನಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಭಾವನಿ ಅವರೇ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ರಜಿತಾ ಬ್ಲಾಗ್ಸ್ ಅವ್ರ ಭಾವನಿ ಸಿಸ್ಟರ್ ಪ್ಲೀಸ್ ಅಂತಿದ್ದಾರೆ. ವಸುಜಯ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅಕ್ಕ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪಕ್ಕ ಅವರು ಬಂದರು. ಆಯ್ ವೆಲ್ಕಮ್ ನಿಮಗೆ ಭಯ್ಯ, ವೆಲ್ಕಮ್. ಖಾನ ಹೋಗೇ ಅಕ್ಕ. ಸಂಜೆ ಮಾಡ್ತಾ ಇಲ್ಲ, ಇನ್ನೊಂದು 10 ದಿನ ಸಾಯಂಕಾಲ ಮಾಡಲ್ಲ, ಬೆಳಿಗ್ಗೆ ಮಾತ್ರ ಮಾಡ್ತೀನಿ. ಹೌದಾ, ನಾನು ನೋಡಿದೆ ಸಾಯಂಕಾಲ ಇರಲಿಲ್ಲ, ಅದಕ್ಕೆ ಕೇಳಿದೆ ನಿಮ್ಮ ಹತ್ರ ನಾನು. ಪಕ್ಕ ಅವ್ರು ಲೈಕ್ ಡನ್ ಅಂತಿದ್ದಾರೆ. ಲೈಫ್ ಇದ್ ರಂಜು ಸಪೋರ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ. ವಸುಜಯ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓ ಸಿಸ್ ಅಕ್ಕ, ನಿಮ್ಮದು 6 ಗಂಟೆಯಿಂದ ಎಷ್ಟು ಗಂಟೆ ತನಕ ಇದೆ ಮಾರ್ನಿಂಗ್? ಕಮೆಂಟ್ ಮರ್ಲು ಉಂಡ ನಮಕ್ ದಾಯಿಗೆ ಕಂಟೆಂಟನ್ನು ದಾಯಿಗೆ ಮರಳು ಉಂಡ ನಮಕ್. ಭಾವನಿ ನೆಟ್ವರ್ಕ್ ಪ್ರಾಬ್ಲಮ್, ಸ್ವಲ್ಪ ಕಮೆಂಟ್ ನೋಡಿ ಶೂರ್ ಮಾಡ್ತೀನಿ, ಸ್ವಲ್ಪ ಲೇಟ್ ಆಗ್ಬೋದು ಅಂತಿದ್ದಾರೆ ನೋಡಿ. ಅವರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಅಂತ, ಏನು ನೆಟ್ವರ್ಕ್ ಪ್ರಾಬ್ಲಮ್ ಅಂತೆ. ಕಮೆಂಟ್ ನೋಡಿ ಅವ್ರು ಹಾಕ್ತಾರಂತೆ ಭಾವನಿಯವರು. ಗಿಫ್ಟ್ ಮೀ ರಿಟರ್ನ್ ಯು ಅಂತಿದ್ದಾರೆ. ಅಬೀಸ್ ಕಿಚನ್ ಅವರು ಆಯ್ ಅಂತಿದ್ದಾರೆ. ಎಲ್ಲೆಲ್ಲ ಗಿಫ್ಟ್ ಲೈಕ್ ಕೊಟ್ಟಿಲ್ಲ, ಒಂದು ಲೈಕ್ ಕೊಡಿ. ನಾನು ಇವತ್ತು 6 ಗಂಟೆಗೆ ಮಾಡಲಿಲ್ಲ, 7 ಗಂಟೆಗೆ ಆಗೋಗಿತ್ತು. ಹೌದಾ? ಓಹೋ. ಜಯ ಅತ್ತೆ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಊಟ ಆಯ್ತಾ ಸಿಸ್ಟರ್? ಊಟ ಆಯಿತು ಅಬೀಸ್ ಅವರೇ, ನಿಮ್ದು ಆಯಿತಾ? ಲೈಫ್ ಆಫ್ ರಂಜ್ ಅವರು 204 ಡನ್ ಅಂತಿದ್ದಾರೆ. ಮಲಗಾನಗೆ ನಾಳೆ ಎಕ್ಸಾಮ್ ಇದೆ, ಸಂಜೆ ಮಾಡಿಲ್ಲ, ಬೆಳಿಗ್ಗೆ ಮಾತ್ರ ಮಾಡ್ತಿದ್ದೀನಿ. ಓಕೆ. ಸೂಪರ್ ಸಪೋರ್ಟ್ ಅಲ್ಲದೆ ರಜಿತಾ ಅವರು. ಭಾವನಿ ಗಿಫ್ಟೆಡ್ ಪ್ಲೀಸ್ ಅಂತಿದ್ದಾರೆ ನೋಡಿ. ರಜಿತಾ ಅವರೇ, ಅವರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತೆ. ಅವರು ಗಿಫ್ಟ್ ಕೊಡ್ತಾರಂತೆ ರಿಟರ್ನ್, ಸ್ವಲ್ಪ ಲೇಟ್ ಆಗ್ಬೋದು ಅಂತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಭಾವನಿ ಸಿಸ್ಟರ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಭಾವನಿ ಇದ್ದಾರಾ? ಭಾವನಿ ಕಮೆಂಟ್ ಮಾಡಿ ಕಮೆಂಟ್ ನೋಡಿ ಮಾಡ್ತೇನೆ. ಕಮೆಂಟ್ ಮಾಡಿ ಮಾಡ್ತಾರಂತೆ. 8:30 ತನಕ ಇರ್ತೀನಿ. ಹೌದಾ? ಓಕೆ ಸಿಸ್, ಬರ್ತೇನೆ. ಸ್ವಲ್ಪ ಆದರೂ ಸಪೋರ್ಟ್ ಮಾಡಿ ಹೋಗ್ತೀನಿ ನಾನು. ಬರ್ತೀನಿ.
ಪಾವನಿ ಸಿಸ್ಟರ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಯಾರಾದರೂ ಇದ್ದರೆ ಜಾಯಿನ್ ಆಗಿ, ಲಾಂಗ್ ವಿಡಿಯೋ ಕಮೆಂಟ್ ಜಾಯಿನ್ ಆಗಿ ಕೊಡ್ತೇನೆ ಅಂತಿದ್ದಾರೆ. ಭಾವನಿ ಸಿಸ್ಟರ್ ಇಜ್ಜಿ ಆಯಿ ಅಂತಿದ್ದಾರೆ. ಅಭಿಸ್ ಅವರು, ಭಾವನಿ ಅವರೇ ನಿಮಗೆ ತುಂಬ ಗಿಫ್ಟ್ ಉಂಟು ನೋಡಿ, ನೀವು ರಿಟರ್ನ್ ಕೊಡಿ ನೋಡಿ, ನೆಟ್ವರ್ಕ್ ಇದ್ದಲ್ಲಿಗೆ ಬಂದು ಕೊಡಿ. ಸೂಪರ್ 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 ಲೈಫ್ ಇದು. ರಂಜಿತಾ ಅವರೇ ಡನ್ ಅಂತಿದ್ದಾರೆ. ರಜಿತಾ ಡನ್ ನೋಡಿ. ಲೈಫ್ ಇದು ರಂಜು ಅವರು. ವಸುಜಯ್ ಅವರು ಸೂಪರ್ ಸಪೋರ್ಟ್. ಲೈಫ್ ಇದು ರಂಜು ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು 5 ನಿಮಿಷ ರೆಸ್ಟ್ ತಗೊಳ್ತೀನಿ, ನೀವು ಗಿಫ್ಟ್ ಕೊಡಿ ತಗೊಂಡು. ಓಕೆ, ನಾನೀಗ ಬರ್ತೀನಿ. ಸ್ವಲ್ಪ ಒಂದು 5-10 ನಿಮಿಷ. ಮಲ್ಕು ಬೇಡ ಮಗು. ನನ್ನ ಮಗ ಎದ್ದ. ಎಲ್ಲ ಶುಕ್ರವಾರ ಮಾತ್ರ ಹೋದಾರೆ ಅಪ್ಪ ಕಿಂಚವೇ ఒక గొబ్బునది ఇంచా గొబ్బు నేనా అమ్మ ಒಂದು ಐ ಲವ್ ಇಲ್ಲ ಒಪ್ಪುತ್ತಾರಮ್ಮ ಮುತ್ತು ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ರಜಿತಾ ಅವರು ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೋದರು, ನಾನು ಹೋದೆ ಅಂತ ಎಲ್ಲರೂ ಹೋದರು. ಉಮಿಲುಂಡ ಉಮಿಲು ಅತ್ತೆಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು TV17 ಅವರೇ. ನನಗೊಂದು ರೆಸ್ಪೆಕ್ಟ್ ಕೊಟ್ಟು ಇದ್ದೀರಲ್ವಾ, ಅದಕ್ಕೆ ತುಂಬ ಥ್ಯಾಂಕ್ಸು. ನೀವು ಇದ್ದೀರಲ್ವಾ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಬೆಸ್ಟ್ ಅವರಿಗೂ ಥ್ಯಾಂಕ್ ಯು. ವಾಯ್ಸಪ್ ಅವರಿಗೆ, ಬೆಸ್ಟ್ ಅವರಿಗೆ, ಎವ್ರಿಡೇ ಅನ್ಕಟ್ ಅವರಿಗೆ, ಮತ್ತು ಮಂಗಾಲ ಪ್ರಭುರಾಜ್ ಅವರಿಗೆ, ಮತ್ತು ಯಾರು, ಮತ್ತು ರಜಿತಾ ಬ್ಲಾಗ್ಸ್ ಅವರಿಗೆ, ಮತ್ತು ಬೆಸ್ಟ್ ಅವರು, ರಂಗನಾಯಕ್ ಅವರು, ಮತ್ತು ಸೂಪರ್ ಸಪೋರ್ಟ್ ಇದ್ದಾರೆ ಎಲ್ಲರೂ. ಯಾರು ಲೈಫ್ ಇದ್ದು ಖುಷಿ ಅವರು, ಮತ್ತು ವಸುಜಯ ಮಲೆನಾಡು ಅವರಿಗೆ, ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದ. ನಿಮಗೆ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಬಾನ್ವಿ TV17 ಗಿಫ್ಟ್ ಬಂದಿಲ್ಲ ಅಂತಿದ್ದಾರೆ ನೋಡಿ. TV17 ನಿಮ್ಮದು ಗಿಫ್ಟ್ ಬಂದಿಲ್ಲ ಅಂತೆ. ಮಲ್ಟಿ ಅವರು ಬಂದರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಥ್ಯಾಂಕ್ ಯು ಮಲ್ಟಿ. ಥ್ಯಾಂಕ್ ಯು ಬೆಸ್ಟ್. ಥ್ಯಾಂಕ್ ಯು ಮಲ್ಟಿ. ನೋಡಿ TV17 ಅವರೇ ಗಿಫ್ಟ್ ಬಂದಿಲ್ಲ ಅಂತೆ ನೋಡಿ. ಬಾನ್ವಿ ಅವರಿಗೆ ಪ್ಲೀಸ್ ಚೆಕ್ ಮಾಡಿ ಕೊಡಿ. ಸೂಪರ್ ಸಪೋರ್ಟ್ ರಚಿತಾ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಮಲ್ಟಿ ಅವರು ಬಂದರು ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ ಮಲ್ಟಿ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ರಚಿತಾ ಅವರು. ಭಾವನಿ ಸಿಸ್ಟರ್ ರಿಟರ್ನ್ ಗಿಫ್ಟ್ ಪ್ಲೀಸ್. ಭಾವನಿ ಅವರೇ ನೋಡಿ, ಇಲ್ಲಿ ರಜಿತಾ ಅವರಿಗೆ ಕೊಡಿ. ರಜಿತಾ ಡನ್ ಅಂತಿದ್ದಾರೆ. ಭಾವನಿ ಅವರು ನೋಡಿ, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಭಾವನಿ ಅತ್ತೆಗೆ ಗಿಫ್ಟ್ ಡನ್ ಬಂದಿಲ್ಲಂತೆ ಭಾವನಿ ಅವರಿಗೆ ನೋಡಿ. TV17 ಕೊಟ್ಟು ಸಹಕರಿಸಿ. ಮೆಸೇಜ್ ಹಾಕದೆ ಗಿಫ್ಟ್ ಬರುವುದಿಲ್ಲ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಹೆಣ್ಮಕ್ಳು ಸ್ಟ್ರಾಂಗ್ ಗುರು. ಸ್ಟ್ರಾಂಗ್ ಯಾವಾಗಲೂ ಹೆಣ್ಮಕ್ಳು ಇರಲೇಬೇಕು. ಇಲ್ಲ ಅಂದರೆ ಹೆಣ್ಮಕ್ಳು ಸ್ಟ್ರಾಂಗ್ ಇಲ್ಲ ಅಂದರೆ ತುಂಬಾ ಕಷ್ಟ ಇದೆ. ಎಲ್ಲರೂ ಏನಾದರೂ ಒಂದು ಮಾತಾಡ್ತಾರೆ, ಮತ್ತು ನಾವು ಸ್ಟ್ರಾಂಗೇ. ಅತ್ತೆಗೆ ಜೈ. ಅತ್ತೇನೋ ಹಾಕಿದೆ. ಸೂಪರ್. ಓ ಥ್ಯಾಂಕ್ ಯು. ಪ್ಲೀಸ್ ಗಿಫ್ಟ್ ರಿಟರ್ನ್ ಮಾಡಿದ್ದೇನೆ ಅಂತಿದ್ದಾರೆ ನೋಡಿ. ಪ್ರಾಚಿ ಅವರೇ ನಿಮಗೆ ಗಿಫ್ಟ್ ರಿಟರ್ನ್ ಮಾಡಿದ್ದಾರೆ. ಒಂದು ಮಾತು ಎಲ್ರಿಗೂ, ಯಾರು ಅನ್ಸಬ್ ಮಾಡಬೇಡಿ. ಎಲ್ಲರೂ ಗಿಫ್ಟ್ ಕೊಟ್ಟು ಅನ್ಸಬ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಲ್ಟಿವರ್ಸಸ್ ನಿಮ್ಮ ವಿಡಿಯೋಗೆ ಕಮೆಂಟ್, ಗಿಫ್ಟ್, ಲೈಕ್
ಗಿಫ್ಟು ಎಲ್ಲ ಕೊಟ್ಟಿದ್ದೇನೆ ನೋಡಿ ಅಂತಿದ್ದಾರೆ. ಗಂಡು ಮಕ್ಕಳು ಮೇಷ್ಟ್ರು ಗುರು. ಹೌದಾ, ಗೊತ್ತಿಲ್ಲ ನನಗೆ. ಭಾವನಿ ನಾನು ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ. ಭಾವನಿಯವರು ಕೊಟ್ಟಿದ್ದಾರೆ ನಿಮಗೆ, ಆಯಿತಾ ಪ್ರಾಚಿಯವರೇ. ಅತ್ತೆಗೆ ಬಸ್ಸು ಬಂತು. ಇಲ್ಲ ಬಸ್ ಬರಲಿಲ್ಲ. ನಾನಿವತ್ತು ಎಷ್ಟು ಜನ ಇದ್ದಾರೆ ಅಷ್ಟು ಹೊತ್ತು ಮುಟ್ಟ ಮಾಡ್ತೇನೆ. ಮತ್ತೆ ಹೋದರೆ ಎಲ್ಲರೂ ಹೋದ್ಮೇಲೆ ನಾನು ಹೋಗೋದು. ನಾನಾಗಿ ಕಟ್ ಮಾಡಿ ಹೋಗೋದಿಲ್ಲ. ಬೆಳಿಗ್ಗೆ ತನಕ ಆದರೂ ಪರವಾಗಿಲ್ಲ. ಅತ್ತೆ ಓ ಅಂತ. ಪ್ರಾಚಿ ನಿಮಗೆ ನಿಮ್ಮ ಥ್ಯಾಂಕ್ ಯು ಕಮೆಂಟ್ ಬಂತು ಅಂತಿದ್ದಾರೆ. ಆಯ್ ಸಿಸ್ಟರ್, MK ಮನೆಯವರು ಬಂದರು. ಆಯ್ ವೆಲ್ಕಮ್ MK ಮನೆಯವರೇ. ನಿಮಗೆ ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್? ರಜಿತಾ ಒಂದು ಲೈಕ್ ಕೊಡಿ MK ಮನೆಯವರೇ. ಸಪೋರ್ಟಲ್ಲಿದ್ದಾರೆ ರಜಿತಾ ಸಿಸ್ ಅವರು. ಲೈಫ್ ಇದ್ರಂಜ್ ಅವರು. ಹಂಗೆ ನನ್ನ ಲಾಂಗ್ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಪ್ಲೀಸ್. ಹಾಗೆ ಒಂದು ಅವರ ಲಾಂಗ್ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಪ್ರಾಚಿ ಅವರೇ. ಅದು ಲೆಸ್ ಆಗ್ತದೆ. ನನ್ನ ಒಂದು 2 ಲೆಸ್ ಆಗಿದೆ ಮಾರ್ರೆ. ನೋಡಿ ಪ್ರಾಚಿ ಅವರೇ, ಅವರಿಗೆ ಲಾಂಗ್ ವಿಡಿಯೋಗೆ ಹಾಕಿ. ನೀವು ಶಾರ್ಟ್ ವಿಡಿಯೋಗೆ ಹಾಕಿದರೆ ಲೆಸ್ ಆಗುತ್ತೆ. ಹೌದು ಆಯಿತು ಸಿಸ್ಟರ್, ನಿಮ್ಮದು ನಂದು ಆಯಿತು MK ಮನೆಯವರೇ. ನಮಗೆ ಊಟ ಇವಾಗ ಆಗಿದ್ದಷ್ಟೇ. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ MK ಮನೆಯವರೇ. $50 ಸೆಂಚುರಿ ಹೊಡಿಯೋಕ್ಕೆ ಅಷ್ಟೇ ಅತ್ತೆಗೆ. ಹೌದಾ, 6 ಕಮ್ಮಿ ಇದೆ, 6 ಕೊಟ್ಟಿಲ್ಲ. ಇಲ್ಲಾದರೆ 50 ಆಗ್ತಿತ್ತು. ಹಾಯ್ ರಂಜು ಅಂತಿದ್ದಾರೆ MK ಮನೆಯವರು. ಎನರ್ಜಿ ಹೋಯಿತು ನಂದು. MK ಮನೆಯ ಹಾಯ್ ಅಂತಿದ್ದಾರೆ. ಭಾವನಿಯವರು ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ಟು ಸಪೋರ್ಟ್ ಮೈ ಡಾಟಾ ಫಿನಿಶ್ಡ್ ವೆರಿ ಶೋ. ಟುಮಾರೋ ಐ ವಿಲ್ ರಿಟರ್ನ್ ಯುವರ್ ಗಿಫ್ಟ್. ಪ್ಲೀಸ್ ಕಮೆಂಟ್. ನೋಡಿ, ಅವರು ಎಲ್ರಿಗೆ ಅವ್ರದ್ದು ಡಾಟಾ ಸ್ಲೋ ಇದೆ ಅಂತೆ. ಅವರಿಗೆ ಕಮೆಂಟ್ ಹಾಕಿ, ಯಾರೆಲ್ಲ ಕನೆಕ್ಟ್ ಆಗಿದ್ದೀರಾ ಅವರಿಗೆ ರಿಟರ್ನ್ ಮಾಡ್ತಾರಂತೆ ಅವರು. ಹೌದು ಮಾಡ್ತಾರೆ ಅವರು ಬಾಣ್ವಿಯವರು ಮಾಡ್ತಾರೆ. ನಮಗೆ ಗೊತ್ತುಂಟು ಅವ್ರು ಮಾಡ್ತಾರೆ. ನೀವು ಕನೆಕ್ಟ್ ಆಗಿ ಅವ್ರು ಕೊಡ್ತಾರೆ. ನಾಳೆ ನಿಮ್ಮದು ಲೆಸ್ ಆಗಲ್ಲ ಕೊಟ್ಟರು. ಅವರು ಮಾಡ್ತಾರೆ. ಮಾಡೋದಿದ್ದರೆ ನಾಳೆ ಅವರು ಬರ್ತಾರೆ. ಅವರನ್ನು ನಿಲ್ಲಿಸುವ. ಎಲ್ಲಿ ಹೋದ್ರಿ ಅಂತ. MK ಮನೆಯವರು ಕನೆಕ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಲ್ಟಿವರ್ ಸೂಪರ್. ಅತ್ತೆಗೆ ಜೈ ಜೈ ಜೈ. ಥ್ಯಾಂಕ್ ಯು. ನನಗೆ ಕಮೆಂಟ್ ಮಾಡಿದ್ದೀರಾ ಎಂತ? ಯಾರು? ಲೈಫ್ ಇದ್ದು ರಂಜು ಅವರೇ. ಸೂಪರ್ ಸಪೋರ್ಟ್. ರೀಚಾರ್ಜ್ ಮಾಡಿಸಿ ಅತ್ತೆ ಅಂತಿದ್ದಾರೆ. ಇವಾಗ 12 ಗಂಟೆಗೆ ಎಲ್ಲಿಂದ ರೀಚಾರ್ಜ್ ಮಾಡಿಸೋದು ಅವರು? ಸೂಪರ್ ಸಪೋರ್ಟ್ ವಿಸ್ತಾರ್ ಸೂಪರ್ ಸಪೋರ್ಟ್. ಅತ್ತೆಗೆ ಆಪ್ ಖಾಲಿ ಪಲಾವ್ ನಾನು ತಿನ್ನಲ್ಲ. ಪಲಾವು ಗಿಲಾವು ಅದೆಲ್ಲ ಏನಾಗಲ್ಲ ನನಗೆ. ತಿನ್ನೋದೇ ಇಲ್ಲ ನಾನು ಒನ್ಲಿ ಫಿಶ್ ಮತ್ತು ವೆಜ್. ಲೈಫ್ ಇದು ರಂಜು ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. 45 ಆಯಿತು. ಯಾರೋ ಬಂದರು, ನನಗೆ ಒಂದು ಕೊಟ್ಟು ಹೋದರು ಲೈಕ್. MK ಮನೆಯವರು ಗಿಫ್ಟ್ ಡನ್. ರಜಿತಾ ಅವರೇ ಗಿಫ್ಟ್ ಡನ್ ಅಂತೆ MK ಮನೆಯವರು. ನೋಡಿ, ತಿನ್ನಿ ಪರವಾಗಿಲ್ಲ. ನಾನು ತಿನ್ನಲ್ಲಪ್ಪ ಅದೆಲ್ಲ. ನಾನು ತಿಂದರೆ ಏನು ತಿನ್ನೋದು ಗೊತ್ತುಂಟಾ? ಮೀನು ತಿಂತೀನಿ, ಮತ್ತು ಚಿಕನ್ ತಿಂತೀನಿ, ಮತ್ತು ರೈಸ್ ಊಟ. ಸೂಪರ್. ಚಿಕನ್ ಕೂಡ ಹೆಚ್ಚಾಗಿ ತಿನ್ನಲ್ಲ ನಾನು ತಿನ್ನೋದು ಹೆಚ್ಚು ಮೀನು. ಮೀನು ಅಂದರೆ ತುಂಬ ಇಷ್ಟ ನನಗೆ, ಯಾಕಂತ ಗೊತ್ತಿಲ್ಲ. ಮಲ್ಟಿಯವರು ನಂದು ಅಂತಿದ್ದಾರೆ. ಅಲ್ಲಿ ಪಕ್ಕೆ ಮೈತೆ ಬಾಬು ಅಂಚೆ ನಿಪ್ಪಾಡು ಪಾತೆ ರುಚಿ. ಒಂದು ನಿಮಿಷ ಇರಿ, ನೀವು ಮಾತಾಡ್ತೇ ಇರಿ. ಬಂದೆ, ಮಾತಾಡಿ ಎಲ್ಲರೂ. ನಾನು ಬಂದೆ. ನಿನ್ನ ಮಗ ಚುಚ್ಚು ಕರ್ದಿಯಾ? ನಿನ್ನ ಚೋಟ ಭೀಮಾ ಚುಚ್ಚು ಕರ್ದಿಯಾ? ಚೋಟ ಭೀಮಾ ಸ್ವಲ್ಪ ಕರ್ತೀವಿ ಮಾಡಿದ್ದಾನೆ. ಎಲ್ಲ ಪ್ಯಾಂಟು
ನಾನು ಛೋಟಾ ಭೀಮ ಇದ್ದಾನೆ ನಂದು ಒಬ್ಬ ಛೋಟಾ ಭೀಮ. ಏನಾಯ್ತಾ ಎಕ್ಸ್ಪೈರ್ಡ್ ಆಯ್ತಾ ಮೊಬೈಲು ತಾ ಅಯ್ಯೋ ಏನು ಓದ್ತದ. ಥ್ಯಾಂಕ್ ಯು ಸೋ ಮಚ್. ರಜಿತಾ ಕಮೆಂಟ್ ಹಾಕಿಲ್ಲ. ರಜಿತಾ ಅವರಿಗೆ ಕಮೆಂಟ್ ಹಾಕಿಲ್ಲ ಅಂತೆ. ಲೈಫ್ ಇದು ರಂಜು ಅವರಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ಮಲ್ಟಿ ಅವರು ಥ್ಯಾಂಕ್ ಯು ಸೋ ಮಚ್. ನಂದು ಕಮೆಂಟ್ ಬಂದಿಲ್ವಾ? ಪ್ರಾಚಿ ಕಮೆಂಟ್ ಪ್ಲೀಸ್. ಪ್ರಾಚಿ ಅವರೇ ಕಮೆಂಟ್ ಹಾಕಿ ಪ್ಲೀಸ್ ಅವರಿಗೆ. ಅತ್ತೆ ನಿಮ್ಮ ಮಗು ಮಲಗಿದ್ನಾ? ಎಬ್ಬಿಸಿ. ಇಲ್ಲಪ್ಪ ಅವನು ಮಲಗಿದ್ದಾನೆ. ಛೋಟಾ ಭೀಮ ಮಲಗಿದ್ದಾನೆ, ಬಿಗ್ ಭೀಮ ಎದ್ದಿದ್ದಾನೆ. ಗಿಫ್ಟ್ ಡನ್ ಅಂತೆ. ಯಾರಿಗೆ? ಕ್ರಿಯೇಟರ್ ಅವರಿಗೆ. ಯಾರದು ಅವರು? ಬೆಸ್ಟ್ ಅವರೇ, ನಿಮಗೆ ಗಿಫ್ಟ್ ಡನ್ ಅಂತೆ. MK ಮನೆಯವರು. ನೋಡಿ ನೀವು ಮಾತಾಡ್ತಾ ಇರಿ, ನಾವು ಬಂದೆ. ನನ್ನ ಮಗ ಎದ್ದ, ಸ್ವಲ್ಪ ಬಂದೆ. ನೀವು ಮಾತಾಡ್ತಾನೆ ಇರಿ, ನಾನಿದ್ದೀನಿ. ಮತ್ತೆ ಆಮೇಲೆ ನಾನು ಲೈವ್ ಕಟ್ ಮಾಡ್ತೀನಿ. ಯಾರಿಗೆಲ್ಲ ಗಿಫ್ಟ್ ಬಂದಿದೆ ಎಲ್ಲ ನೋಡಿ ಇದ್ದೀನಿ, ನಾನು ಬರ್ತೀನಿ. ಅವನಿಗೆ ಬೇಡಪ್ಪ, ಅವನು ಚಿಕ್ಕ ಮಗು ನಂದು, ನನ್ನ ಚಿಕ್ಕ ಭೀಮ. ಅವನು ಬಸ್ಸಲ್ಲಿ, ನಾವು ಬಸ್ ಫ್ರೀ ಮಾಡಲಿಕ್ಕೆ ನಾವು ಕರ್ನಾಟಕದಲ್ಲಿ ಇಲ್ಲ ಬ್ರದರ್. ನಾವು ಕರ್ನಾಟಕದಲ್ಲಿ ಇಲ್ಲ, ನಾವಿರುವುದು ಬೇರೆ ಕಡೆ. ಕರ್ನಾಟಕದಲ್ಲಿ ಇಲ್ಲ ನಾವು ಬಸ್ ಫ್ರೀ ಮಾಡಲಿಕ್ಕೆ. ಕರ್ನಾಟಕದಲ್ಲಿ ಬಸ್ ಫ್ರೀ, ನಮ್ಮ ಕಡೆ ಬಸ್ ಫ್ರೀ ಇಲ್ಲ. ಬೆಸ್ಟ್ ಅವರೇ ನೋಡಿ, MK ಮನೆಯವರಿಗೆ ಗಿಫ್ಟ್ ಕೊಡಿ. MK ಮನೆಯವರೇ ಒಂದು ಮೆಸೇಜ್ ಹಾಕಿ ಅವರಿಗೆ. ಮತ್ತೆ ಎಲ್ಲಿದ್ದೀರಾ? ಬರ್ತೀನಿ ನೋಡಿ. ಬಂದೆ TV17 ಅವರೇ. ಅತ್ತೆ ಇದ್ದಾರೆ. MK ಮನೆ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ನನಗೆ 2 ಹುಡುಗರು. ನನ್ನ ಛೋಟಾ ಭೀಮ ಎದ್ದ, ಅದಕ್ಕೆ ಸ್ವಲ್ಪ ಹೋಗುವಂತ ಬಂದೆ. ನನ್ನ ಛೋಟಾ ಭೀಮ ಇದ್ದಲ್ಲಿ. ಶಾರ್ಟ್ ನೋಡಿ ಕಮೆಂಟ್ ಹಾಕಿದ್ದೇನೆ ಅಂತಿದ್ದಾರೆ ನೋಡಿ. ಸುಬ್ರಹ್ಮಣ್ಯ ವಿ ಅವರು ಲೈಫ್ ಗಿಫ್ಟ್ ಡನ್ ರಿಟರ್ನ್ ಮೀ ಅಂತಿದ್ದಾರೆ. ಸುಬ್ರಹ್ಮಣ್ಯ ವಿ ಅವರು ಸರ್ ಬಂದರು ನೋಡಿ. ಸುಬ್ರಹ್ಮಣ್ಯ ಸರ್ ಅವರು. ಅತ್ತೆ ನಿಮ್ಮ ಊರು ಯಾವುದು? ನಂದು ಊರು ಉಡುಪಿ, ನಾನು ಇರುವುದು ಮುಂಬೈ. ಆಲ್ರೆಡಿ MK ಮನೆ ಗಿಫ್ಟ್ ಕೊಟ್ಟೆ ಅಂತಿದ್ದಾರೆ ನೋಡಿ. MK ಮನೆಯವರಿಗೆ ಕೊಟ್ಟಿದ್ದಾರಂತೆ ಅವರು. ಶಾರ್ಟ್ ಬೇಡ ಮಾರ್ರೆ, ಲಾಂಗ್ ವಿಡಿಯೋಗೆ ಹಾಕಿ ಅಂತಿದ್ದಾರೆ. MK ಮನೆಯವರೇ, ನೀವು ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ, ಇಲ್ಲಾಂದರೆ ಲೆಸ್ ಆಗುತ್ತೆ, ನಿಮಗೂ ಕೂಡ ವೇಸ್ಟ್, ಅವರಿಗೂ ಕೂಡ ವೇಸ್ಟ್ ಆಗುತ್ತೆ. ಹಾಕಿ, ಲಾಂಗ್ ಹಾಕಿ ಆಯಿತಾ? ಅವ್ರಿಗೆ ಗೊತ್ತಿಲ್ಲ ಏನು, ಹಾಗೆ ಹಾಕಿದ್ರು ಅವರು. ಹಾಕಿ ಇಲ್ಲ MK ಮನೆಯವರೇ. ಕೊಟ್ಟಿದ್ದೇನೆ ಅಂತಿದ್ದಾರೆ ನೋಡಿ. ಆಲ್ ನನಗೆ ಮಾತ್ರ ಹಿಂಗೆ ಅಲ್ಲ, ನನಗೆ ಮಾತ್ರ ಹೀಗೆ. TV17 ಯಾಕೆ ನಿಮಗೆ? ಅಂತಿದ್ದಾರೆ. ಸುಬ್ರಹ್ಮಣ್ಯ ಅವರು ಬಂದರು. ಲಾಂಗ್ ವಿಡಿಯೋ ಕಮೆಂಟ್ ಅಂತಿದ್ದಾರೆ ಸುಬ್ರಹ್ಮಣ್ಯ ವಿ ಸರ್ ಅವರು. ನೋಡಿ, ಲೈಫ್ ಇದ್ದು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ಸುಬ್ರಹ್ಮಣ್ಯ ವಿ ಅವರು. ನೋಡಿ, ಚೆಕ್ ಮಾಡಿ ಅವರಿಗೆ. MK ಮನೆ 315 ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಅತ್ತೆಗೆ ಆಪ್ ಚಿತ್ರಾನ್ನ. ನಾನು ಊಟ ಮಾಡಿದ್ದೇನೆ ಈಗ.
ಸೋಯಾಬೀನ್ ಇತ್ತು ಇವತ್ತು. 17 ಡನ್. TV 17 ಡನ್ ನೋಡಿ. ಅಬೀಸ್ ಕಿಚನ್ ಅವರು 188 ಡನ್. ಕೊಡಿ ವಾಪಸ್. ನೋಡಿ ನೀವು ಮಾತಾಡ್ತೀರಿ, ನಾವು ಬಂದೆ, ಎಲ್ಲರೂ ಮಾತಾಡ್ತೀರಿ, ಬಂದೆ. ಸಾರಿ ಮೆಸೇಜ್ ಓದಿಲ್ಲ ಅಂತ ಇದು ಮಾಡಬೇಡಿ. ದೀಪಾಸ್ ಡೈಲಿ ಡಿಶ್ ಬ್ಲಾಗ್ಸ್ ಅವರು ಬಂದರು. ವೆಲ್ಕಮ್. ಒಂದು ಲೈಕ್ ಕೊಡಿ, ಅಲ್ಲಿಗೆ ಹೋಗಿ. ಎಷ್ಟಾಯಿತು ಟೈಮ್ ಎಷ್ಟಾಯಿತು? ಓಯ್ಯೋ ದೇವ, ನಾನು ಬಂದು ಮಾಡ್ತೀನಿ ಇವತ್ತು. ನನಗೆ ಗೊತ್ತಿಲ್ಲ 12 ಆಗಿದ್ದು. ಅಯ್ಯೋ ದೇವ. MK ಮನೆ ರಿಟರ್ನ್ ಅಂತ ಆನಂದ್ ಪಾಟೀಲ್ ಅವರು ಬಂದರು. ಹಾಯ್ ವೆಲ್ಕಮ್. ಆನಂದ್ ಪಾಟೀಲ್ ಅವರೇ, ನಿಮಗೆ ವೆಲ್ಕಮ್. ಬಾಯ್ ಅತ್ತೆ, ಟಾಟಾ ಅಂತೆ. ಬಾಯ್. ಥ್ಯಾಂಕ್ ಯು ಸೋ ಮಚ್ TV 17 ಅವರೇ, ಇಷ್ಟರವರೆಗೆ ಸಪೋರ್ಟ್ ಮಾಡಿದಾಗೆ ತುಂಬುರದ ಧನ್ಯವಾದ ನನ್ನ ಕಡೆಯಿಂದ. ಒಂದು ತಮ್ಮನಾಗಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದ ನಿಮಗೆ. ಚೇಚಿಲ್ಲೇ ಚಾರ್ಜ್ ಇದ್ದೀವಿ, ಚೋಚಿಲ್ಲವೇ? ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. MK ಮನೆ ರಿಟರ್ನ್ ಮೀ ಅಂತಿದ್ದಾರೆ. MK ಮನೆಯವರೇ ನೋಡಿ. ಹೌದಾ? ಎಲ್ಲಿ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿದ್ರಿ, ರಿಟರ್ನ್ ಸಿಗುತ್ತೆ ಅಂತಿದ್ದಾರೆ ಆನಂದ್ ಪಾಟೀಲ್ ಅವರು. ನೋಡಿ, ನಂದು ಮಾರ್ನಿಂಗ್ 10:30ಗೆ ಇದೇ ಲೈವ್, ಎಲ್ಲರೂ ಬಂದು ಜಾಯಿನ್ ಆಗಿ. ಸುಬ್ರಹ್ಮಣ್ಯ ಸರ್ ಅವರು MK ಮನೆ ರಿಟರ್ನ್ ಮೀ ಅಂತಿದ್ದಾರೆ. ಸುಬ್ರಹ್ಮಣ್ಯ ಸರ್ MK ಮನೆ ಇದ್ದೀರಾ? MK ಮನೆ ಅವರು ಇದ್ದೀರಾ? ಸುಬ್ರಹ್ಮಣ್ಯ ಸರ್ಗೆ ರಿಟರ್ನ್ ಕೊಡಿ. ಆನ್ ಸಪೋರ್ಟ್ ಅಲ್ಲಿದೆ. ರಜಿತ್ ಅವರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜೋಕತ್ತೆ, ಹೌದಾ? ಥ್ಯಾಂಕ್ ಯು. ಸುಬ್ರಹ್ಮಣ್ಯ ಅವರೇ ಡನ್ ಅಂತಿದ್ದಾರೆ. ಲೈಫ್ ಇದ್ ರಂಜು ಅವರು. ಏಜಸ್ ಭಾವ ಲೈವಿಗೆ ಬಂದು ಬೆಳದಿಂಗಳು ಭಾವ ಯಾವಾಗ ಬರುವುದು? ಅವ್ರು ಬಂದು ಬರಲಿಲ್ಲ ಇವತ್ತು, ಏನಂತ ಗೊತ್ತಿಲ್ಲ. ಇವರು ಬ್ಯುಸಿ ಇದ್ದಾರಂತ, ಏನು ಅಂಗಡಿಯಲ್ಲಿ ಬ್ಯುಸಿ ಇದ್ದಾರಂತ. ಇಲ್ಲಾಂದರೆ ಯಶು ಸನ್ ಬ್ಲಾಗ್ಸ್ ಉಂಟಲ್ವಾ, ಅದು ಅವ್ರದ್ದೇ. ಯಶು ಸನ್ ಬ್ಲಾಗ್ಸ್ ಬಂದರು ನೋಡಿ. ಅವ್ರದ್ದು ಲಿಫ್ಟ್ದು ಅವಾಜ್ ಸೌಂಡ್ ಆಗ್ತಾ ಇದೆ. ಬಂದರು ನೋಡಿ. ಅತ್ತೆ ಬಾಯಿ ಅಂತಿದ್ದಾರೆ. ಬಾಯ್ ನಿಮಗೆ. ಆನಂದ್ ಪಾಟೀಲ್ ಗಿಫ್ಟ್ ಡನ್ ಅಂತಿದ್ದಾರೆ. MK ಮನೆಯವರೇ, ಸುಬ್ರಹ್ಮಣ್ಯ ಸರ್ ನಿಮಗೆ ಕೊಟ್ಟಿದ್ದಾರೆ ನೋಡಿ, ಅವರನ್ನು ರಿಟರ್ನ್ ಮಾಡಿ. MK ಮನೆಯವರೇ, ಲೈಫ್ ವಿತ್ ಗಿಫ್ಟ್ ಮಾತ್ರ ಕೊಟ್ಟಿದ್ದೀರಾ? ಪ್ಲೀಸ್ ಕಮೆಂಟ್ ಮಾಡಿ. ಗಿಫ್ಟ್ ಮಾತ್ರ ಕೊಟ್ಟಿದ್ದಾರಂತೆ, ಪ್ಲೀಸ್ ಕಮೆಂಟ್ ಮಾಡಿ. ಆನಂದ್ ಪಾಟೀಲ್ ಅವರೇ 6 to 8 ಡನ್, ಪ್ಲೀಸ್ ರಿಟರ್ನ್ ಮಾಡಿದ್ದೆ. ರಜಿತಾ ಅವರು, ನಾನಿಂದ ತಪ್ಪಾಗಿದ್ದರೆ ಸಾರಿ ಅತ್ತೆ. ಇಲ್ಲಪ್ಪ, ಏನು ತಪ್ಪಾಗಿದೆ? ಯಾವ ತಪ್ಪಾಗಿ ಮಾತನಾಡಿದರೆ ತಪ್ಪಾಗಿತ್ತಂದರೆ, ಮಾತನಾಡಿಲ್ಲ ಅಂದರೆ ಎಂಥ ತಪ್ಪಾಗಿ? ಸಾರಿ ಯಾಕೆ? ಸಾರಿಯನ್ನೆಲ್ಲ ವೇಸ್ಟ್ ಮಾಡಬಾರ್ದು. ತಪ್ಪಿದ್ದರೆ ಸಾರಿ ಕೇಳಬೇಕು, ತಪ್ಪಿಲ್ಲ ಅಂದರೆ ಸಾರಿ ಕೇಳಲೇಬಾರ್ದು ಯಾರ ಹತ್ರನೂ. ನಂದು ಅದು, ನಾನು ಹಾಗೇನೆ ಯಾವಾಗಲೂ. ನನ್ನ ತಪ್ಪಿದ್ದರೆ ಯಾರ ಹತ್ರ ಸಾರಿ ಕೇಳ್ತೇನೆ, ಇಲ್ಲಾಂದರೆ ನಾನು ಯಾರಿಗೂ ತಲೆ ಬಾಗೋದಿಲ್ಲ. ಆನಂದ್ ಪಾಟೀಲ್ ಓಕೆ ಅಂತಿದ್ದಾರೆ. ಓಕೆ ಬಾಯ್ ಅತ್ತೆ. ಓಕೆ ಬಾಯ್. ನಾನು ಕೂಡ ಹೋಗ್ತೀನಿ ಈಗ. MK ಮನೆಯವರೇ, ಸುಬ್ರಹ್ಮಣ್ಯ ಸರ್ಗೆ ಒಂದು ಗಿಫ್ಟ್ ರಿಟರ್ನ್ ಕೊಡಿ. MK ಮನೆ ಇದ್ದೀರಾ? ನಾನೀಗ ಹೋಗ್ತೀನಿ. ಇಲ್ಲ, ಅವ್ರು ಬರಲಿಲ್ಲ, ಅವ್ರು ಯಾರೋ ಬೇರೆ ಬಂದರು. ನನ್ನ ಲಿಫ್ಟ್ ಅವರೇ ಬಂದಿದ್ದಾರೆ ಅಂತಾರೆ. MK ಮನೆ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ಲೀಸ್ ಸಪೋರ್ಟ್ ಅಂತಿದ್ದಾರೆ. ನೋಡಿ, ನಾನು ಈಗ ಲೈವ್ 8 ಮಂದಿ ಇದ್ದಾರೆ. ನನಗೆ ಟೈಮ್ ಆಯಿತು, ನಂದು ಕ್ರಾಸ್ ಆಯಿತು ಇವತ್ತು ಟೈಮು ಎಷ್ಟು. ನಾನು ಹೋಗ್ತಾ ಇದ್ದೀನಿ. ಎಲ್ರಿಗೂ ನಾಳೆ ಬೆಳಿಗ್ಗೆ ಬಂದು ಜಾಯಿನ್ ಆಗಿ ನನ್ನ ಲೈವಿಗೆ, ಪ್ಲೀಸ್ ಬಂದು ಜಾಯಿನ್ ಆಗಿ. ಸೂಪರ್ ಸಪೋರ್ಟ್. ಯಾಕೆ ನಗಾಡ್ತಿದ್ಯಾ ತಮ್ಮ ನೀನು? ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಓಕೆ ಬಾಯ್ ಎಲ್ರಿಗೂ. ಬಾಯ್.
ಸುಬ್ಬೊಬ್ರು ಆಯಿ ಅಂತಿದ್ದಾರೆ ರಜಿತಾ ಅವರು. ನಿಮ್ಮನ್ನೆಲ್ಲ ಬಿಟ್ಟು ಹೋಗಲಿಕ್ಕೆ ಬೇಜಾರಾಗುತ್ತೆ, ಏನು ಮಾಡೋದು, ಇದ್ದೀರಾ, ಬಿಟ್ಟು ಹೋಗಲಿಕ್ಕೆ ಬೇಜಾರಾಗುತ್ತೆ. ಆದರೆ ನನ್ನನ್ನು ಯೂಟ್ಯೂಬಿನವರು ಹೊರಗೆ ಹಾಕಿದರೆ ಏನು ಮಾಡೋದು ನಾನು? ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಬೇಜಾರಾಗುತ್ತೆ. ಬಾಬಾ ಲೈವ್ ನಿಮ್ಮ ಜೊತೆ ಮಾಡಬೇಕು ಅಕ್ಕ. ಅಯ್ಯೊಬ್ಬ ಅವ್ರು ಬರೋದಿಲ್ಲ, ಅವರಿಗೆ ಟೈಮೇ ಇಲ್ಲ, ಅವರಿಗೆ ಟೈಮ್ ಇಲ್ಲ. ಓಕೆ ಬಾಯ್ ಸಿಸ್ಟರ್, ಗುಡ್ ನೈಟ್, ಬಾಯ್. ಎಮ್ ಕೆ ಮನೆಯವರೇ ಸುಬ್ರಹ್ಮಣ್ಯ ಸರ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ಕೊಡಿ ಆಯಿತಾ. ಮತ್ತೆ ಬೆಸ್ಟ್ ಅವರೇ, ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ. ರಜಿತ್ ಅವರೇ ಥ್ಯಾಂಕ್ ಯು ಸೋ ಮಚ್. TV17 ಅವರೇ ಥ್ಯಾಂಕ್ ಯು ಸೋ ಮಚ್, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದ. ಆನಂದ್ ಪಟೀಲ್ ಅವರೇ ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರೇ ಥ್ಯಾಂಕ್ ಯು ಸೋ ಮಚ್. ಮಲ್ಟಿ ಅವರೇ ಎಲ್ರಿಗೂ ಟೋಟಲ್ ಎಲ್ರಿಗೂ ಎಷ್ಟು 46 ಬಂದಿದ್ದಾರೆ, ಪ್ಲಸ್ 4 ಮಂದಿ ಕೊಟ್ಟಿಲ್ವ ಏನೋ, ಇಷ್ಟು 50 ಮಂದಿ ಬಂದಿದ್ದಾರೆ. 50 ಮಂದಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದವನ್ನು ಕೊಡುತ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈಗೇನೇ ಸಪೋರ್ಟ್ ಮಾಡ್ತಾ ಇರಿ, ನಾನು ಬಂದು ಸಪೋರ್ಟ್ ಮಾಡ್ತೀನಿ. ನಿಮ್ಮದು ಲೈಫ್ ಟೈಮ್ ನನಗೆ ಕೊಡಿ, ನಾನು ಬಂದು ಸಪೋರ್ಟ್ ಮಾಡ್ತೀನಿ. ಗುಡ್ ನೈಟ್ ಲೈಫ್ ವಿತ್ ರಂಜು ಅವರೇ ಥ್ಯಾಂಕ್ ಯು ಸೋ ಮಚ್. ಆನಂದ್ ಪಟೇಲ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಪಲ್ಲವಿ ಕನಸು ಅವರು ಬಂದರು. ಆಯುಷ್ ಅಕ್ಕ ಸಪೋರ್ಟ್ ಮಾಡಿ ನನಗೂ ಅಂತಿದ್ದಾರೆ. ನೋಡಿ ಪಲ್ಲವಿ ಅವರೇ, ನಾನೀಗ ಹೋಗ್ತಿದ್ದೀನಿ, ಏನು ಮಾಡೋದು, ಒಂದು ಲೈಕ್ ಕೊಡಿ ಪಲ್ಲವಿ ಅವರೇ. ನೀವು ಈಗ ಬಂದಿರಲ್ವ ಸಪೋರ್ಟ್ ಮಾಡಲಿಕ್ಕೆ, ಆಗದಿಂದ ಎಷ್ಟು ಗಿಫ್ಟ್ ಇತ್ತು ನೋಡಿ, ಎಷ್ಟು ಗಿಫ್ಟ್ ಅಂದರೆ ಎಷ್ಟು ಗಿಫ್ಟ್ ಇತ್ತು. ಬಂದರೆ ನೋಡಿ, ನನ್ನ 9:30ಗೆ ಜಾಯ್ನ್ ಆಗಿ, ಆಗ ಗಿಫ್ಟ್ ಸಿಗುತ್ತೆ. ಮಾರ್ನಿಂಗ್ 10:30ಗೆ ಜಾಯ್ನ್ ಆಗಿ, ಆಗ ಗಿಫ್ಟ್ ಸಿಗುತ್ತೆ. ಬನ್ನಿ ಜಾಯ್ನ್ ಆಗಿ ಪಲ್ಲವಿ ಅವರೇ. ಮಾರ್ನಿಂಗ್ 10:30, ನೈಟ್ 9:30 ಬ್ಲೂ ಕೊಟ್ಟೆ ನಿಮಗೆ ನೋಡಿ, ನಾಳೆಯಿಂದ ಬನ್ನಿ. ಇವತ್ತು ನೋಡಿ ತುಂಬಾ ಗಿಫ್ಟ್ ಇತ್ತು. ಆನಂದ್ ಪಟೇಲ್ ಡನ್ ಅಂತಿದ್ದಾರೆ. ಪಲ್ಲವಿ ಓಕೆ ಬಟ್ ಅಕ್ಕ ನಿನ್ನೆಯಿಂದ ನೋಡ್ತಾ ಇದ್ದೀನಿ ಅಕ್ಕ. ಏನು ನೋಡ್ತಾ ಇದ್ದೀರಿ ಸಿಸ್? ನೀವು ಲೈವ್ ಮಾಡ್ತಿದ್ದೀರಾ? ನಾನು ಸಪೋರ್ಟ್ ಮಾಡ್ತೀನಿ, ನೀವು ನನಗೆ ಇದು ಮೆಸೇಜ್ ಹಾಕಿ. ನನಗಿಲ್ಲ ಅಂದರೆ ಒಬ್ರೊಬ್ರದ್ದು ಬರೋದಿಲ್ಲ. ನಾನು ಯಾರು ಕಣ್ಣಿಗೆ ಸಿಗ್ತಾರೆ, ನಮ್ಮದು ಕನ್ನಡದವರು, ತುಳುವಿನವರು, ಅವರಿಗೆ ಹೋಗ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ. ಕೆಲವರು ಸಿಗಲ್ಲ. ಪಲ್ಲವಿ ಕನಸು ಬ್ಲಾಗ್ಸ್ ಗಿಫ್ಟ್ 200 ಡನ್ ಅಂತೆ ನೋಡಿ. ಪಲ್ಲವರಿಗೆ ಬಂತು ಒಂದು ಗಿಫ್ಟ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಪಲ್ಲವಿ ಅವರೇ. ನಿಮ್ಮದು ಟೈಮ್ ಕೊಡಿ, ನಾನು ಬಂದು ಸಪೋರ್ಟ್ ಮಾಡ್ತೀನಿ ನಿಮಗೆ. ಸೂಪರ್ ಸಪೋರ್ಟ್ ಪಲ್ಲವಿ ಅವರೇ. ರಿಟರ್ನ್ ಓಕೆ ನನ್ನ ಟೈಮ್ ಆಯಿತು, ಪ್ಲೀಸ್ ನನ್ನ ಟೈಮ್ ಆಯಿತು, ನಾನು ಹೋಗ್ತಾ ಇದ್ದೀನಿ. ಪಲ್ಲವಿ ಅವರೇ ಒಂದು ಲೈಕ್ ಕೊಡಿ. ಪಲ್ಲವಿ ಅವರೇ, ನಿಮ್ದು ಎಷ್ಟು ಗಂಟೆಗೆ ಲೈವ್ ಇರುತ್ತೆ ಅಂತ ಹೇಳಿ, ನಾನು ಬಂದು ಸಪೋರ್ಟ್ ಮಾಡ್ತೀನಿ. ನನಗೆ ಒಂದು ಮೆಸೇಜ್ ಮಾಡಿ, ಈಗ ಹೋಗಿ ವಿಡಿಯೋಗೆ ಒಂದು ಮೆಸೇಜ್ ಮಾಡಿ. ಪಲ್ಲವಿ ಕನಸು ವ್ಲಾಗ್ಸ್ ಡನ್ ಅಂತೆ ನೋಡಿ. ಥ್ಯಾಂಕ್ ಯು ಬೆಸ್ಟ್ ತಮ್ಮ, ನಿನ್ನಂತ ತಮ್ಮ ಇರಬೇಕಿದ್ರೆ. ಆನಂದ್ ಪಟೀಲ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆನಂದ್ ಪಟೀಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಂದಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ನಿಮಗೆ. ಪಲ್ಲವಿ ಕನಸು ಅವರೇ ಹಾಯ್ ಅಕ್ಕ ಅಂತಿದ್ದಾರೆ. ಪಲ್ಲವಿ ಅವರೇ ನಿಮಗೂ ಕೂಡ. ದೀಪಾಸ್ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಓಕೆ ನಾನು ಹೋಗ್ತೀನಿ. ಅಷ್ಟು ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ, ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ಹೌದಾ, ನನಗೆ ಕನೆಕ್ಟ್ ಆಗಿದ್ದೀರಾ ನೀವು ಪಲ್ಲವಿ ಕನಸು ಬ್ಲಾಗ್ಸ್ ಅವರೇ? ನೀವು ಅಂದರೆ ಏನು ಗೊತ್ತುಂಟ ಪಲ್ಲವಿ ಅವರೇ, ನೀವು ಲೈವಿಗೆ ಜಾಯ್ನ್ ಆಗಿ. ನಂದು 9:30 10:30 ಮಾರ್ನಿಂಗ್ ಇರುತ್ತೆ, ಮತ್ತು 9:30
ನೈಟ್ ಇರುತ್ತೆ. ನಿಮಗೆ ಗಿಫ್ಟ್ ತೆಗೆಸ್ಕೊಡ್ತೀನಿ ನಾನು, ಬನ್ನಿ. ಒಮ್ಮೊಮ್ಮೆ ಇರುತ್ತೆ, ತುಂಬ ಜನ ಇರ್ತಾರೆ, ಒಮ್ಮೊಮ್ಮೆ ಇರೋದಿಲ್ಲ. ಯಾವಾಗಲೂ ಒಂದೇ ಥರ ಇರುತ್ತೆ ಅಂತ ನಾನು ಅನ್ನಲ್ಲ. ಒಮ್ಮೊಮ್ಮೆ ಇರುತ್ತೆ, ಒಮ್ಮೊಮ್ಮೆ ಇರಲ್ಲ. ಅದಕ್ಕೆ ನೀವು ಬನ್ನಿ, ನಿಮಗೆ ಹೊಸಬ್ರದ್ದು ಇದು ಮಾಡಿ ಕೊಡ್ತೀನಿ, ನಿಮಗೆ ಕನೆಕ್ಟ್ ಮಾಡಿ ಕೊಡ್ತೀನಿ. ನೀವು ಕೂಡ ಅವರಿಗೆ ಕನೆಕ್ಟ್ ಆಗಿ ನೋಡಿ. ಇವರು ಕೊಟ್ಟಿದ್ದಾರೆ ಅಂತ ನೋಡಿ, ಬೆಸ್ಟ್ ಅವರು, ಪಲ್ಲವಿ ಅವರೇ. ಅವರಿಗೆ ರಿಟರ್ನ್ ಕೊಡಿ ಈಗ. ಆಯಿತಾ ಪಲ್ಲವಿ ಕನಸು ಅವರೇ, ರಿಟರ್ನ್ ಕೊಡಿ ಅವರಿಗೆ. ಅವ್ರಿಗೆ ಇದಕ್ಕೆ ಅವ್ರದ್ದು ಬೆಸ್ಟ್, ಅವ್ರದ್ದು ಹೆಸರಿಗೆ ಹೋಗಿ ಇದು ಮಾಡಿ ಅವರಿಗೆ ರಿಟರ್ನ್ ಕೊಡಿ, ಚಾನಲ್ಗೆ ಹೋಗಿ. ಓಕೆ ಅಕ್ಕ ಅಂದಿದ್ದಾರೆ. ಓಕೆ ಓಕೆ. ಎಷ್ಟು ಟೈಮ್ ಆಯಿತು ಮಾಡಿ ನಿಮ್ಮದು? ನಮ್ಮೆಲ್ಲರ ಪುಟ್ಟ ತಮ್ಮ ಮೌನೇಶ್. ಯಾಕೆ ಈಗ ನೆನಪಾಯ್ತಾ ಮೌನೇಶನ್ನ? ತಾನೇ ಏನು ಬಂದಿಲ್ಲ, ನೀವು ಬರಲೇ ಇಲ್ಲ. ನಿಮಗೆ ಬಂದು ಸಪೋರ್ಟ್ ಮಾಡಿ ಹೋಗ್ತೀನಿ ನಾನು, ನೀವು ಬರುವುದೇ ಇಲ್ಲ ನನ್ನ ಇದಕ್ಕೆ. ಲೈಕ್ ಮಾಡಿ. ಊಟ ಆಯ್ತಕ್ಕ? ಆಯಿತು, ನಿಮ್ದು ಆಯಿತಾ? ಫಸ್ಟ್ ಟೈಮ್ ಬಂದಿದ್ರೇನಾ? ಮೊನ್ನೆ ಒಮ್ಮೆ ಬಂದಿದ್ರಿ ಅಕ್ಕ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಓಕೆ, ನಾನು ಹೊರಡ್ತಾ ಇದ್ದೀನಿ ಈಗ. ಬಂದರು. ಥ್ಯಾಂಕ್ ಯು ಸೋ ಮಚ್. ನೀವು ಥ್ಯಾಂಕ್ ಯು. ಪಲ್ಲವಿ ಕನಸು ಬ್ಲಾಗ್ಸು ವಿಡಿಯೋ ನೋಡಿ ಸಬ್ ಮಾಡಿ, ಕನೆಕ್ಟ್ ಮಾಡಿ. ಆಯಿತಾ ಅಂತಿದ್ದಾರೆ ಪಲ್ಲವಿ ಅವರೇ. ಅವರಿಗೆ ರಿಟರ್ನ್ ಕೊಡಿ ಬೆಸ್ಟ್ ಅವರಿಗೆ. ಲೈಕ್ ಕೊಟ್ಟಿದ್ದೀರಾ? ಓಕೆ 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 ಓಕೆ. ಪಲ್ಲವಿ ಅವರೇ, ನನಗೊಂದು ಲೈಕ್ ಕೊಡಿ. ಓಕೆ, ನಾನು ಎಲ್ಲರಿಗೂ ಬಾಯಿ ಅಂತ ನನ್ನ ಟೈಮನ್ನು ಇವಾಗ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಾರಿ, ಎಲ್ರಿಗೂ ಸಾರಿ. ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಅಲ್ಲ. ನಿಮ್ಮ ಸಪೋರ್ಟಿಗೆ ನನ್ನ ಧನ್ಯವಾದ ಯಾವತ್ತೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್, ತುಂಬ ಹೃದಯದ ಧನ್ಯವಾದ ನಿಮಗೆ. ನಿಮಗೆ ಎಲ್ರಿಗೂ. ನಮ್ಮ ತಮ್ಮ ಅವರು ಬಂದರು, ಇನ್ನೊಬ್ಬ ತಮ್ಮ ಮೌನೇಶ್ ಅವರು ಬಂದರು. ಹಾಯ್ ಮೌನೇಶ್ ಅವರೇ, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದ. ಹಾಗೆ ಪಲ್ಲವಿ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರಿಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ದೀಪಾಸ್ ಅವರೇ, ದೀಪಾ ಸೀಸ್, ನಿಮಗೂ ಕೂಡ ಪಲ್ಲವಿ ಸೀಸ್ ಕೊಡಿ ಅಂತಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮಹೇಶ್ ಗಂಡಾಲ್ ಹಾಯ್ ಅಂತಿದ್ದಾರೆ. ಹಾಯ್ ಹಾಯ್ ಹಾಯ್, ವೆಲ್ಕಮ್. ಇವತ್ತು ನಾನು ಇಡ್ತೀನಿ ಅಂತ ಇದ್ದೀನಿ, ಏನು ಮಾಡೋದು? ಬೆಸ್ಟ್ ಅವರು ಎಷ್ಟು ಗಂಟೆ ತನಕ ಮಾಡ್ತಾರೆ? ಮೌನೇಶ್ ಅವರೇ, ಎಷ್ಟು ಗಂಟೆ ತನಕ ಲೈವ್ ಮಾಡ್ಬೋದು? ಸೂಪರ್ 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 ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಡಲ್ಲ, ನನಗೆ ಸಾಕಾಯಿತು. ಸೂಪರ್ ಸಪೋರ್ಟ್. ಬರ್ತೀನಿ, ಮಾತಾಡ್ತೀನಿ ಸ್ವಲ್ಪ 5 ನಿಮಿಷ ಬಿಟ್ಟು. ಅಕ್ಕ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಅವರಿಗೆ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಮಾಡಿದ್ದಾರಂತೆ ನೋಡಿ ಪಲ್ಲವಿ ಕನಸು ಅವರು. ಸೂಪರ್ ಸಪೋರ್ಟು, ಥ್ಯಾಂಕ್ಸ್ ಅಂತೆ ಅವರ ಕಡೆಯಿಂದ. ಪಲ್ಲವಿ ಅವರೇ, ಎಷ್ಟು ದಿನ ಆಯಿತು ನಿಮ್ಮದು ಸ್ಟಾರ್ಟ್ ಮಾಡಿ ಯೂಟ್ಯೂಬು? ಬನ್ನಿ, ನಾಳೆ ನಿಮಗೆ ಗಿಫ್ಟು ತೆಗೆದು ಕೊಡುವ, ಬನ್ನಿ ಜಾಯ್ನ್ ಆಗಿ. ನೀವು ಸ್ವಲ್ಪ ಬೇಗ ಬಂದಿದ್ದರೆ ತುಂಬಾ ಗಿಫ್ಟ್ ಸಿಕ್ತಿತ್ತು ನಿಮಗೆ. ವಿಡಿಯೋ ನೋಡಿ ಕಮೆಂಟ್ ಹಾಕಿ ಅಂತಿದ್ದಾರೆ ಪಲ್ಲವಿ ಅವರೇ. ಪಲ್ಲವಿ ಕನಸ್ ಬ್ಲಾಗ್ಸ್ ಆಯ್ ಅಂತಿದ್ದಾರೆ. 1 ಮಂತ್ ಅಕ್ಕ. ಹೌದಾ, ನಂದು ಕೂಡ 1 ಮಂತ್ ಆಯಿತು ಸಿಸ್. ನಂದು 26ಗೆ 1 ಮಂತ್ ಆಯಿತು. 1 ಮಂತಿಂದ 1 ಮಂತ್ 1 ಮಂತು 1 ವೀಕ್ ಆಗಿ ಆಯಿತು. ಪಲ್ಲವಿ ಕನಸ್ ಬ್ಲಾಗ್ಸ್ ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ ಪಲ್ಲವಿ ಅವರೇ. ಸಾರಿ ಅಕ್ಕ. ಯಾಕೆ ಪಲ್ಲವಿ ಸೀಸ್, ಯಾಕೆ ಸಾರಿ? ಎಲ್ಲ ಹಾಕಿದ್ದಾರಂತೆ ನೋಡಿ, ಜಸ್ಟ್ ಹಾಕಿದ್ರಂತೆ ಅವರು ಫಸ್ಟ್ ಅಂತೆ, ಅವರಿಗೆ ಗೊತ್ತಾಗಲ್ಲ ಅಂತೆ. ಹಾಗೆ ಹಾಕ್ತಾರೆ.
ಕಮೆಂಟ್ ಹಾಕಿ, ಸಬ್ ಮಾಡಿ, ಬೆಲ್ ಬಟನ್ ಒತ್ತಿ ಬನ್ನಿ ಪಲ್ಲವಿಯವರೇ. ನೀವು ಕೂಡ ಬೆಳಿತೀರಾ, ಬನ್ನಿ ಬನ್ನಿ ಜಾಯಿನ್ ಆಗಿ ನನ್ನ ಲೈವಿಗೆ. ನಿಮಗೆ ಸಪೋರ್ಟ್ ಮಾಡ್ತೀನಿ ನಾನು. ಗಿಫ್ಟ್ ಸಿಗುತ್ತೆ ನಿಮಗೆ ಬಂದರೆ, ಆಯಿತಾ? ಎಲ್ಲರೂ ಇದು ಮಾಡಬೇಕಲ್ವಾ? ಓಕೆ ಪಲ್ಲವಿ ಕನಸು ಗಿಫ್ಟ್ ಡನ್ ಅಂತಿದ್ದಾರೆ. ಓಕೆ ಎಲ್ರಿಗೂ ನಾನು ಬಾಯ್, ಆಯಿತಾ? ನಾನು ನಾಳೆ ಸಿಗ್ತೀನಿ ನಿಮಗೆ 10:00ವರೆಗೆ. ಪ್ಲೀಸ್ ಸಾರಿ ಬೆಸ್ಟ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ ಏನಾದರೂ ಇದಾಗಿದ್ದರೆ ಸಾರಿ. ನನಗೆ ಲೈವಲ್ಲಿ ಜಗಳ ಅದೆಲ್ಲ ಇಷ್ಟ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ಹೃದಯದ ಧನ್ಯವಾದ. ಸಾರಿ, ಬಾಯ್ 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 ಬೆಸ್ಟ್, ಬಾಯ್ ಬಾಯ್ ಪಲ್ಲವಿ ಅವರೇ, ಬಾಯ್ ಬಾಯ್. ಓಕೆ ಬಾಯ್ ಸಿಸ್ ದೀಪಾಸ್ ಅವರೇ, ಬಾಯ್ 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 ಬಾಯ್. ಪಲ್ಲವಿ ಕನಸು ಆಗಬಾರ್ದು ಗಿಫ್ಟ್ ಡನ್ ಅಂತ ಪಲ್ಲವಿ ಅವರೇ. ನೀನು ನೋಡಿ ಕಮೆಂಟ್ಗೆ ಏನಂತ ಹಾಕ್ಬೇಕು ಗೊತ್ತುಂಟ ಪಲ್ಲವಿ ಅವರೇ? ಗಿಫ್ಟ್ ಡನ್ ಅಂತ ಹಾಕಬಾರ್ದು. ಅದನ್ನು ನಾವು ನೋಡ್ತೀವಿ ಅಲ್ವಾ ಅವರ ವಿಡಿಯೋಗೆ ಸಂಬಂಧಪಟ್ಟ ಯಾವುದಾದ್ರೂ ಹಾಕ್ಬೋದು. ಇಲ್ಲಾಂದರೆ ಸೂಪರ್ ಹಾಕಿ, ನೈಸ್ ಹಾಕಿ, ವೆರಿ ನೈಸ್ ಹಾಕಿ, ವೆರಿ ಗುಡ್ ಹಾಕಿ, ಅಷ್ಟು ಹಾಕಿದ್ರು ಓಕೆ. ನೀವು ಗಿಫ್ಟ್ ಡನ್ ಅಂತ ಹಾಕಿದರೆ ನಿಮ್ಮದು ಲೆಸ್ ಆಗುತ್ತೆ, ಅವ್ರದ್ದು ಲೆಸ್ ಆಗುತ್ತೆ. ಅವರಿಗೆ ಗೊತ್ತಿಲ್ಲ, ಅವರು ಇನ್ನೊಮ್ಮೆ ಹಾಕಲ್ಲ ಹಾಗೆ. ಅದನ್ನು ರಿಮೂವ್ ಮಾಡಿ ಸೂಪರ್ ಅಂತ ಹಾಕಿ ಪಲ್ಲವಿ ಅವರೇ, ಓಕೆನಾ? ಕನಸು ಬ್ಲಾಗ್ಸ್ ರಿಲೇಟೆಡ್ ಕಮೆಂಟ್ ಹಾಕಬೇಕು. ಹೌದೌದು ಪಲ್ಲವಿ ಗಿಫ್ಟ್ ಬಂದಿಲ್ಲ ಸಿಸ್ ಅಂತಿದ್ದಾರೆ. ನೋಡಿ ಪಲ್ಲವಿ ಅವರಿಗೆ ಗಿಫ್ಟ್ ಬಂದಿಲ್ಲ ಅಂತೆ, ನೋಡಿ ಚೆಕ್ ಮಾಡಿ. ಗೊತ್ತಿಲ್ಲದಿದ್ದವರಿಗೆ ಇದು ಮಾಡಿದರೆ ಏನು ಆಗೋಲ್ಲ. ಸಾರಿ, ಬೇಡ ಪಲ್ಲವಿ ಅವರೇ. ನೀವು ಅವರಿಗೆ ಹೋಗಿ ಸೂಪರ್ ಅಂತ ಇಲ್ಲಾಂದರೆ ನೈಸ್ ಅಂತ ಕಮೆಂಟ್ ಹಾಕಿ ಬನ್ನಿ, ಹಾಕಿ ಗಿಫ್ಟ್ ಕೊಡಿ. ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲದವರು ಏನು ಮಾಡಲಿಕ್ಕಾಗಲ್ಲ. ಅದು ನಿಮಗೂ ಕೂಡ ಯಾರಾದರೂ ಹಾಕಿದರೆ ಹಾಗೆ ಹಾಕಬಾರ್ದು ಅಂತ ಹೇಳ್ಬೇಕಾಯ್ತಾ? ಇದು ಹಾಗೆ ಹಾಕಬಾರ್ದು, ಸೂಪರ್ ಅಂತ ಗಿಫ್ಟ್ ಲೆಸ್ ಆಗುತ್ತೆ ಅನ್ನಬೇಕು. ಸಪೋರ್ಟ್ ಅಂತಿದ್ದಾರೆ ನಮ್ಮ ಮೌನೇಶ್ ಅವರು. ಓಕೆ, ನಾನು ಎಲ್ರಿಗೂ ಬಾಯ್ ಅಂತಿದ್ದೀನಿ. ನನಗೆ ಹೋಗ್ತೀನಿ, ನನಗೆ ನಿದ್ದೆ ಬರ್ತುಂಟು. ಬೆಳಿಗ್ಗೆ ಬೇಗ ಹೇಳ್ಬೇಕು, ನನ್ನ ಮಗನಿಗೆ ಎಕ್ಸಾಮ್ ಉಂಟು. ಬೆಸ್ಟ್, ಬಾಯ್ ಬಾಯ್ ಮೌನೇಶ್ ಅವರೇ, ಬಾಯ್ ಬಾಯ್ ಮೌನೇಶ್ ತಮ್ಮ, ಬಾಯ್ ಬೆಸ್ಟ್ ತಮ್ಮ, ಬಾಯ್ ದೀಪಾಸ್ ಅವರೇ, ಬಾಯ್ 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 ಬಾಯ್. ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್. ಬಾಯ್ ಬಾಯ್, ಸೂಪರ್ ಸಪೋರ್ಟ್. ಬಾಯ್ 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 ಬಾಯ್. ಗುಡ್ ನೈಟ್ ದೀಪಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಸೂಪರ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬಾಯ್ 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 ಮೌನೇಶ್, ಥ್ಯಾಂಕ್ ಯು. ಇವತ್ತಾದರೂ ಬಂದಿಯಲ್ವಾ ಮೌನೇಶ್ ತಮ್ಮ, ಥ್ಯಾಂಕ್ ಯು ಸೋ ಮಚ್. ನಾನು ನಿನ್ನದು ಈಗ ನೋಡಿ ಬರುವುದಿಲ್ಲ, ನೀನು ನನ್ನ ಅದಕ್ಕೆ ವಿಡಿಯೋಗೆ ಬರುವುದಿಲ್ಲ ಅಂತ ಬರುವುದಿಲ್ಲ. ನಾನು ನಾಳೆಯಿಂದ ಬರ್ತೀನಿ ಖಂಡಿತ ಮೌನೇಶ್, ಓಕೆನಾ? ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬಾಯ್ 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 ಎಲ್ರಿಗೂ. ಸೂಪರ್ ಸಪೋರ್ಟು, ಎಲ್ಲರೂ ಸೂಪರ್ ಸಪೋರ್ಟ್ ಮಾಡುವಾಗ ನನಗೆ ಹೋಗ್ಲಿಕ್ಕೆ ಮನಸ್ಸು ಬರಲ್ಲ. ನಿಮ್ಮನ್ನು ಬಿಟ್ಟು ಜನ ಇರುವಾಗ ಕಟ್ ಮಾಡಲಿಕ್ಕೆ ಮನಸ್ಸು ಬರಲ್ಲ, ಏನು ಮಾಡೋದು? ಬಾಯ್ 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 ಬಾಯ್. ಕಟ್ ಮಾಡ್ತೀನಿ ಅಯ್ಯೋ ಬೆಸ್ಟ್ ಅವರೇ, ಬಾಯ್ 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 ದೀಪಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನೀವು ಸೂಪರ್ ಅಂತ ಹಾಕಿದರೆ ನಮಗೆ ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರಲ್ಲ. ಯಾಕೆ ಪಾಪ ಆಗ್ತಿದ್ದಾರೆ ನಮಗೋಸ್ಕರ ಅಂತ ನಾನು ಬಿಟ್ಟು ಹೋಗಿಲ್ಲ. ಬಾಯ್ 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 ಎಲ್ರಿಗೂ, ಬಾಯ್ ಎಲ್ರಿಗೂ. ನಾಳೆ ಸಿಗುವ 10:00ವರೆಗೆ ಬನ್ನಿ, ಎಲ್ಲರೂ ಜಾಯ್ನ್ ಆಗಿ. ಗುಡ್ ನೈಟ್ ತಮ್ಮ, ಗುಡ್ ನೈಟ್. ಬಾಯ್ 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 ಬಾಯ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಗುಡ್ ಮಾರ್ನಿಂಗ್ ಎಲ್ರಿಗೂ, ಎಲ್ಲರೂ ಒಳ್ಳೆಯದಾಗಲಿ ಎಲ್ರಿಗೂ. ಎಲ್ಲರೂ ಯೂಟ್ಯೂಬರ್ ಆಗಿ, ಎಲ್ರಿಗೂ ಮೋನೋ ಆಗಲಿ ಬೇಗನೆ. ನನಗೂ ಆಗಲಿ, ನಿಮಗೂ ಆಗಲಿ, ಎಲ್ರಿಗೂ ಆಗಲಿ.
ಓಕೆ ಓಕೆ ಬಾಯ್ 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 ಮೋನೀಶ್ ಅವರೇ ಬಾಯ್ ಬೆಸ್ಟ್ ತಮ್ಮ ಬಾಯ್ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ದೀಪಾ ಅವರೇ ಬಾಯ್ ಥ್ಯಾಂಕ್ ಯು ಸೋ ಮಚ್ ಪವಿ ಅವರೇ ಪಲ್ಲವಿ ಅವರೇ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಡನ್ ಡನ್ ಡನ್